ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಮಸ್ತು ಅಂದ್ರು, ಸುಸ್ತುವಾಗಿ ಕುಸ್ತು ಬಿದ್ದೆ. ಕಾನ್ಫಿಡೆಂಟು ಮೈ ನೋಡು, ಸ್ಟೈಲ್ ನೋಡು, ಹೊಳೆಯುವ, ಕಲ್ಲು ಕಲ್ಲು ಕುಣಿಯುವ, ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಂಗಳೂರಿನ ಕ್ಲಾನ್ ತಂಡಕ್ಕೆ ಮೆಚೂರಾದ ಚಪ್ಪಾಳೆಯ ವಿನಂತಿಯನ್ನು ಮಾಡಿಕೊಳ್ತಾ, ಇನ್ನು ಅತ್ಯದ್ಭುತವಾದಂತಹ 2 ನೃತ್ಯಗಳು ಬಾಕಿ ಇದೆ. ಹಾಗೆ ಅದಾದ ಬಳಿಕ ನಮ್ಮೆಲ್ಲರ ಪ್ರೀತಿಯ ಗಂಡುಗಲಿಯಾಗಿರುವಂತಹ ಯಕ್ಷಗಾನದ ಅತ್ಯಂತ ಸುಂದರವಾದಂತಹ ಹಾಸ್ಯದ ರಸದೌತಣವನ್ನ ನಿಮಗೆ ಉಣಬಡಿಸುವುದಕ್ಕಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಎಲ್ಲ ಕಲಾವಿದರಿಗೆ ಇರಲಿ ಅಂತ ಕೇಳಿಕೊಂಡು ಕಾರ್ಯಕ್ರಮದ ಮತ್ತೆ ಈ ಸುಂದರವಾದ ವೇದಿಕೆಯನ್ನ ಅಲಂಕರಿಸಲಿಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ರಾಕೇಶ್ ದಿಲ್ಸೆ ಅಂಡ್ ಆಲ್ಸೋ ದೀಪ್ತಿ ದಿಲ್ಸೆ, ಮತ್ತೆ ನಮ್ಮ ಕೇರಳದ ಕುವರ ಫಾರೀದ್ ಖಾನ್. Put your hands together for the beautiful singers. ಒಂದು ಚಿಕ್ಕ ಅಮ್ಮಯವರಿಗೆ ಈ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೇವೆ. ಸರಿಗಮಪ ಖ್ಯಾತಿಯ ಪ್ರಜ್ಞಾ ಮರಾಠೆ ಹಾಗೆ ಸಮನ್ವಯ್ ರೈ ಅವರು ನಾಳೆಯ ಕಾರ್ಯಕ್ರಮದ ನಿಮಿತ್ತ ಈ ದಿನ ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಪ್ರೀತಿಯ ಕಿರು ಕಾಣಿಕೆಯನ್ನ SRKಯ ನಮ್ಮ ಪ್ರೀತಿಯ ಕೇಶವ್ ಸರ್ ಅವರು ಹಸ್ತಾಂತರಿಸಬೇಕು ಅಂತೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. And also ಕರುನಾಡಿನ ಕರಾವಳಿಯ ಕುವರಿ ಸಮನ್ವಿ ರಾಯ್. Put your hands together for the beautiful singers. Yes. Yes, thank you so much ಅಂತ ಹೇಳ್ತಾ, this is your time. ರಾಕೇಶ್ ದಿಲ್ಸೆ, ದೀಪ್ತಿ ದಿಲ್ಸೆ and also Mr. Farid Khan. కటంగ్ రకమ్మా నకలి సోడ పంటలి కటంగ్ రకమ్మా నా బండి పుల్ల కాటలి రింగ రింగ రోజులంಗ ಬುಟ್ಟ ಬರುವಾಗ ಅಟ್ಟ ಸರಕು ಚೋರಿ ಬಿತ್ತು ಹೆಂಡ ಸರಿವಾಗ ರಾ ರಾ రకమ్మా ರಾ ರಾ రకమ్మా ಇಕ್ಕ ಸಕ್ಕ ಹಿಂಗ ಸಕ್ಕ All everybody, all the people, let's jump. ನಾಳೆ ಬೆಳಗ್ಗೆ ಗಂಡ ನಾನು ನಿನ್ನ ನೆಂಟ, ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ, ಅತ್ತ ಇತ್ತ ಹೊಟ್ಟ ಈ ಐರಾತಿ ಸೊಟ್ಟ, ನೋಡು ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ, ಸೊಟ್ಟನೆ ಬೇಡ ಸುಕ್ಕ ಸಕ್ಕಮ್ಮ, ರಾ ರಾ రకమ్మా రకమ్మా ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಗೈಸ್ ಯಾರೆಲ್ಲ ಈ IPL ಅಲ್ಲಿ RCB
ಯಾಕೆ ಸಪೋರ್ಟ್ ಮಾಡಿದ್ದೀರಾ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಥ್ಯಾಂಕ್ ಯು ರಾಡಿತ್ತು ರಾಡಿತ್ತು ಲಾಡಿ ಬರ್ತಾರೆ ಹಿಂದೆ ಪೇಟೆ ಸಾಹೇಬ ನೀ ಬಂದು ನನ್ನ ಕೈಯ ಹಿಡ್ಕೊಂಡೆ ಅಯ್ಯೋ ಕಣ್ಣು ಬೇಕು ಕಣ್ಣು ಮುಚ್ಚಿ ಹಾಲು ಕುಡಿಬೇಡ ಊರಿಗೆಲ್ಲ ಕಾಣುವಂತೆ ಕೈಯ ಹಿಡಿಬೇಡ यमुना नगर मैं हूँ पिल्ला दगर सारे जंगल में हूँ सिंगल मेरा हंगामा तेरा होगा शिकार मैं हूँ बंदा हूँ खाल मुझ पे ना चल पाएगी गोरी तेरा ड्रामा तू क्या रकमा ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ यक्का सक्का यक्का सक्का यक्का सक्का ರೆಡಿ ಎಲ್ಲರೂ ನಮ್ಮ ಜೊತೆ ಹಾಡ್ಬೇಕು ಲಾಸ್ಟ್ ಸಾಂಗ್ ಅಂತ ಹೇಳಿದ್ದಾರೆ ಟೈಮ್ ಎಲ್ಲ ಮುಗಿಯಿತು ಎವ್ರಿಬಡಿ ಸ್ವಲ್ಪ ಡ್ಯಾನ್ಸ್ ಮಾಡ್ಬೇಕು ಎಲ್ಲರೂ ಓ ಹೋ 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 ಆರ್ ಯು ರೆಡಿ ಆನ್ ಎವ್ರಿಬಡಿ ರೆಡಿ 1 2 3 4 oh ho 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 इश्क तेरा ready पाड़ो ready come on set पूरे सुल्लो 1 2 3 woo yeah yeah रोकन पावा किया चुकम दिया बरसाता तारे की गिरिया तेजी में जगरता रोकन बाबा किया बिच्छू कम दिया बरसाता लो ओ हो इश्क तेरा तड़पावे ओ हो इश्क तेरा तड़पावे ओ हो इश्क तेरा तड़पावे तेरे बिना हर पल ये तन्हाई दा कसम में मागिर वांगू मौसम तेरी जुदाई दा एक पल में भूलन बाबा तेरी बिड़िया पतन रोकन बाबा किया बिच्छू कम दिया बरसाता नो एक पल में भूलन बाबा तेरी बिड़िया पतन रोकन बाबा किया बिच्छू एवरीबॉडी सिंग विद मी ओ हो इश्क तेरा तड़पावे ओ इश्क तेरा तड़पावे ओ इश्क तेरा तड़पावे ಯಾರೋ ಈ ಹುಡುಗಿ ಬಾಟಲ್ ಖಾಲಿ ಮಾಡಿದರೆ ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ ಕಡಕ್ ಸ್ಮೈಲ್ ಕೊಡ್ತಾವಳೆ ಹೊಸ ನಾ ಕೇಳಿದಕ್ಕೆ ಕೊಡಲಿ ಆಸ ಹೇಳು ಈ ಪಾಲಿಶ್ ಸೂಪ ಎಲ್ಲ ಹುಡುಗಿರು ಪಾನ್ಸ್ಟ ಡಿಸ್ಕೋ ಲೈಟ್ಸ್ ಅಂಡ್ ಹೇಸ ರಮಯ್ಯ ಮೇಲಿದೆ ರೇಸ ಡಿಜೆ ರೇಸ ಮೇಸ ಸೊ ವಿ ಗೋನಾ ಪುಟ್ ಯುವರ್ ಹ್ಯಾಂಡ್ಸ್ ಅಪ್ ശ്വാസം സ്വാതന്ത്ര്യത്തിനൊക്കെ ലോകമോട്ടി നാല് ദിക്കിലും വാസം വാക്കു പൊയ്തു തൊണ്ട പറ്റി ഞാൻ എങ്ങനെ ഒപ്പിക്കും പ്രാസം ചുട്ടുപൊള്ളു മരുപോകി നൽകുന്ന ആരുണ്ട് ഇവിടെ പാസം ഞാൻ മാറ്റുന്നു മരുപറ്റ പൂവിടെ വർണ്ണത്ത് വിരിയോ വിളപട എന്റെ റാപ്പിൽ തെളിയുന്നു സത്തു സ്വരങ്ങൾ ഭാവത്തിൽ വിരിയുന്നു സകാരങ്ങൾ ഭയാനകൾ കരുണ ഭീമ സമർപ്പത ശാന്തം ശാന്തം ഏകാകിയാണെങ്കിൽ കടാക്ഷം മുന്നിലെ ദാസം തപസന മനസ്സിൽ വീക്ഷണ മനസ്സിൽ ചിത്തമുള്ള പഞ്ചാര
Ready? 1, 2, 3, 4. Ready? Are you ready, guys? 1, 2, 3, 4. ಆ ಕೂಡ ತುಳ್ಳ ಕೂಡ ತುಳ್ಳ One, two, a cura tulle, come on. Cura tulle. Come on, come on. Yeah, On the Shankar Rock Fest. ಹಿರಿಯರೇರು ಕಿರಿಯರೇರು ಹರುಷ ಪಡಲು ವೇದವೇರು ಹಿರಿಯರೇರು ಕಿರಿಯರೇರು ಹರುಷ ಪಡಲು ವೇದವೇರು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹನಿಯು ಜೇನು ಕೊಯ್ಲ ಕಂಡು ನಾಚದೇರು ಕೊಯ್ಲ ಕಂಡು ನಾಚದೇರು. ready? Are you ready? The final step. 1, 2, 3, 4. ಸಂತೋಷಕ್ಕೆ ಅದು ಸಂತೋಷಕ್ಕೆ ಸಂತೋಷ ಪಡಿದು ನಲಿದು ರಾಗಕ್ಕೆ ನಾನಿದ್ದು Come on, 1, 2, 3, 4. ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳಿಕೋ ಚೆಲುವೆ ಚೆಲುವಿನ ಹೂವೆ ಸೌಗಂಧ ವೇಲಾಯುಧ ಹರೋಹರ ಮುರುಗ ಹರೋಹರ ವೇಲಾಯುಧ ಹರೋಹರ ಶೂರ ಪಡೆಯುಡ ಚಂಬರ ಬುಟ್ಟಿ ಕೋಲ ಕೊಳ್ಳುತ್ತಾಳ വീര പടവന മറുമുടി എന്തി കൊട്ടിക്കേറും താളം ഇരുവുള്ള കൊല്ലി കുന്നിൻ മേലെ കാവടി എന്നും മേളം എന്നക്കരയുള്ള മണിക്കര എത്തും തക്കരടി മേളം ഇത് വാമന മേലെ സൂര്യന് നിൽക്കും പുലരി കതിരി വള്ളി കാണും മഴയെ പുഴയെ കിടന്ന് തേടി വന്നൊരു വള്ളി കേറാടേ ഹരോ ഹരാ ഹോ വേലായുധ ഹരോ ഹരാ ഹോ വെൽമുരുക ഹരോ ഹരാ ഹോ വേലായുധ ഹരോ ഹരാ ಸಾಕ ಮಾತಾ ಬಿಲ್ಕು everybody ಉಡಿ ಹಾಸಿಗೆ ದಾಸದ ಪೆಟ್ಟಿಗೆ ಬೋರ್ದ ಬಿಲಿಕುಲು ನಲಿಪುನ ಪೊರ್ಲುಯ ಆಸೆದ ಕಣ್ಣಡ ಬೋರ್ದ ಪೊಂಗುಲು ತೆಲಿಪುನ ಮಲಗುಯ ದಾಸದ ಪೆಟ್ಟಿಗೆ ಬೋರ್ದ ಬೆಳಗುಲು ನಲಿಪುನ ಪೊರ್ಲುಯ ಆಸೆದ ಕಣ್ಣಡ ಬೋರ್ದ ಪೊಂಗುಲು ತೆಲಿಪುನ ಪೆಟ್ಟಿಗೆ ಬೋರ್ದ ಚವನಿಲು ನಲಿಪುನ ಪೊರ್ಲುಯ ಆಸೆದ ಕಣ್ಣಡ ಬೋರ್ದ ಪೊಂಗುಲು ತೆಲಿಪುನ ಮರ್ಲುಯ ಸತ್ಯ ಬಂದೆ ಪುಷ್ಪಕ ನಿಕ್ಕಿಲ್ಲ ಊರುಡು ಬೀಡಿ ಹೋಯ್ತು ಅಂತ ಹೋಗಿ ಹೋಯ್ತು ಬಾರೆ 1 2 3 4 ದಿನೇಶ ತಾನು ಸುರೇಶ ತಾನು ಪಾತ್ರ ಬಾಡಿದರ ಲೇನ ಪಾಟಿಗ ಬಿಟ್ಟು ಬರ್ರಿ ಅದು ಬಿಡದರೇಗ ನನ್ನ ಒಜ್ಜಿ ನೈತಿ ಬಾರ್ದು ಬಂದು ಮಾಡಬೇಡ ಏನೇನ ಕಾಸ ಹೋಗಲೇನ ಸರ ಸಂಗೀತದೆ ಕೊಯ್ಲದ ಮಣ್ಣೆಡೆಗೆ ಮಕ್ಕಳದ ಸ್ವರ ತೆಂಬರೆದ ಚೆಂಡೆದ ಓಲಗಗೆ ನಮ್ಮ ಮೂಲ ಮಂಚಾಂಡ ಬದುಕಿ ಭೇದ ಭಾವ ದೂರಾಂಡ ಬರಿಕಿ ನಮ್ಮ ಸಾರ ಜನ್ಮನು ಕಳ್ಳೆ ಒಡ್ಡು ಕೊಯ್ಲಾಡಿ ದಾಸದ ಪೆಟ್ಟಿಗೆ ಓರುದ ಚೆಲುಕುಲು ತಲೆಪುನ ಬರಲು ತುಯನ ಆಸೆದ ಕಣ್ಣಿಡ ಓರುದ ಪೊಣ್ಣುಲು ತೆಲಿಪುನ ಮರಲು ತುಯನ ದಾಸದ ಪೆಟ್ಟಿಗೆ ಓರುದ ತೆಲಿಕುಲು ತಲೆಪುನ ಬರಲು ತುಯನ ಆಸೆದ ಕಣ್ಣಿಡ ಓರುದ ಪೊಣ್ಣುಲು ತೆಲಿಪುನ ಮರಲು ತುಯನ ಆಸೆದ ಕಣ್ಣಿಡ ಓರುದ ಪೊಣ್ಣುಲು ತೆಲಿಪುನ ಮರಲು ತುಯನ ಆಸೆದ ಕಣ್ಣಿಡ ಓರುದ ಪೊಣ್ಣುಲು ತೆಲಿಪುನ ಮರಲು ತುಯನ ಪೂರ ಸಾಂಗ್ SR ಗೆ ಬಂದಲು ಬಾರಿ ಶೋಗಣಂದರು ಇಂಚ ಎಲ್ಲೆಲ್ಲ ಕಲಿದ್ದೆ ಕಾಂಡಿ ಥ್ಯಾಂಕ್ ಯು
ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಮ್ಮ ಪ್ರೀತಿಯ ಶ್ರುತಿ ಗಾಯನ ಮೆಲೋಡಿಸ್ ತಂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ದಕ್ಷಿಣ ಕನ್ನಡದಾದ್ಯಂತಹ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದು, ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಈ ಆರ್ಕೆಸ್ಟ್ರಾ ಟೀಮ್ ಅನ್ನ ಬಿಟ್ಟು ಕೊಡುವಂತೆ ವಿನಂತಿಯನ್ನ ಮಾಡಿಕೊಳ್ತಾ ರಾಡಿ 1 2 3. ಎಸ್, ಥ್ಯಾಂಕ್ ಯು ಸೋ ಮಚ್. ಗಂಟೆ 2 ಆದ್ರೂ ಕೂಡ ಯಾರು ಕೂಡ ಮನೆಗೆ ಹೋಗದೆ ನಮ್ಮ ಜೊತೆಗಿದ್ದೀರಲ್ವಾ, ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ತಾ ಕಾರ್ಯಕ್ರಮದ ನೃತ್ಯದ ಕೊನೆಯ ನೃತ್ಯವಾಗಿ ಯಶ್ವಿನ್ ದೇವಾಡಿಗ, ಮಂಗಳೂರಿನ ಹೆಮ್ಮೆಯ ಟೀಮ್ ಅಂದ್ರೆ ಯಶ್ವಿನ್ ದೇವಾಡಿಗ ಟೀಮ್, ಯಾವುದೇ ರೀತಿಯಾದಂತಹ ಟೀಮ್ ಅನ್ನ ಕಟ್ಟಿಕೊಳ್ಳದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಸಂಗೀತ ಹಾಗೆ ಸ್ಕ್ರಿಪ್ಟ್ ರೈಟಿಂಗ್ ಇಂದ ಮೊದಲುಗೊಂಡು ಪ್ರತಿಯೊಂದು ಕಲೆಯಲ್ಲೂ ಕೂಡ ತೊಡಗಿಸಿಕೊಂಡಿರುವ ಟೀಮ್ ಒಂದಿದ್ರೆ ಅದು ಮಂಗಳೂರಿನ ಯಶ್ವಿನ್ ದೇವಾಡಿಗ ಬಳಗ, ಕ್ಲಾನ್ ಬಳಗ. ಹಾಗಾಗಿ ಈ ದಿನ ಈ ಸುಂದರವಾದ ವೇದಿಕೆಯಲ್ಲಿ ಇದೀಗ ಯಶ್ವಿನ್ ದೇವಾಡಿಗ ಟೀಮ್, ಪುಡಿ ಹಾಸಿಗೆ ಫಾರ್ ಯಶ್ವಿನ್ ದೇವಾಡಿಗ ಅಂಡ್ ಟೀಮ್. தமிழ் தெரியாதா? ஹிந்தில 1 செகண்ட். चांद को घूंघट के नीचे छुपा के लाई तेरे लिए दुनिया से नजरें चुरा के। पीछे हुआ आगे मेरे खाई, तू ही बता जाऊं मैं कहाँ, मुझको दुआ किसकी लगी भाई, आके पधारा हूँ जो यहाँ। इल्ले फिकर आजा इधर, बीच पे लगा ले तू ठुमका। 1 2 3 4 get on the dance floor. 1 2 3 4 get on the dance floor. Shake the booty, shake the booty, make it hard. Show it out, hit it, hit the party, hit it, hit it, gimme, 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 gimme some more. 1 2 3 4 get on the dance floor. Shake the booty, shake the booty, make it hard. Show it out, hit it, hit the party, hit it, hit it, gimme, 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 gimme some more. Hey buddy, this is a song which is gonna be a massive hit of the year. Thank you. ಮಾಡಿಸುತ್ತ ಮನುಷ್ಯದ ನಂದೋಲ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕಮುಖ 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 ಮಾಡಿಸುತ್ತ ಮನುಷ್ಯದ ನಂದೋಲ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕಮುಖ 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 अच्छा में रहना ना, बड़ी जहरीली आँख मारे, अक्सर कमरिया साली, एक तो ठुमके से लख मारे। ಮಾಡಿಸುತ್ತ ಮನುಷ್ಯದ ನಂದೋಲ ಬಚ್ಚಿ ಮೇಲೆ ಕಟ್ಟಿ ಕೂತು ಕಟ್ಟಿಡ. ಮಾಡಿಸುತ್ತ ಮನುಷ್ಯದ ನಂದೋಲ ಬಚ್ಚಿ ಮೇಲೆ ಕಟ್ಟಿ ಕೂತು ಕಟ್ಟಿಡ. सोना लारी सोना कराने आई, हुस्न की तीली से तेरी फिल्म चलाने आई, चिकनी चमेली
ಎಸ್ 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 ರೆಡಿ 1 2 3 ಎಸ್ ಇದು ಕ್ಲಾನ್ ಅಂದ್ರೆ, ಇದು ಡ್ಯಾನ್ಸ್ ಅಂದ್ರೆ, ಇದು ಪರ್ಫಾರ್ಮೆನ್ಸ್ ಅಂದ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಓಲ್ಲರಣ್ಣ ತಿರ್ಗದ ಅಂಗಿದಕ್ಕಿನರು ಹೊರಬರಡು. ಹಿಂದಿ ಚಿತ್ರರಂಗದ ಶಾರುಖ್ ಖಾನ್ ಇರಲಿ, ಯಾರೇ ಇರಲಿ, ಅವರನ್ನ ಮೀರಿಸುವಂತಹ 1 2 3 ರಂತೆ 6 ಪ್ಯಾಕ್ ಅನ್ನು ಹೊಂದಿಕೊಂಡು ಅತ್ಯಂತ ಸುಂದರವಾದಂತಹ ಫ್ಲಿಪ್ ಅನ್ನ ಮಾಡಿ ಎಲ್ಲರನ್ನ ಹುಚ್ಚೆಬ್ಬಿಸಿರುವಂತಹ ಅಣ್ಣ ಇರ್ನಪುದರ್ ಸುಧರ್ಮ ಸುಧಾರಿಸಿರುವಂತಹ ರೀತಿಗೆ ಒಮ್ಮೆ ಜೋರಾದ ಚಪ್ಪಾಳೆ. ರೆಡಿ? ಥ್ಯಾಂಕ್ ಯು. ಯಾರು ಕೂಡ ವೇದಿಕೆಯನ್ನು ಬಿಟ್ಟು ಹೋಗಬೇಡಿ. ಹಾಗೆ ಯಶ್ವಿನ್ ದೇವಾಡಿಗ ವೇದಿಕೆಗೆ ಬರಬೇಕು. ಹಾಗೆ ಶ್ರಾವ್ಯ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ದಿನದ ಕಲಾವಿದರಾಗಿರುವಂತಹ ಗಿರೀಶ್ ಪೆರ್ಲಾ, ಸಚಿನ್ ಪುತ್ತೂರು, ಹಾಗೆ ಅಶ್ವಿನ್ ಬಾಬಣ್ಣ, ಸಂಗೀತ ಪುತ್ತೂರು, ಬಾಲಕೃಷ್ಣ ನೆಟ್ಟಾರು, ರಾಕೇಶ್ ದಿಲ್ಸೆ, ಹಾಗೆ ದೀಪ್ತಿ ದಿಲ್ಸೆ, ಫಾರಿದ್ ಖಾನ್, ಇವರನ್ನೆಲ್ಲರನ್ನ ಕೂಡ ಒಂದೇ ಮಾತಿನಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಉಜಿರೆಯ ಕುವರಿ ಸೌಮ್ಯ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರೆಲ್ಲರ ಕಡೆಯಿಂದ ಒಂದೇ ಮಾತಿನಲ್ಲಿ ನಾನೇ ಕೃತಜ್ಞತೆಯನ್ನ ಕೇಶವ್ ಸರ್ ಅವರಿಗೆ ನೀಡ್ತಾ ಇದ್ದೇನೆ. ಯಶ್ವಿನ್ ದೇವಾಡಿಗ ಅತ್ಯಂತ ಪರಿಪೂರ್ಣವಾದಂತಹ ನೃತ್ಯ ತಂಡವನ್ನ ಇಡೀ ದಕ್ಷಿಣ ಕನ್ನಡ ಅಲ್ಲದೆ ಇಡೀ ಭಾರತಕ್ಕೆ ಪಸರಿಸುವಂತಹ ಚಿಂತನೆಯನ್ನ ಹೊತ್ತಿರುವಂತಹ ನಮ್ಮ ಊರಿನ ಕಲಾವಿದ. ಹಾಗಾಗಿ ಈ ಕಲಾವಿದನಿಗೆ ಕೊಯ್ಲವೇ ಒಂದು ಆಸ್ತಿಯಾಗಿರಲಿ ಎನ್ನುವ ಹಾಗೆ, ನಿಮ್ಮ ಚಪ್ಪಾಳೆಯ ವಿಶ್ವವನ್ನ ತೋರಿಸಿಕೊಳ್ಳಲಿ ಎನ್ನುವ ಹಾಗೆ, ಆಲ್ ದ ಬೆಸ್ಟ್ ಟೀಮ್ ಕ್ಲಾನ್ ಅಂತ ಹೇಳ್ತಾ, ಹಾಗೆ ಅತ್ಯಂತ ಸುಂದರವಾದಂತಹ ಟೀಮ್ ಅಂದ್ರೆ ಎಸ್ ಪ್ಲೀಸ್ ಸೌಮ್ಯ ಉಜ್ರೆ 3 ಜನರಿದ್ರು ಕೂಡ ಈ ಸುಂದರವಾದ ವೇದಿಕೆಯನ್ನ ಅತ್ಯಂತ ಅರ್ಥಗರ್ಭಿತವಾಗಿ ಬಳಸಿಕೊಂಡಿರುವಂತಹ ನಮ್ಮ ಪ್ರೀತಿಯ ಸೌಮ್ಯ ಉಜ್ರೆ. ಹಾಗೆ ಇವೆಲ್ಲದಕ್ಕೂ ಕೂಡ ಸೂತ್ರಧಾರಿ ಎನ್ನುವ ಹಾಗೆ ನಮ್ಮ ಕೇಶವ್ ಸರ್ ಅವರ ಸೊಸೆ ಶ್ರಾವ್ಯ ಅವರು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಜೊತೆಗೂಡಿಕೊಂಡು ಇಡೀ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಿದ್ದಾರೆ. ಇವರೆಲ್ಲರ ಜೊತೆಯಲ್ಲಿ ನಿರೂಪಣೆಗೈದಿರುವವನು ಯಾನ್ ಹರ್ಷಿ ಮರ್ಕಂಜ. ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. 2 ಗಂಟೆ ಆದ್ರೂ ಕೂಡ ಪ್ರಪ್ರಥಮ ಬಾರಿಗೆ ಈ ತರದ ಕ್ರೌಡ್ ಅನ್ನ ನಾವೆಲ್ಲರೂ ಕೂಡ ನೋಡ್ತಾ ಇರೋದು. ಹಾಗಾಗಿ ವೇದಿಕೆಯಲ್ಲಿರುವ ಕಲಾವಿದರೆಲ್ಲರೂ ಕೂಡ ರೆಡಿ 1 2 3. ಎಸ್, ಇದು ಟೀಮ್ ಕ್ಲಾನ್. ಥ್ಯಾಂಕ್ ಯು ಸರ್. ಕೇಶವ್ ಸರ್, ಇದು ನಿಮ್ಮ ಸಮಯ. ಅಭಿನಂದನಾ ಮಾತಿಗಾಗಿ. SRK ಲ್ಯಾಡರ್ಸ್ ರಜತ ಸಂಭ್ರಮ. ಯಾರೋ ಸಭಾಗಣದಿಂದ ಎದ್ದು ಹೋಗಬಾರ್ದು. ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ತುಳು ಯಕ್ಷ ತಳಿಕೆ, ಹಾಸ್ಯ, ಯಕ್ಷರಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಯಾರೋ ಸಭಾಗಣದಿಂದ ಎದ್ದು ಹೋಗಬೇಡಿ. ಯಾಕಂದರೆ ಇದು 25ನೇ ವರ್ಷದ ಬೆಳ್ಳಿ ಹಬ್ಬದ ರಜತ ಸಂಭ್ರಮ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇಂದಿನ ಈ ಕಾರ್ಯಕ್ರಮದ ಧನ್ಯವಾದವನ್ನು ಯಾರು ಹೇಳು ಬಂದರೆ ಯಾರು ವೇದಿಕೆಗೂ ಇವರಲ್ಲ ಭವನಿಗೌಡು ಎಲ್ಲರಿಗೂ ಸ್ಮರಣಿಕೆಯನ್ನು ಶಿವರಾಮ್ ಸರ್ ಕೊಡಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೇನೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಯನ್ನು ನೋಡಿಕೊಂಡಿರುವಂತಹ ಲೋಕನಾಥ್ ರೈ ಅವರಿಗೆ, ನಮ್ಮ ಆಳಂಗಾರ ಸೊಸೈಟಿ ವ್ಯವಸ್ಥಾಪಕರಾಗಿರುವಂಥ ಲೋಕನಾಥ್ ರೈ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೊಂದು ಕೃತಜ್ಞತೆ. ಹಾಗೆ ಸತೀಶ್ ಶೇರ್ಕ, ಸುಚೇತಾ ಗಣೇಶ್ ಇವರು ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಾದಿಕ್ KP ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಕರ್ಷಣ್ ಇಂಡಸ್ಟ್ರಿನ ಮಾಲಕರಾಗಿರುವಂತಹ ಸಾದಿಕ್ KP ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಮ್ಮ ಇಡೀ ದಿನದ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ಆರೋಗ್ಯ
ಇಲಾಖೆಯ ಒಂದು ಸ್ಟಾಲನ್ನು ಹಾಕಿರುವಂತಹ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ, ಬಂದೋಬಸ್ತ್ ಉಸ್ತುವಾರಿಯನ್ನು ನೋಡಿಕೊಂಡಿರುವಂತಹ ಕಡಬ ಪೊಲೀಸ್ ಠಾಣೆಯ ಎಲ್ಲ ಆರಕ್ಷಕರಿಗೆ, ಹಾಗೆಯೇ ಎಲ್ಲ ಸೆಕ್ಯೂರಿಟಿ 12 ಮಂದಿ ಸೆಕ್ಯೂರಿಟಿಯಾಗಿ ಪಾರ್ಕಿಂಗ್ನಲ್ಲಿದ್ದರು ಎಲ್ರಿಗೂ ಕೂಡ, ಹಾಗೆ ಲೈಟಿಂಗ್ಸಿನ ಅಗ್ನಿಶಾಮಕ ದಳದ ಪುತ್ತೂರು ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಗಳಿಗೂ, ರೋಟರಿ ಕ್ಲಬ್ಬಿನ ಆಂಬ್ಯುಲೆನ್ಸ್ ನಮಗೆ ಒಂದು ದಿನಕ್ಕೆ ನೀಡಿರ್ತಾರೆ, ಅವ್ರಿಗೆ ಕೂಡ ಈ ವೇದಿಕೆಯಿಂದ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರನ್ನ ಅಲ್ಲಿಂದ ಇಲ್ಲಿವರೆಗೆ ಸಾಗಾಣಿಕೆಗೆ ಉಪಯೋಗಿಸಲ್ಪಟ್ಟಂತಹ ಬಸ್ಗಳು, ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜ್ ಇಲ್ಲಿಯ 2 ಬಸ್ಗಳು ನಮ್ಮನ್ನು ನಿರಂತರವಾಗಿ ಓಡಾಡ್ತಾ ಇತ್ತು. ನಮ್ಮೆಲ್ಲರನ್ನು ಇಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ಅವರ 3 ಚಾಲಕರು ಹಾಗೂ 2 ಬಸ್, ಶಾಲೆಯ ಬಸ್ ಎಲ್ಲರಿಗೂ ಕೂಡ ನಮ್ಮ SRK ರಜತ ಸಂಭ್ರಮದ ಪರವಾಗಿ ಹಾರ್ದಿಕವಾದ ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಲಿಕ್ಕೆ ಉತ್ತಮ ಸೌಂಡ್ ವ್ಯವಸ್ಥೆ ಹಾಗೂ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿರುವಂಥ ಶ್ರೇಯಸ್ ಮಂಗಳೂರು ಹಾಗೂ ವಿಜೇತ್ ಮರ್ದಾಳ, ವಿಜೇತ್ ಕಡಬ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಭೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿರುವಂಥವರು ಆರ್ನಾಡಿ ಪ್ರಸಾದ್ ಭಟ್ರು ಮತ್ತು ಬಳಗ, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೇಸ್ಟೇಜ್ ನಿರ್ವಹಣೆ, ನಮ್ಮ ವೇಸ್ಟೇಜ್ ಮ್ಯಾನೇಜ್ಮೆಂಟನ್ನು ಮಾಡಿರುವಂತಹ ಕೊಯ್ಲಾ ಹಾಗೂ ರಾಮಕುಂಜ ಗ್ರಾಮ ಪಂಚಾಯತಿನ 2 ವಾಹನಗಳು ಹಾಗೂ ಸಿಬ್ಬಂದಿಗಳು, ಚಾಲಕರು ಎಲ್ಲರಿಗೂ ಪ್ರತ್ಯೇಕ ಧನ್ಯವಾದಗಳು. ಹಾಗೆ ನಮ್ಮ ಬಿಳಿನೆಲೆಯ ಸತೀಶ್ ಎರ್ಕ ಟೀಮ್, ಅಂದರೆ ಊಟದ ವ್ಯವಸ್ಥೆಯಲ್ಲಿ ವಾಲಂಟಿಯರ್ ಆಗಿ ಸ್ವಯಂ ಸೇವಕರಾಗಿ ಭಾಗವಹಿಸಿರುವಂತಹ ಬಿಳಿನೆಲೆಯ 40 ಮಂದಿ ಹಾಗೂ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ರಾಕೇಶ್ ದಿಲ್ಸಿ ಅವರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕೇಶವ್ ಇವರ ಕಡೆಯಿಂದ ಪ್ರೀತಿಯ ಕಿರುಕಾಣಿಕೆಯನ್ನ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಪೊರ್ಲಿನ ವೇದಿಕೆಯಲ್ಲಿ ಇಂದು ಬಂದಿರುವ ಎಲ್ಲವೂ ಸನೆ ಪ್ರೀತಿನ ಸ್ವಾಗತ ಹೇಳಿಕೊಂಡೆ ಬಂದಿರುವ ಎಲ್ಲವೂ ಕೂಡ ನಾನು ಹರ್ಷಿತ್ ಮರ್ಕಂಜ ಈ ಪೊರ್ಲಕಂಡದ ವೇದಿಕೆ ಅಂಚನೆ ಫರೀದ್ ಖಾನ್ ಕಾಸರಗೋಡು, ಹಾಗೆ ನಮ್ಮೆಲ್ಲರ ಪ್ರೀತಿಯ ಸಂಗೀತ ಪುತ್ತೂರು ಫರೀದ್ ಖಾನ್. ಎಸ್, ಇದು ಪ್ರೀತಿ ಅಂದ್ರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ದ ಗಿಟಾರಿಸ್ಟ್ ಪುತ್ತೂರಿನ ಹೆಮ್ಮೆಯ ಕುವರಿ ಸಂಗೀತ ಪುತ್ತೂರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಸ್ ಥ್ಯಾಂಕ್ ಯು ಸೋ ಮಚ್. ಈ ಪುರುಳಿಗಂಡದ ವೇದಿಕೆಯಲ್ಲಿ ನಾವು ಎಲ್ಲವೂ ಸಹ ಹಾಡಿಕೆ ಅವಕಾಶ ಕೊಟ್ಟಿರುವ ನಮ್ಮ ಊರಿನ, ನಮ್ಮ ಮಣ್ಣಿನ, ನಮ್ಮವೇ ಆಗಿರುವ ಕೇಶವ್ ಸರ್, ಇವಕ್ಕೆ ನೀವೆಲ್ಲವೂ ಸೇರಿ ಒಮ್ಮೆ ಜೋರಾದ ಚಪ್ಪಾಳೆ ಹೊಡಗುದಲ್ಲಿ ನಾ ಕೇಳಿಕೊಂಡೆ. ನಾವು ಎಲ್ಲಾ ಭಾಷೆಯಲ್ಲಿ ಮಾತಾಡುವೆ, ಆದರೆ ವೇದಿಕೆಯಲ್ಲಿ ಬಂದಾಕನ ಪೊರ್ಲುನ ನಮ್ಮ ಭಾಷೆ ಯಾವುದಂತ ಕೇಳಿದ್ರೆ ಅದುವೇ ಅರೆಭಾಷೆ. ಆ ಅರೆಭಾಷೆನ ಎಲ್ಲವೂ ಕೂಡ ಮರೆತುಕೊಂಡವೆ. ಹಂಗಿರಿಕನ ಆ ಪೊರ್ಲುನ ಅರೆಭಾಷೆಯಲ್ಲಿ ಒಂದು ಪ್ರಯತ್ನ ಮಾಡಿರುವ ಶಬ್ದಗಳಲ್ಲಿ ಯಾವುದೇ ತಪ್ಪುಗಳಿದ್ದರೆ ಸಹ ಒಪ್ಪು ಮಾಡಿಕೊಂಡು ಬಂದಿರುವ ಎಲ್ಲವೂ ಸನಿ ನಾನು ಹರ್ಷಿತ್ ಮರ್ಕಂಜ. ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು. ಇದು ಇನ್ನೇನು ಸುಂದರವಾದ ವೇದಿಕೆಯಲ್ಲಿ ಯಕ್ಷಗಾನದ ಹಾಸ್ಯ ತೆಲಿಕೆ ತಿರುಮದೆ ಜಯಪ್ರಕಾಶ್ ಶೆಟ್ಟಿ, ಅತ್ಯಂತ ಸುಂದರವಾದಂತಹ ಅರ್ಥಗರ್ಭಿತ ಮಾತುಗಾರ. ಎದುರಾಳಿ ಯಾವುದೇ ರೀತಿಯಾದಂತಹ ಮಾತುಗಳನ್ನು ಆಡಿದರೂ ಕೂಡ ಪ್ರಸಂಗದ ಒತ್ತುಗಳಿಗೆ ಅತ್ಯಂತ ಒತ್ತನ್ನು ನೀಡಿಕೊಂಡು ಶಬ್ದ ಭಂಡಾರವನ್ನು ಹೆಚ್ಚಿಸಿ ಎದುರಾಳಿಯನ್ನ ಅರ್ಥದ ಪ್ರಸಂಗದಲ್ಲಿ ಕುಳ್ಳಿರಿಸಬಲ್ಲಂತಹ ಚಾಕಚಕ್ಯತೆಯನ್ನು ಹೊಂದಿರುವಂತಹ ನಮ್ಮೆಲ್ಲರ ಹಿರಿಯ ಕಲಾವಿದರು. ಅಷ್ಟೇ ಅಲ್ಲದೆ ಇಡೀ ಕಡಬದ ಊರೇ ಪ್ರೀತಿಸಿರುವಂತಹ, ಕರುನಾಡೆ ಪ್ರೀತಿಸಿರುವಂತಹ ಹಾಸ್ಯ ಕಲಾವಿದ ಅಂದ್ರೆ ಇಟ್ಸ್ ನನ್ ಅದರ್ ದನ್ ದಿನೇಶ್ ಕೊಡಪದವು. ಇದೀಗ ಸುಂದರವಾದ ವೇದಿಕೆಯಲ್ಲಿ ಅವರ ಹಾಸ್ಯ ಮನೋರಂಜನೆಯೊಂದಿಗೆ ಅಷ್ಟೇ ಅಲ್ಲದೆ
ನಾಟಕದಲ್ಲೂ ಮಾತ್ರವಲ್ಲದೆ ಇಂದು ಯಕ್ಷಗಾನದಲ್ಲೂ ಸೈ ಎನಿಸಿಕೊಂಡು ಫಿಲ್ಮ್ನಲ್ಲೂ ಸೈ ಎನಿಸಿಕೊಂಡಿರುವಂತಹ ಏಕಮಾತ್ರ ಹೃದಯಿ ನಮ್ಮೆಲ್ಲರ ಪ್ರೀತಿಯ ಸುಂದರ್ ರೈ ಮಂದಾರ ಇವರು ಕೂಡ ವೇದಿಕೆಯನ್ನ ಅಲಂಕರಿಸಲಿಕ್ಕಿದ್ದಾರೆ. ಅಷ್ಟೇ ಅಲ್ಲದೆ ಮಾತುಗಳಿಗೆ ಬೆಣ್ಣೆಯನ್ನ ಹಚ್ಚಿ ಕಲಾವಿದರನ್ನೇ ಆಸ್ತಿಯನ್ನಾಗಿಸಿಕೊಂಡು ಪ್ರಸಂಗದ ಜೊತೆಯಲ್ಲಿ ಕಲಾ ಆಸಕ್ತರನ್ನ ಕಲಾ ಪೋಷಕರನ್ನ ಪ್ರೀತಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ದಿನೇಶ್ ಕೊಡಪದವ್ ಇವರೆಲ್ಲರನ್ನ ರಂಜಿಸಿ ಕುಣಿಸುವುದಕ್ಕಾಗಿ ಯಕ್ಷಗಾನದ ಅತ್ಯಂತ ಪ್ರಮುಖ ಪಾತ್ರಧಾರಿ ಅಂದ್ರೆ ಆತನೇ ಭಾಗವತ. ಅಂತಹುದೇ ಭಾಗವತ ಅಂದ್ರೆ ನಮ್ಮ ಸಂಪಾಜಿಯ ಸೀನಪ್ಪ ರೈಯವರ ಪ್ರೀತಿಯ ತಮ್ಮನ ಪುತ್ರ ಅಂದ್ರೆ ಇಟ್ಸ್ ನನ್ ಅದರ್ ದ್ಯಾನ್ ಧೀರಜ್ ರೈ ಸಂಪಾಜೆ. ಯಕ್ಷಗಾನದ ಮನೆತನದಿಂದ ಹುಟ್ಟಿರುವಂತಹ ಈ ಸ್ವರದಿಂದ ಈ ದಿನ ಯಕ್ಷಗಾನ ಝೀಂಕಾರದ ಹಾಡುಗಳು ಮೂಡಿ ಬರ್ತಾ ಇದ್ರೆ ಇದೆಲ್ಲದರ ಎದುರುಗಡೆ ನಮ್ಮೆಲ್ಲ ಕಲಾವಿದರಿಂದ ಯಕ್ಷಗಾನ ಹಾಸ್ಯ ನಲಿಕೆ ಇದು ಯಕ್ಷಗಾನದ ಗಂಡು ವೇಷಗಾಗಿ ಈ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಯಕ್ಷಗಾನದ ಶಿಳ್ಳೆ ಚಪ್ಪಾಳೆಗಾಗಿ ರೆಡಿ 1 2 3. ಎಸ್ ಥ್ಯಾಂಕ್ ಯು. ಇದು ನಿಮ್ಮ ಪ್ರೀತಿಯ ಹರ್ಷಿತ್ ಮರ್ಕಂಜ ವೇದಿಕೆಯನ್ನ ವಿರಮಿಸ್ತಾ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಥ್ಯಾಂಕ್ ಯು. ಬೆಳಗ್ಗಿನಿಂದ ಇಷ್ಟು ಹೊತ್ತಿನ ತನಕ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನು ಬಹಳ ಸೊಗಸಾಗಿ ಹೊರ ಹೊಮ್ಮಿಸಿದಂತಹ ಶ್ರೀಯುತ ಹರ್ಷಿತ್ ಮರ್ಕಂಜ ಇವರಿಗೆ SRK ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ಯಕ್ಷ ರಸ ಸಂಜೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ SRK ಲ್ಯಾಡರ್ಸ್ ಮಾಲಕರಂತಹ ಶ್ರೀಯುತ ಕೇಶವನ್ನ ಹೇಳಿದರು, ಯಾರೂ ಕೂಡ ಸಭಾಂಗಣದಿಂದ ಹೋಗಬಾರ್ದು, ಎಲ್ಲರೂ ಈ ಒಂದು ಯಕ್ಷ ರಸವನ್ನ ಆಸ್ವಾದಿಸಬೇಕು ಅಂತೇಳಿ ಯಾರೂ ಕೂಡ ತೆರಳದೆ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿ ತೆರಳಬೇಕು ಅಂತ ತಮ್ಮಲ್ಲಿ ಮಗದೊಮ್ಮೆ ವಿನಂತಿಸ್ತಾ ಇದ್ದೇನೆ. ರೈತ ಬಂಧುಗಳೇ, ರೈತ ಬಾಂಧವರೇ, ರೈತ ಬಂಧುಗಳೇ, ಹೋ ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. కలెగతోను కళావిద ఉరేదిని కొట్టు కలత గురించి సహాయ మల్పన అభిమానులు నిపుణులు ఎమ్మెల్యేకు దేవేంద్ర సమానం దేవరిల పత్ర మల్ల ఉడల్ದ ಬಾಣಾಜಿನ ಕಲಾಭಿಮಾನಿ ಮಕ್ಕಳಿಗೆ ಯಕ್ಷ ತನಿಖೆ ಕುಟುಂಬ ಪರವಾದ ಉಡಲ್ ದಿಕ್ಕಿ ಸಮ್ಮೇಳನ ಪಾರ್ಲಿಮೆಂಟ್ ಅಡಿಕೆ ಕೀಳಲು ದೋಟಿ ವಿಧಾನ, ಅಡಿಕೆ ತುಂಬಲು ಟ್ರಾಲಿ ಪ್ರಧಾನ, ಒಂದೊಂದು ಮೆಟ್ಟಿಲು ಸಿಲ್ವರ್ ತೊಟ್ಟಿಲು. ಮೇಲೆ ಕೆಳಗೆ ಹತ್ತಿ ಇಳಿದು ಮಾಡು ನಿನ್ನ ಕಾಯಕ, ಟ್ರಾಲಿಯಲ್ಲಿ ಗೊಬ್ಬರ ಹಾಕಿ ಕೃಷಿಯ ಮಾಡು ಸೇವಕ.
ಗೃಹೋಪಯೋಗಿ ಕೃಷಿಯಲ್ಲಿ ಭಾಗಿ ಎತ್ತರಕ್ಕೆ ಎತ್ತರ ಉತ್ತರಕ್ಕೆ ಉತ್ತರ ನಮ್ಮ SRK ಲ್ಯಾಡರ್ಸ್ ಎಲ್ಲೆಲ್ಲೂ ಲೀಡರ್ಸ್ ಎಲ್ಲೆಲ್ಲೂ ಲೀಡರ್ಸ್ ನಮ್ಮ ಪುತ್ತೂರು ಪುರದೊಳಗೆ ಸುತ್ತೇಳು ಸ್ವರದೊಳಗೆ ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ರೈತ ಬಾಂಧವರೇ ರೈತ ಬಂಧುಗಳೇ ಗಾನ ಲೋಕಗೂ ನಿಕ್ಲೇನು ಕೊಣೊಂದು ಪೋಯಾರ ವಿಶೇಷವಾದ ನಿಕ್ಲು ಮಾತೆರ್ಲ ತೂವೊಂದಿತ್ತನಾರ ನಿಕ್ಲು ಮಾತೆರ್ಲ ಕೇಣೊಂದಿತ್ತನ ಇಂಪಾಯಿನ ಗಾನದ ಮೂಲಕ ಹೊಸ ಜವನ ಯಕ್ಷ ಯುವರತ್ನ ಧೀರಜ್ ರೈ ಸಂಪಾದೆ ಮೇರೆ ಬಂದಲೆ ಮೃದಂಗ ಮದ್ದಲೆಡ ಸಾತು ಪರಿಹಾರ ಮದ್ದಲೆದ ಮಾಂತ್ರಿಕೆಂದೆ ಕಟ್ಟಿನ ಪಡೆಯಿನ ಚಕ್ಕರ ಮುಲೆ ಗಣೇಶ್ ಭಟ್ರು ನಿಕ್ಲದ ಮುಲ್ಲೆರೆ ವಿಶೇಷವಾದ ಚೆಂಡೆಯ ಗಂಡುಗಳಿ ಚೆಂಡೆದೊಡಗು ಕಲಾವಿದರಿಗೆ ಪಾತೆರ್ಬೋಣ ತಾಕತ್ತಲ್ಲಿ ವಿಶೇಷ ಚೆಂಡವಾದ ಮೇಲೆ ರೋಹಿತ್ ಕುಚ್ಚಲ ದಲಿಪಯರ ಬರುತ್ತಲೇ ವಿಶೇಷವಾದ ಆಟ ಕೂಟದ ಸರದಾರೆ ಪುಗರ್ತದ ಪಾತೆರದ ಬಿರ್ಸೆ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ವಿಶೇಷವಾದ ನಾಟಕ ರಂಗಭೂಮಿ ಕಲಾವಿದೆ ಅದು ಚಿತ್ರನಟೆ ಅದು ಯಕ್ಷಗಾನೊಡ್ಲ ಸೈ ಪನ್ನು ತೋಜಾರ ನಿಕ್ಲ ದುಂಬು ತೆಲಿಪೇರ ಬರಂದುಳ್ಳೆರು ರಂಗದ ರಾಜೆ ಸುಂದರ್ ರೈ ಮಂದಾರ ಯಕ್ಷರಂಗಡು ಹೊಸತೊಂಜಿ ಕ್ರಾಂತಿನ ಉಂಡು ಮಲ್ತದು ಯಕ್ಷ ಹಾಸ್ಯಗು ಹೊಸತೊಂಜಿ ದೇಕಿನ ಕೊರ್ನ ಕುಸಾಲ್ದ ಗುರಿಕಾರೆ ದಿನೇಶ್ ಶೆಟ್ಟಿಗಾರ್ ಕೋಡ ಪದವು ಮುಕುಲ್ ನಟ್ಟುಗು ಯಾನ ನಿಖಲ್ನ ಮೋಕೆದ ಯಕ್ಷ ಬಳ್ಳಿ ನಿಖಲ್ನ ತುಂಬು ಬರಂದುಲ್ಲ ಬಂದುಲೆ ಪೂರ್ಣ ಪ್ರಮಾಣಗಳು ನಿಖಲ್ನ ಆಶೀರ್ವಾದ ನಿಖಲ್ನ ಪ್ರೀತಿ ನಿಖಲ್ನ ಅಭಿಮಾನ ಎಂಕಲ್ ನಟ್ಟುಗು ಇಪ್ಪಡು ಲೇಸು ಮುಗಿನೆಟ ಎಂಕಲ್ ನಟ್ಟುಗು ಉಂತದು ಆ ಮೂಲಕ ಲೇಸನ ಪೊರ್ಲು ಕೂಟ ಅದು ಕೊರಲೆಂದು ತನ್ಕೊಳ್ಳ ವಿನಂತಿ ಮಲ್ತನ್ವ ನಿಖಲು ಕಂಟೆಲುದ್ದ ಮಲ್ತದ ಕಾತೊಂದಿಪ್ಪನ ಕಾರ್ಯಕ್ರಮ ವಿಶೇಷ ಲೇಸು ಯಕ್ಷ ತೆಳಿಕೆ ನಾನ ಕೆಲವೇ ಕ್ಷಣಟ್ಟು ನಿಖಲ್ನ ದಂಬು ನಮಸ್ಕಾರ ಸೋಲ್ಮೇಲ್ ಜೈ ಹಿಂದ್ ಜೈ ಕಲಾಮಾತೆ ವಿಶೇಷವಾದ ನಾನು ಈ ಪ್ರಕಟಣೆ ದೀವೊಂದುಲ್ಲ ಬಂದುಲೆ ಯಕ್ಷರಂಗಡು ಕಲಾವಿದರಿಗೂ ಬೋಡಾದು ವರಿ ಭಾಗವತರು ಉಂಡು ಮಲ್ತನಚಿನ ಬಾರಿ ಮಲ್ಲ ಪೆರ್ಮೆದ ಸಂಸ್ಥೆ ಯಕ್ಷಧ್ರುವ ಪಟ್ಲ ಸಂಭ್ರಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವರ್ಮನೆ ವರ್ಷದ ಪಟ್ಲ ಸಂಭ್ರಮ ಎಲ್ಲೆ ಕಾಂಡೆ 7 ಗಂಟೆ ಹಿಡಿದು ರಾತ್ರಿ 11 ಗಂಟೆ ಮುಟ್ಟ ಅಡ್ಯಾರು ಗಾರ್ಡನ್ ನಡಪೆರಂಡು ನಿಖಲ್ ಮಾತೆರ್ಲ ಬರಡು ಐತೊಟ್ಟುಗು ನಿಖಲ್ನ ಬಂಧು ಮಿತ್ರರಿಗೆ ಈ ವಿಶೇಷವಾದ ಸುದ್ದಿನಿ ತೆರಿಪಾಲೆ ಬೇತೆ ಬೇತೆ ರೀತಿಯ ಯಕ್ಷಗಾನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಕ್ತದಾನ ಶಿಬಿರ ಯಕ್ಷಗಾನ ಕಲಾವಿದರಿಗೆ ಜೀವ ವಿಮೆ ಆರೋಗ್ಯ ವಿಮೆ ಐತೊಟ್ಟುಗು ಕಲಾವಿದರಿಗೆ ಭದ್ರತೆ ಕೊರಪನ ಬೇತೆ ಬೇತೆ ಯೋಜನೆಗಳು ಯಕ್ಷ ಪಟ್ಲಾಶ್ರಯ ಯೋಜನೆದ ಒಟ್ಟುಗು ವಿಶೇಷವಾದ ಚಿತ್ರರಂಗದ ಖ್ಯಾತ ಚಿತ್ರನಟೆ ಕಿಚ್ಚ ಸುದೀಪ್ ಎಲ್ಲೆ ಅಡ್ಯಾರ್ ಗಾರ್ಡನ್ ಬರಂದುಲ್ಲೇರು ನಿಕ್ಲು ಮಾತೆರ್ಲ ಬರಡುಂದು ಪಟ್ಲ ಫೌಂಡೇಶನ್ ಬರವಾದ ಸಮಸ್ತ ಕಲಾವಿದರನ್ನ ಬರವಾದ ತನ್ಕೊಳ್ಳ ವಿನಂತಿ ಮಲ್ತಂದುಲ್ಲ ಯಕ್ಷಗಾನಂ ವಿಶ್ವಗಾನಂ ನಮ್ಮ ತುಳುನಾಡ್ ಜೈ ಜೈ ತುಳುನಾಡ್
ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, SRK ಲ್ಯಾಡರ್ಸ್ ಇದರ ರಜತ ಸಂಭ್ರಮದ ಕೊನೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಹಂತದಲ್ಲಿದ್ದೇವೆ. ದಿನೇಶ್ ಕೊಡಪದವು ಸಾರಥ್ಯದ ಯಕ್ಷತೆಳಿಕೆ ತಂಡದಿಂದ ಇದೀಗ ಯಕ್ಷ ಹಾಸ್ಯ ರಸಸಂಜೆ ಇದೀಗ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಹಾಸ್ಯ ರಸಸಂಜೆಯಲ್ಲಿ ಇರುವಂತಹ ಕಲಾವಿದರು ಭಾಗವತರಾಗಿ ಧೀರಜ್ ರೈ ಸಂಪಾಜೆ, ಚೆಂಡೆ ರೋಹಿತ್ ಉಚ್ಚಿಲ, ಮೃದಂಗದಲ್ಲಿ ನಕ್ಕೆರೆಮೂಲೆ ಗಣೇಶ್ ಭಟ್, ಹಾಗೆ ಕಲಾವಿದರಾಗಿ ಶ್ರೀಯುತ ಪೆರ್ಮದೆ ಜಯಪ್ರಕಾಶ್ ಶೆಟ್ಟಿ, ದಿನೇಶ್ ಕೋಡಪದವು, ದಿನೇಶ್ ರೈ ಕಡಬ, ಹಾಗೆ ರಂಗದ ರಾಜೆ ಸುಂದರ್ ರೈ ಮಂದಾರ. ನೋಡಿ, ಇದೀಗ ನಮ್ಮ ಈ ವೇದಿಕೆಯಲ್ಲಿ ಯಕ್ಷ ಹಾಸ್ಯ ರಸಂಜೆ ತಂಡದ ಎಲ್ಲ ಕಲಾವಿದರಿಗೂ ಕೂಡ SRK ತಂಡದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆ ಎಲ್ಲರೂ ಕೂಡ ಎಲ್ಲ ಕಲಾವಿದರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಗುರುಗಣಾಧಿಪತಿ ನಮಗ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದಮಯ ಭವಾನಿ, ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದಮಯ ಭವಾನಿ, ಭವಾನಿ ಶರ್ವಾಣಿ. ನೀಲಕಂದರ ಪಾಲಿಸು ಸಲ್ಪತಿಯ, ನೀಲಕಂದರ ಪಾಲಿಸು ಸಲ್ಪತಿಯ, ಮಾಲಕ ನೀಲಕಂದರ ಸದಿ ಪಾಲಿಸು ಸನ್ಮತಿ ಬಾಲಕ ಎನ್ನಯ ಬಾಳ ಬೆಳಗು, ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದಮಯ ಭವಾನಿ, ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದಮಯ ಭವಾನಿ. ರಾಗಬಂಡ ನಮ್ಮ ಸಂಗೀತೋಡು ಆತ ವಿದ್ವತ್ ಪಡೆಯುತ್ತ ಸಂಗೀತ ಬಂಡ ದಾದನ್ನು ಗೊತ್ತುಂಡೇರಿ, ಸಂಗೀತ ಬಂಡ 7 ಅಕ್ಷರ,
ಏತಬೇತ ವಿಭಾಗ ಉಂಟು. ಈ 7 ಸ್ವರಾಕ್ಷರಲೇನು ಪತ್ತೊಂದು ಏತೇತೋ ಏತೇತೋ ರಾಗಲೇನು ನಾಟ್ನಾಕು ಉಳ್ಳೇರು ಸುರೂಕು 7 ಅಕ್ಷರ ಮಾತ್ರ ಇತ್ತೀನಿ. ಐಟಿ ಜನ್ಯರಾಗ ಬೇತೆ ಜನಕರಾಜ ಬೇತೆ ಈ ಜನಕರಾಗಗಳು ಏತು ಗೊತ್ತುಂಡೇರೆ 72 ಮಾತ್ರ ಅವಾಗ 5 ಪುಟ್ಟನ ರಾಗಲು ಅವು ಏತು ಓಡಲ್ಲ ಮಲ್ತರೋಲಿ. ಇರಗೆ ಕಲ್ಯಾಣಿ ಗೊತ್ತುಂಡೆ ಇರ್ನ ಮಾಮಿನ ಮಗಳು ಯಾನು ಕಲ್ಯಾಣಿ ರಾಗದ ಬಗ್ಗೆ ಬಂಪೆ ಆರೋಹಣ ಅವರೋಹಣಡು ಸರಿಯಾದ 7 ಅಕ್ಷರ ಮಿತ್ತಲ ತಿರ್ತಲ ಗೋಪುರವು ಕಲ್ಯಾಣಿ. ಅವು ಜನಕರಾಗ ಅವು ನಮ್ಮ ಮನೋಡು ಅವು ಕಲ್ಯಾಣಿ ಗೊತ್ತಾಡುತ್ತೆ ಮಧುರ ಮಧ್ಯ ಇರೋ ಮುಖ ಪಂಡ ಅರ್ಥ ನಿಗ್ಲಿಕ್ಕೆ ಅಂಚೆ ಯಾನೆ ಇತ್ತೆ ಪರವೂರಿಗೂ ಪೋಡು ಒಂದು ಪಿದಾಡ್ದೆ ಮಾರಿ ಮಲ್ಲ ಬ್ರಹ್ಮ ಕಲಶ ಅಲ್ಪ ಮುಖ ಬ್ರಹ್ಮ ಕಲಶದ ಕಾರ್ಯಕ್ರಮ ಪೂರ ಈತೆ ಹೊರತುಗೂ ಶುರುವಾಪುಡು ಅಂತಾಲಜ್ಜಿ ಪತ್ತೆಗೂ ಶುರುವಾಪುಣವು ರಡ್ಡರಿಕ್ಕೆ ಶುರುಯಾರಲ್ಲ ಯಾರು ಪಂಡ್ರ ಸಾಧ್ಯ ಕಾತದ ಪುಳ್ಯರ ಏರೆಗೆ ತಾಳ್ಮೆ ಉಂಡ ಹಾಗೆ ಮಾತ್ರ ತಿಕ್ವಾತೇವು ಅಂದಿ ಏತು ಸರ್ತಿ ದೆತ್ತಲ್ಲ ಶುರುವಾಪುಡ ತುಲೆತೇನೆ ತುದೆತ್ತ ಬರಿಕೆ ಬೈದೆ ಆ ತುದೆ ಪರಿಪುನಗ ಐಟೊಂಜಿ ಸಂಗೀತಜ್ಜೆ ಈ ಲೋಕಡು ಏರೆಗೆ ಸಂಗೀತ ಗೊತ್ತುಂಡ ಆಗ ವಾಮರ್ಲ ಬತ್ತುಜಿ ಅಂದಪ್ಪ ಸಂಗೀತ ಗೊತ್ತಿಜ್ಜಂದ್ರೆ ಆಯೆ ಪೆತ್ತದ ಲೆಕ್ಕ ಪೆತ್ತ ಬಂಡ ಕೊಂಬೇರು ಮರಲ ಪೂಜೆರ ಬಲ್ಲೆ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ವೇತ್ತಿ ಪಣಿರಸ ಅವು ಉಚ್ಚಾಂಡಲ ನಮ್ಮ ಸಂಗೀತ ಬಣ್ಣಗ ಜಿರದೆತ್ತದೆ ಪುಂಗಿ ಪುಂಗಿ ಉರಿಪುಂಡತೆ ಒಂದು ಸಂಗೀತನೇ ಉಚ್ಚುನಾಡಲ ಸಂಗೀತೊಡು ಗೊಬ್ಬಾವಲಿ ಪಿಲಿನಾಡಲ ಸಂಗೀತೊಡು ಗೊಬ್ಬಾವಲಿ ನರಮಾನ್ಯನ ಎಂಕಲ ಸಂಗೀತೊಡು ಗೊಬ್ಬಾವಲಿ. ಈ ಸಂಗೀತ ಬಂಡ ದಾದ ಗೊತ್ತುಂಡೇರಿ ಅವು ಕಲ್ತದೇ ಬರೋಡು ಅಂದಾಲಜ್ಜಿ ನೆತ್ತೆಲ್ಲ ಬರ್ಬೋದು ಅಂದಪ್ಪ ನೆತ್ತೆಲ್ ಬರ್ಬೋದು ಹೆಂಗೆ ನಾನು ಸೀಕ್ತೇನೆ ಯಾನಿದ್ದ ಸಂಗೀತ ಬರ ಕಲ್ತದೇ ಬೈದಿನತ್ತು ಎನ್ನ ಅಮ್ಮೇರು ಬಾರಿ ಮಲ್ಲ ಸಂಗೀತದ ಅಂದನು ಇತ್ತ ಇಜ್ಜರ ತೀರ್ಬೋತೇರಿ ಸಂಗೀತದ ಹೋಯ್ನತ್ತಯ್ಯ 6 ಸಾವಿರದ ಸೈತಿ 6 ಹತ್ರ ಎಂಕ ಬರ್ತೀನಿ ತೂಲೆ ಇದ್ದ ಎಲ್ಲ ಇರ್ನ ಮಗೆಲ್ಲ ಒಂಜಿ ತಾಳ ಬತ್ತೊಂದು ಪಣ ಎಂದು ಹಂಡ್ರವಲ್ಲಿ ಅಮ್ಮೆರ್ನ ಗುಣ ಮಗಟ್ಟ ಬರೋಡತ್ತೆ ಅಂತ ನನ್ನ ಪಾತ್ರದ ಪೂರ ಕಡೆ ಸಾಂಡ ಬಾರಿ ಬಂದಾವು ಅಂಚ ತುದಿತ್ತಾಡಿ ಮುಟ್ಟ ಬೈದೆ ಮಾರ್ರೆ ಕಡಪುದ ಜಾಗ ಅವೇ ನರವಂತೆ ಬರೋದಿಲ್ಲ ಪರಪುರ ಪುರಟಾನಿ ಸರಿ ಪ್ರಾಯ ತರ ತರ ಬೇರ ಎನ್ನ ಕುಟುಂಬದದೆ ಯಾ ನಾಡೆಗೆ ಒಡೆದು ಕಲ್ಮನ್ ಜಗಳ ಅವ್ರವೆ. ನಮಸ್ಕಾರ ಅಣ್ಣ. ಎಡ್ಡೆ ಅಲ್ಲ ಅಂತ ಎಡತ್ತ ಆಯ್ತಾ? ಎಡತ್ತ ಕೈ ಆತ ಕೊಕ್ಕಣ ಮಾರ ಎಡತ್ತ ಕೈ
ಮದಿಮೆ ಅಂಡಿ ಈತ್ ಕೊಡ್ತು ಕಾಪುವೇನೆ ಅಲ್ಲ ಎಡಭಾಗ ವಾಮಾಂಗ ವಾಮಾಂಗಿ ಉಡೇಜಿನ ಭಾಗ ವಾಮಂಗ ವಾಮಂಗ ಈ ಮಂಗೆ ಈರೇನೆಂಡ ಮದಿಮೆ ಅಂತ ನಾನು ಕೇಂಡರತ್ತ ಹಂಗೆ ಮದಿಮೆ ಆವಂದಿನ ದಾರೆ ಅನ್ನು ಕುಸಿಟ್ಟುಳ್ಳೆ ಮದಿಮೆ అయినా ಒಂಜಿ 2 ಜನ ಅಲ್ಪಗಳು ಒಂದು ತೂಡು ಪಾತೆರ್ಲಿ ಇಂದ ಮುಳ್ಳು ಕೊಡ್ತಾಂಡ ಏನು ನೀ ಕಾಲ ಮಂತ್ಲೆ ಬಿಡ್ತು ಬರ್ತೀನಿ ಮಾರಾಯ್ತಿ ಮುಳ್ಳು ಪದ್ರೋಟರ್ರೆ ಉಂಟು ಮಾರಾಯ್ತಿ ಮುಳಿತು ಒಂಜರ ಅಂಟು ಮಾರಾಯ್ತಿ ಮೂಲಮ್ಮ ಮದಿಮೆಯಾಗಿ ಹಾಗೆ ಪಾತಿರಿಯಾದ ಜನ ಉಳ್ಳೇನು ನಿಕ್ಕಿ ನಾಡ್ದ ಅವಡತ್ತ ಪಾತಿರಿ ನಾ ದೊಡ್ಡನೆ ಊರ್ತಿ ಜನ ಅವೇ ತುಲ ನಮ್ಮ ಏನೆಲ್ಲ ಪಾತೆರುವ ಮದಿಮೆ ಪುಡೆ ಬಂಡ ಸ್ವಂತ ಪಾತ್ರೆ ಇತ್ತನ ಉಂಡು ಲೆಕ್ಕ ನೀರೆಂತೂ ನಮ್ಮ ಈ ಪ್ರಪಂಚದ ಓಜಿಲ್ಲ ತೊಂದರೆ ಒಂಜಿ ಸ್ವಂತ ಇಲ್ಲಿ ಒಂಜಿ ಸ್ವಂತ ಬುಡೇಜಿ ರಡ್ಡು ಬೋಡೆ ಅವ್ರ ಅಡ್ಲ ನಮ್ಮನೆ ಓಡ ಆ ನಮ್ಮನೆ ಹುಡುಗ ಏರೇರ್ ನಾಡ್ತೇವು ಅದೇ ಅನ್ಬಂಡ ಅವರ ನಮ್ಮ ಬಾಡಿಗೆದ ಇಲ್ಲ ಅಲಿಪ್ಪುಣತ ಐಕ್ಯವನ್ಯಾನು ಸ್ವಂತ ಇಲ್ಲಿ ಸ್ವಂತ ಬುಡೇಜಿ ರಡ್ಲ ಸ್ವಂತ ಬುಡು ಆಡಿ ಏನೇಟಾರ ಈ ಏರ್ ಜನ ಏರು ಇವತ್ತೇವರನ್ನು ಈ ಎಡತ್ತ ಬಾಗುನಾಥ ಸುಮಾರು ಬರ್ತದ ಈರು ಜನ ಬಾರಿ ಈ ಶ್ವಾಸದೆಪ್ಪತ್ತ ಅವು ಎಂಚಿನಟ್ಟು ಯಾರು ಮೂಕು ಹಾಕುವೆ ಆಕೆರೆ ಶ್ವಾಸಕೋಶ ಓಲು ಪುಣ್ಯ ಶ್ವಾಸಕೋಶ ಎನ್ನೊಂದಿ ಮುಲ್ಪ 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 ಬುರಾಟು ಓಳು ನಿಂಕೆ ಅಂತ ಎಡತ್ತ ಬುಡಟ್ಟು ಪುಣಿ ಈರ್ನೆ ಎಡತ್ತ ಬಿಡಿಟ್ಟ ಬುಕ ನಿನ್ನ ಬಲತ್ತಿಡ ಏರೇ ಗೊತ್ತು ಎನ್ನ ಹೊರದ ವಾವಾ ಬಿಡೆಟ್ಟಿಪ್ಪು ನೆಂಕೆ ಒತ್ತಿಪ್ಪು ಈ ಓಲ್ಲ ಈ ವಾ ಬುಡಟ್ಟುಲ್ಲ ಯಾನಿ ಈ ಸರ್ತಿ ಮೂಜಿ ನೋಡ್ದಪ್ಪ ಈ ಬಿಡೆಟ್ಟೆ ಎಡ್ಯಾಲ ಇದು ತೂತನ್ನ ಬಿಡೋಲ್ಲ ಈರು ಪದ ಅಂತಾರ ಸಂಗೀತ ರಸ ಚಕ್ರವರ್ತಿ ಮಧುರಾಜರಿ ಶರವೂರ್ಧ ನಿಕ್ಕದಾನೆ ಕಡಚಿಲು ಸುರಾಪುಡಿ ಈಗ ಕಡೆಚ್ಚಿಲ್ಲ ತೀರಾ ರಾಜನೆ ಸುದೇವರಿಗೆ ಲಾಜಬೇಡ ರಾಗರಪ್ಪ ನೀ ಯಾನ್ ಮರವರು ಮಾರಪ್ಪೆ ಮರವರು ಮಾರಪ್ಪೆ ಮಾರಪ್ಪೆ ಮರಪ್ಪೆ ಮರವರು ಮಾರಿಯದ ಮರವರು ಮಾರಿ ನನ್ನ ಪೆರ್ಮುದೇಡು ಜಾಗದೆ ಉಂಡ ಯಾನ್ ಮರ ಊರು ಎನ್ನ ಊರು ಅಂಜನ ತಾವು ಇದು ಮಾರಪ್ಪೆ ನಂದಿನ ಬಂಡ ಅಂಡ ಅಪ್ಪ ಅನ್ಬಿಡ್ಲಿ ಇರ್ನ ಅಪ್ಪ ಈ ಮಾರೆ ಮಾರಿ ಮಾರಿ ಅಂಡ ಮಾರಿ ಮರ ಊರ್ದ ಏನು ನಿಕ್ಕ ಶಬ್ದಾರ್ಥ ಗೊತ್ತಿಲ್ಲ ಸರ್ ನಿಜ ಬಸಿ ಎಂಕೆ ಎನ್ನನೇ ಹೊರ ಅರ್ಥ ಗೊತ್ತಾಗ ಮಾರೆ ಪಂಪುನಾಯೇ ಮಾರಪ್ಪೆ ಮಾರಪ್ಪ ನಾವು ದಾರುಕ ನಡುವಂಜಿ ಶಬ್ದ ಗೊತ್ತುಂಟು ದಾರುಕ ದಾರುಕ ಕಾ ಇಕ್ಕಿ ಕಾ ಪ್ರತ್ಯಯದಾಯ ಬೇರೆ ನನ್ನ ಬೇರೆ ಕನ್ನಡ ಪಾಠ ಮಾಡ್ತಿದ್ವಿ ಅವು ಆಸನ್ ನಿಮ್ ಬೇರೆ ಸವರ್ಣ ದೀರ್ಘ ಲೋಕ ಸಂಜೆತ್ತು ಮರೆ ಕಾ ಪ್ರತ್ಯಯ ಬರ್ನ ಅಂಜನಿ ಮಾರೆ ಪಂಪೆ ಮಾರಪ್ಪೆ ಮಾರಪ್ಪೆ ಎಂದು ಬಿಟ್ಟು ಈಗ ಮಾರಪ್ಪ ನವರುವಲ್ಲೇ ಒರ್ತಿ ನವರ್ಗಿ ಮಾರ ಅಂದ್ರೆ ಯಾನ್ ಬಾರಿ ಮೇಲೆ ಜೌಲ್ದ ಬೇರೆದೆ ಈ ಬೇರೆದೇನೆ ಮತ್ತ ಎನ್ನ ಮೂಜಿ ದಿಕ್ಕು ಎಂಜಿನ ಜೌಲ್ದ ಅಂಗಡಿ ಅಂದ ಈತ ನಾನು ಜೌಳಿ ಹಾಳಾಗ್ತೈತ ಅಯ್ಯೋ ಜನ ಬಂದರು ಕುಂಬಾಪುನದು ಕುಂಬಾಪುಜಿ ಕುಂಬ ಆಂಡನ್ ಕಂಡ ದೀಪಾವಳಿ ಪರ್ಬಯಪ್ಪ ಬರ್ಕೊಂಡು ಪುಣಿ ಆಂಡಿ ದೀಪಾವಳಿ ಪ್ರಯುಕ್ತ ವಿಶೇಷ ದರ ಕಡಿತ ಮಾರಾಟ ಅಂತ ಐಟ್ ಮಾಡ್ದು ಹೋಗ್ಬಿಡಿ ಅವಾಗ ಕಡಿಮೆ ಮಾಡುವ ನಾನು ಹೆಚ್ಚು ಕೊಡುತ್ತಿನ ನಷ್ಟಾಪಿಗೆ ಏರ್ ಬನ್ನಿ ನಮ್ಮ ಕಡಿಮೆ ಕೊಡುತ್ತದೆ ಹೆಚ್ಚಾಗ ಮಾರನೆ ಅತ್ತ ನಿನ್ನ ಅಂಗಡಿ ಉದ್ಘಾಟನೆ ಆಟ ವಾರಿ ಮಲ್ಲ ವಾರಿ ಈ ಸಂಗೀತ ಕಾರ್ಯಕ್ರಮ ಮಾಡ್ತಾರೆ ತಮಾರೆ ನೀನು ಉದ್ಘಾಟನೆ ಪುಲಪುದಾಸೆನೆ ಪೋಯವಾ ನಿರೇ ನಿರೇ ದಿನೇಶ ಮಾರಪ್ಪರೆ ಪುಲಪುದಾಸೆನೆ ಪೋಯವಾ ನಿರೇ ಪೋಯೇ ಸೋಮವಾರ ತಂಗಾರೆ ಸನ್ಯಾರದೇ ಉಂಗಿತ್ತಿಗೆ
ಆನೆರು ಒಂಜಿ ಕ್ಷತ್ರಿಯರು ಬುಕ್ಕೊಂಜಿ ವೈಶ್ಯರು ನಾನೊಂಜಿ ದಾಸರು ನಾನೊಂಜಿ ವರ್ಗೊಂಡು ಎನ್ನ ತಿರ್ತದ ಕಟಾಬು ನೀರ್ದು ಬರ್ತನ ಮಿತ್ತ ನಾಡೆ ಮುಟ್ಟೆಲ್ಲ ವರ್ಗೊಣೆವು ಐದೇ ಬಂಡಿ ಜಾರು ನಿಜವಾದ ಮಾರ ತಪ್ಪತ್ತು ಅಕ್ಕಲಕ್ಕಲಗೆ ಇತ್ತಿನಂಚಿನ ಒಂದೊಂದು ಅಭ್ಯಾಸಲು ಅಕ್ಕಲಕ್ಕಲೇ ಬರ್ಪುಡು ಎಂಕ್ ಮಾತದಕ್ಕಿಂತ ರಾಗ ಬರ್ಪುಜ ಆಗ ಬೇರೆ ಬರ್ಪುಡು ವೈಶ್ಯರೇ ಬಂದ ರಾಗಡ್ ಬಂದ ಬೇತಗೆಂಡ ವೈಶ್ಯ ಬಂದ ಬೇತ ಬಂದ ಈ ಅಂತೆನ್ಯನ ನಿಕ್ಕಿ ಕೆಬಿನ ಅಂತ ಕೇಂದ್ರ ಶ್ರವಣೇಂದ್ರಿಯ ಸರಿ ಉಂಡತ್ತದಿಂದ ಶ್ರವಣೇಂದ್ರಿಯ ಮುಟ್ಟ ಸರಿ ಇತ್ತು ಒಂಜಿ ಪತ್ತರೆ ಕಲ್ಪ ಸರಿ ಲಡ್ಲ ಸರಿ ಇತ್ತು ಪತ್ತರೆ ಕೊಂಜಿ ಸೂಗೋರಿಯರು 11 ಮುಟ್ಟ ಪುಡಾದ ನೈಟ್ ಅಂದಾಜ ಒಂಜಿ 3 ಲಕ್ಷ ಸೂಗೆ ಮಾಡಿ ಡಿಪ್ 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 ಉಣೋದುಲ್ಲೆ ಎನ್ನ ಅಪ್ಪಲ ಭಾಗವತರು ನೀರಿಟ್ಟು ಅಂದಮ್ಮ ಬುಡತ್ತಿನ ಹಾಕಲಿ ಕ್ರಯ ನಿನ್ನವ ಅದು ನಮ್ಮನ್ನ ಅಂದಾಜಿಗೆ ಬೇರೆದೇ ಐತಿ ಯಾನಂದ 3 ಲಕ್ಷದ ಮಾಡ್ತೇವೆ ಅವು 5 ಲಕ್ಷ ಆತನಮ್ಮ ನಿಕ್ಕೆ ಗೊತ್ತು ಜೈತ ಅಂಚ ಹೊರಡೆ ಮೂಜಿ ಹೊರಡೆ ತಿಂದತ್ತ ಮಾರ 5 ಲಕ್ಷದಲ್ಲ 3 ಲಕ್ಷ ಅಂತ ಬಲ್ಲೆ ಕೇಸವಣ್ಣ ಒಂದು ಖುಷಿ ಅವು ಎಂಜಿನವು ಒಂಜಿ ಮೂಜೆಯಲ್ಲಿ ಮುಗುಲು ನಿಂಗಿಯರೆ ಆಯ್ನ ಖರ್ಚಾದ ಮಂಡೆ ತಾವು ಬೇಕು ಕಡಿಮೆ ಬಂದಿருந்து ಮಂಡೆ ವೆಚ್ಚ ಅರೆಗೆ ಎಕಡು ಬಿಟ್ಟಾತಜಿ ನಾನಾವು ಇಂಡಿಯಾ ತೋರ್ತು ಮುಗಿಯುಡು ಅವು ಎಲ್ಲದಲ್ಲ ಕಾರ್ಯಕ್ರಮ ಇದ್ದಾರೆ ನಿಕ್ಕುಂಡ ಎಂಕ್ ಬೇರೆದಾಯ್ತಣ್ಣ ಎಲ್ಲ ಉಪಾಯದಿ ಬಲ್ತು ಈದಾನೆ ಸುಧವರಿಕೆ ಏನಿಂದಿ ಸುದೆ ಕಡಪ ಆಮೀಟಿದ್ದತಿ ಆಮೀಟಿ ಎನ್ನ ಹೊಸ ಅಂಗಡಿ ಅವನು ಅಂದ ಬಾರಿ ಮಲ್ಲ ಅಂಗಡಿ ಅಂಗಡಿದ ಮುದರಿಂತ ಯಾರು ನೆನ್ನವ ಅಂಗಡಿದ ಅಂಗಡಿ ಬಿಟ್ಟಿದ್ದಾರ ಅಂದೆ ವಸ್ತ್ರ ಮಳಿಗೆ ಪೂರ ಬೇರೆದ ಜವಳಿ ಅಂಗಡಿ ಅವುಗೊಂಡ ವಿಶೇಷ ಪುದರಿಂತ ಒಂದು ಕಮ್ಮಿದ ಕುಂಟು ವಸ್ತ್ರ ಮಳಿಗೆ ಇತ್ತ ಕೆಲವು ಪೇಂಟಲ್ಲಿ ಪೂರ ಪುದರು ಉಂಟು ಉಂಟು ಅಂತ ಇನ್ನೊಂದು ಪನಿಯರ ಅಂದೆ ಸೋತು ಆ ಪುದರ್ ನಿನ್ನೆಟ್ಟಿದ್ದ ಪುದರ್ ಎಣ್ಣೆಟ್ಟಿತ್ತ ಪುದರ್ ಆಲೋಚನೆ ಮಾಡ್ತಿದ್ದಿ ఇప్పుడు ಬೇಲೆ ಅವನು ಮುಂದಾತ ಎಂತ ಎನ್ನಿನ ಅಮ್ಮೆರ ಪುದರಿಂತ ಅಮ್ಮೆರ್ನ ವರದಣ್ಣಿ ಅಂತಿರದಿಲ್ಲ ವರದಣ್ಣನ ವಸ್ತ್ರಗಳು ವರದ ವಸ್ತ್ರ ಮಳಿಗೆ ಅವತ್ತು ವರದ ಮಳಿಗೆ ವರದ ಮಳಿಗೆ ಇದು ನಮ್ಮ ಮೂರು ಕಡಪೋಳಿಯ ಕಡಪಿಂದ ಇನ್ನೊಂದು ಸುದೇನತೆ ಮುಖ ಓಡದಾನ ಮರ ಓಡದ ಯಾನು ಈದ ಬಾತರ ನುಗುಳು ಎಂಕಲ ಮಂಡೆ ಚೊಂಡಿ ಯಾನಿಗೆ ಬೆಲ್ಸ ಕುಂತುರ ಕಡೆನ ದೀಪೆಡುಂಜಿ ಕಾಲಿ ಕುಪ್ಪಿದಂತ ಮೂಲು ಬದುಕು ಮೂಲು ಏರುಡು ಬಲುಕು ಕಾಲಿ ಕುಪ್ಪಿದಂತ ಮೂಲು ಬದುಕು ಮೂಲು ಏರುಡು ಬಲುಕು ಏರುಡು ಬಲುಕು ಚಾಲಿ ಪೋಲಿ ಕುಡಿಯೇ ಪನುವೆರೆಂಗು ಕಾಲ ಹಾಳಾಂಡೆನ ಓಡು ಊರ ಓಡು ಅಲಕ್ಕ ಅದ ಕಾಲ ಹಾಳಾಂಡೆನ ಕುಡಿದೂಮೆ ಕುಡಿದೂಮೆ ಬರುವೆನೆ ಕುಡಿದೂಮೆ 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 ಕುಡಿ ಕುಡಿ ಗುಡಿ ಗುಡಿ ಐನು ಗುಡಿ ಗುಡಿ ನಮ್ಮ ಆತನತ್ತ ನಮಸ್ಕಾರ 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 ಬಂಡ್ಲೆ ಮಾರ್ರೆ ನಮಸ್ಕಾರ ಅಂಚೆ ಅವು ಬರೋದು ಯಾಕಡೆ ಹಾಕಲು ನಳಿಪುನಾಗ ತಾಟಿ ಬೊಟ್ಟುದಾರಿ ಯಾನು ಬಣ್ಣಾಗ ತಾಟಿ ಜಾನಿ ರಡ್ಡು ಗಂಟೆ ಹಿಡಿದು ಈತು ಕೊಡ್ತಾನಲ್ಲ ಅಂಚಾನೇ ಕುಸಿಟ್ಟು ಅವು ಅವು ಕೊಡ್ರಿ ಹೆಂಗ್ಲಿ ಎನ್ನ ಗುರ್ತಾಂಡ ಬೇರೆ ಓ ಭಾಗವತ್ತಾರೆ ಗುರ್ತಾಂಡಿ ಏರಂದು ಎಂಕೆ ಗೊತ್ತು ಈಗಲ ಅಮ್ಮ ಸರೋಗು ಬಂಡರ ಎನ್ನ ಬುದರಿ ಎಂಕ ನೆಂಪುವಾರ ಒಂಜಿ ಕೋಟೆ ಮಿನಿ ಪನ್ಪುನಿ ಬಾಯರಿ ಕೈ ಕೊಡ್ತೆ ಎಲ್ಲೆ ಬರೋಡು ಬತ್ತು ಜಂಡ ನಾಚಿಗೆ ನಿಕ್ಲಿತ್ತೆ ಒಂಬರೆ ಗಂಟೆ ಅನ್ನಗ ಯಾನು ಜೆಪ್ಪೆರ ಅನ್ನಗ ನಿಕ್ಲನ ಕರ್ರೆ ಬತ್ತನ ಯಾನು ಸೈಪಿನಿ
ಈಗ ಎನ್ನ ಪುದರೆಂಚಂದು ಈರ್ನ ಬಾಯಿಡು ವರ ಬರಡ ಅಪ್ಪ ಇಂಕ ನೆಂಪು ಅಪ್ಪ ಯಾನು ಧೂಮ್ರಾಕ್ಷಿ ಒಂದು ಧೂಮೆತ್ತು ಧೂಮ್ರಾಕ್ಷಿ ಯಾನು ದುಂಬು ದೇಯಿ ಮಾತ ಆಟೋಡು ಮಾತ ಧೂಮ್ರಾಕ್ಷನ ಏಸ ಮಲ್ತೊಂದಿತ್ತೆ ಒಂಜಿ ಸರ್ತಿ ಧೂಮ್ರಾಕ್ಷನ ಏಸ ಮಲ್ತೀನಿ ರಂಗಸ್ಥಳಗೂ ಬೊಗ್ಗೆರೆ ಐತಿ ಭಾಗವತರು ಜಾಗಟೆ ಒಂಜೇ ಪೆಟ್ಟು ದೀತೀನಿ ಅಂಕಿ ಐಕಿ ಅಂಚ ಅಕ್ಸಾಡೆಗೆ ಪೋಂಡು ಇತ್ತೆ ಧೂಮೆ ಮಾತ್ರ ಉರಿದು ಬೊಕ ನರಮಾಣಿಯ ಪೊಲ ಗಮ್ಮತ್ತು ಮಲ್ಪಡುದೇನೆ ಅದು ಬರಿ ಏರು ಬನ್ನಿ ಪರ್ಪಿನ ಹಾಲು ನರಮಾಣಿಂದ ಏರಲ್ಲ ಪತ್ತೇರ ಏರ್ಲ ಅಂತ ಎನ್ನಂಚಿನ ಅಂತೂ ನಿಘಂಟು ಪನ್ನೀರ್ನೇ ಓಣೆ ಐನು ಬನ್ನೆ ತುಳೆ ನರಮಾಣಿ ಪರದು ಸೈತಿನಿ ಅತ್ತಂದೆ ಪರ್ದು ಸೈತಿನಕ್ಲು ಉಂಡೆ ಕಾಂಡೆರ್ದು ಬಯ್ಯ ಮುಟ್ಟಲ ಪರೋದೆ ಇತ್ತನೆ ಸೈತನ ಏತೋ ಕತೆ ಉಂಟು ಒಂದು ಮನಸ್ಸುದ ಉಲ್ಲಾಸ ಹೋಗಬೋಡದು ಒಂದು ದೇವರ ನಾಜಿ ಆಯ ಸೈ ಪೂಜೆ ಉಲ್ಲಾಸೋಡು ಉಪ್ಪು ನೀಂದುಕೊಂಡ ಆಯ ಮಾತ್ರ ಅಂದನಂದು ಅನ್ನೀರಿ ತುಳೆ ಇನಿ ಮುಟ್ಟ ಒಂಜಿ ಗಂಗಸರ ಪರ್ದು ಸಾದಿ ಬೋಪಿನಾಗ ಉಚ್ಚು ತುಚ್ಚಿದು ಸೈತಿನ ಉಂಡೆ ಉಂಡವನ್ಲೆ ಇನಿ ಮುಟ್ಟ ಚರಿತ್ರೆ ಉಚ್ಚು ಓಡೆ ಚುಚ್ಚು ನಿಮ್ಗೆ ಕಾರತಿ ಕೊಡತ್ತ ಅಂದನಂದು ಅನ್ಲಿ ಅವು ಬಿಡ್ಲಿ ಅಂದ ಕುಡ ಕುಡ ಒಂಜಿ ಗಂಗಸರ ಪರ್ಪಿನಾಗ ಮಲ್ಲ ಇಲ್ಲು ಓಡುಂದುಂಡೆ ಒಲ್ಲ ಬುಜಿ ಅಂಚಿ ಕಣ್ಣೀಲ ಹಾಕೊಂಡು ಕಾಂಡೆ ನಾಯಿನಕ್ಕನಾಗ ಎಚ್ಚರಿಕೆ ಹಾಕೊಂಡು ಹಾಕೊಂತ ಪೋಪೆ ಇಲ್ಲ ಐಗೋ ನ್ಯಾನೆ ಗಂಗಸರ ತೆರಿದಿನಕ್ಲಿ ಬಾರಿ ಮಲ್ಲ ಒಂಜಿ ವಿದ್ವಾಂಸರು ಆಣಿದ ಕೊಡ್ತುಡು ದಾದ ಬಂತೇರ್ನೀರೇ ಗೊತ್ತುಂಡ ಗೊತ್ತುಂಡೆ ಅದು ದಾನಿಗೆ ಅಂದ್ ಹೆಂಗ್ ಗೊತ್ತಿಜ್ಜಿ ಅನ್ ಹಿರೇ ಗೊತ್ತುಂಡ ಅಂದಿಗೆ ತೆರಿದಿನಾರು ಬಂತೇರಿ ಪುಷ್ಪಮಾಲೆ ಪ್ರಸಂಗೇನೆ ಶಿರಸಿ ಜಾರಿದೆ ನಮಃ ಓಲು ದಿಕ್ಕನಿ ಅತ್ತು ಬಾಯಿಗೆ ಬತ್ತನೇನು ಬಗ್ಗು ನಿಖಲ ಅಮ್ಮ ಸರಗು ಪಂಡರ್ಲೆ ಅನ್ನ ತಯಾರ ಒಂದು ಬರಿಯರ ಯಾನು ಸತ್ಯ ನನ್ನ ಈ ನಮ್ಮನೆ ಗಡಿ ಬಿಟ್ಟಿಲ್ಲ ಎತ್ತಾರನ್ನ ದೇವರನ್ನ ಜಯನ ಬಾರೆ ನಿಜವಾದ ಯಾನು ಓಲು ಉಪ್ಪೊಡಿತ್ತು ನೀನು ಗೊತ್ತುಂಡಿ ಎಂಗಿನ ಊರುದಾರ ಒಂಜಿ ಮಲ್ತಿನ ಕಾರ್ಯಕ್ರಮಕ್ಕೆ ಯಾನು ಬರೋಡು ಬಂದು ಉದ್ದೇಶೋಡು ಎದ್ದು ಬಂಗನಲ್ಲ ಬರ್ಪೆ ಬಂಡದು ಬೈದಿನಿ ಅಂದನಂದು ಅಲ್ಲಿ ಅಂಚ ಮತ ವಿಷಯ ಪುರ ಸರಿ ಓ ಬನ್ನೆ ಯಾನ್ ಅಕ್ಕಲ್ದ ಬಂತೀನಿ ಅವಳು ಅಂತೆ ಉಪ್ಪಡು ಕಾಣತ್ತು ದೀಲಿ ಪರ್ನಗ ಬೋಡಾಪು ದಾಲೆಜಿ ಆ ಮಸರಗು ಬರಿಯ ನಕ್ಕಿಯರೆ ದಾಲೆಜಿ ಐಕಾರ್ನ ಮಂಡೆನೆ ನಕ್ಕಿನ ನನ್ನ ಟೊಪ್ಪಿದು ಏರಂದ ಅರ್ನ ಬೆರಿ ನಕ್ಕು ನಾಯಿಲೆಕ್ಕ ನಂಗೆ ಪರ್ನಾಗ ಒಟ್ಟಾರೆ ಉಪ್ಪು ಉಪ್ಪು ಅಂಡ ಅಂಡ ಅತಿ ಅಂಜ 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 ಮಾತಾಗತ್ತೆ ಓ 10 ಗಂಟೆ ಹಿಡಿದು ಬೇಕಾದ್ರೆ ಅಂದ ಲೆಕ್ಕರ್ದು ಜಾಸ್ತಿ ಲವಣಾಂಶ ಉಂಟು ಅಂಚ ಯಾನು ಪೊಕ್ಕಡೆ ನಿಕ್ಕಲ್ದ ಪಾತೇರ್ನೇ ಇರ್ತೀವಿ ಏರ್ಲ ಉಳ್ಳೆ ಓಡ್ಲಿಕ್ಕೆ ಇಲ್ಲಿ ನಡೆಯುವುದೇ ನಾನು ಕಷ್ಟದಲ್ಲಿ ಎಲ್ಲಿ ಓಡುವುದು ಓಡತ್ತು ಎನ್ನ ಮುಲಿ ಮುಲಿ ಎನ್ನ ಮುಲಿತ ಮಾಡಿ ಎನ್ನ ಅನ್ನ ಅವತ್ತೇ ಓಡ వచ్చునాರ ಓಡ వచ్చి రైట్ దాదా దూలుండి నీకు మరల మారే మీ మూడు పొయ్యేడే వచ్చొద్దుందే మారే ఓడ వచ్చి ఈ నమ్మనే పర్ద అన్న మెర్న గుర్తోండి మెర్న గుర్తోండు మెరు ಸುರುದೆ ಪೆರ್ಮುದೆತ್ತ ಯಾರ್ ಬಂದಿ ನಮ್ಮ ತುಳುನಾಡದ ಒಂಜಿ ಪೆರ್ಮೆದ ಪೆರ್ಮೇದ ಪೆರ್ಮೆದತ್ ಪೆರ್ಮೆದ ಅರೆ ಅರ ಪದ ಮತ್ತೆ ಅನ್ಕೇಂದೆ ಪದ ಅರೊಂಜಿ ಪೊಂಟು ಪೇರು ಬರೋರ ಪದ ಮುಂಗು ಉಡಿಯರ ಬುಜಿ ಪದ ಅತ್ತ ಏರೆದ ಆಯರೆ ಮುಟ್ಟವು ಆ ನಮ್ಮನೆದು ಒಂಜಿ ಪದ ಐತೆ ಮುಂಗುಡು ಬ್ರಾತ್ ಕೆಬಿ ಉಡ್ರ ಒವ್ವಲ್ಲ ಹಂಗ ಅಂಗೋನೆತ್ತ ನಮ್ಮ ಒಯ್ನ ಅಲ್ಲ ಐನು ಬಂದು ಅಂತಿನ ಅಂಡ ಅತ್ತ ಹೆಂಗೆ ಈ ಭೂತಾಯಿನ ಒಳ ತುಯಿಲೆಕ್ಕ ಹಾಪುಣೆ ಹೆಂಗ ಸಪುರದ ಕಲೆಗೆ ಭೂತಾಯಿನ ಬಂದು ತೋರದ ಕಲೆಗೆ ಈ ನಮ್ಮನೆ ಇತ್ತನ ಕಲೆಗೆ ತೇಡೆ ಎಂದು ಬಂತು ಮೆಕ್ಕೆ ಜಾರ್ಗುಡು ಒಂದು ಅಂಚಿಲತ್ತು ಇಂಚಿಲತ್ತು ಮುಂದು ನಿಜವಾದ ಮುಂದು ಬಂಗುಡೆ ಇದು ಬಂಗುಡೆ ವಾಂಗ ಕುಮೇದಿನ ಕುಮೇದಿನ ಅಂಡ ತೂಕ ಕುಮೆ ಅಂಡ ಸೈಪಿನ ನಿಕಲ ಅಮ್ಮಸವರೆಗೂ ಬಂಡ ಅಂಚತ್ತ ಎಂಕ್ಲಿತ ಆಯರ ಕಡಪಡು ಅತನ ಯಾಂಗ ಜೀವನ ನಿಜವಾದ ಒಂದು ಪ್ರಸಂಗೋಡು ಇತ್ತನ ಅತನಿಕಲ್ ಸೃಷ್ಟಿ ಮಾಡ್ತದೆ ವಿಷಯದಾದ ಬಿಟ್ಟ ಒರೋರ ಭತ್ತದ ಬರೋಡು ಪಂಡದ ಆತನಿ ಭತ್ತ ನೆನ್ಪುಕದ ಏರು ಬರೋಡು
ಬರೋಡಿದ್ದೇನೆ ಆಯ ಬತ್ತು ಜೆದ್ದೀರೇನು ಸುಂದರ ಬಂಗಾಡಿ ಬತ್ತು ಜೆಂದು ಬಂಗದ ಸುಂದರನು ಲೈದಿನಿ ಎಂಕ್ಲಿಗೆ ಏರ್ಲಾಪುದು ಸುಂದರೇ ಬತ್ತು ಬೇರೆ ಅಂತೆ ಪಾತೇರ್ಗ ಅರೆ ಅವಳು ಮಾತ್ರ ಭಾರಿ ಭಾರಿ ಪಾತೇರ್ವೆ ಮೂಲು ನಮಡ ಪಾತೇರ್ವೆ ಬರೋಡಮ್ಮ ಐನು ಪ್ರಶ್ನೆಗೆ ಉತ್ತರ ಗೊತ್ತಿದ್ದದ ಪರುಡು ಐನು ಪ್ರಶ್ನೆ ಮೂಲು ಬಂಗ ಒಂದು ಈ ಅಂಚಿ ಬತ್ತಾರನ ಅಂದ್ರೆ ನಾನು ಏತುಲ ಪಾತೇರು ಏತ್ ಪರುಡು ಏತ್ ಬರುಡು ಹೂ ಪರುಡು ಏರ್ನೊಟ್ಟಿಗೆ ಪರುಡು ಎಂಕಿನ ಪರುಡು ಏಪ ಪರುಡು ಈ ಐನು ಪ್ರಶ್ನೆಗೆ ಏನಿಗೆ ಉತ್ತರ ಗೊತ್ತುಂಡ ಆಯ ಪರುಡು ಇನಿ ಮುಟ್ಟಲ ಐನು ಪ್ರಶ್ನೆದ ಬಗ್ಗೆ ಏನು ವಿಮರ್ಶೆ ಮಾಡ್ತೀವಿ ಧರ್ಮೋಗು ತಿಕ್ಕೊಂಡು ಹೋಲ ಐನು ಬರೊಂದೇ ಇಚ್ಛೆ ಎತ್ತ ಅಂದ್ರೆ ಈ ಜನ ಏರಮ್ಮ ಏರಪ್ಪ ಬಾಲೆ ತೋಜುವ ಮೂಲು ಏರಪ್ಪ ನಮ್ಮ ಕೋಯಿಲಾಡೆ ಉಲ್ಲ ಇದು ಗೋಕುಲ ನಗರದ್ದು ಗೋಲ್ತಾಡಿಬೋದು ಇಂಚ ಕಲ್ಕಾಡಿಗೆ ಅದು ಬರ್ಪಿನಿ ಒಳಗೆ ಉಂಟಲ್ಲ ನಮ್ಮ ಆಯ್ನಾತ ಇನಿತ್ತೆ ಕಲಾಯಿ ಗುತ್ತಿನೇ ಮುಗಿತು ಹೋಯ್ ಅಂದ ಅಂದ ಬಾಲೆ 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 ಬಾಲೆದಲ್ಲ ತೋಚುವೆ ನಮ್ಮ ಮಾರ ಯಾನಿ ಈ ವಿದ್ವದ್ವಂಸ ಐದು ವಿದ್ವಾಂಸಕ್ಕೆ ಇருந்து ಬಂದ್ಕೊಳ್ಳಿ ಯಾನಂಗಿ ಸಂಗೀತದ ವಿದ್ವಾಂಸ ಅಂದ ಎನ್ನ ಮಟ್ಟಗೂ ನಿಕ್ಲ ಪೂರ ಬಾಲೆನೆ ಆರಿಗೆ ನಮ್ಮ ಪೂರ ಬಾಲೆ ಅವು ಮಲ್ಲ ಮಲ್ಲ ತಿರಿದಿ ನಕಲು ಮಣಿಪಿನ ಪಾತೇರ ಏರ್ ಮಗ ಈ ಯಾನೆ ಏರ್ನ ಮಗ ಅಂತ ಏರ್ ಮಗ ಏರ್ನ ಮಗ ಈ ಏರ್ ಮಗ ಇಂತೆ ಇಂತೆ ತೋಜುವ ಯಾನು ಬಂಡ ಮಲ್ಲ ಪ್ರಚಾರದ ಮನುಷ್ಯ ಎಂದಲ್ಲ ಮಲ್ಲ ಪ್ರಚಾರದ ಮನುಷ್ಯ ಎಂದ ಪ್ರಚಾರ ಮಲ್ಲ ಪ್ರಚಾರ ಗಟ್ಟು ನಮ್ಮನೆ ಕೊಂಚ ಪ್ರಚಾರ ಅಕ್ಲೆ ಅಕ್ಲೆ ಮಲ್ತು ನಾವು ಪ್ರಚಾರ ಪಿದೈದ ಅಕ್ಲೆ ಮಲ್ತು ನಾವು ಮಲ್ಲ ಪ್ರಚಾರ ಅಂಚ ಎನ್ನ ಬುದ್ಧಾರು ಧೂಮೆ ಅಂದ್ವಿ ಧೂಮೆ ಧೂಮೆ ಯಾನು ಯಾನು ಬೊಕ್ಕ ಇತ್ತದಾಲ ಬೇಲೆ ಇದ್ದಿ ಇತ್ತದಾಲ ಬೇಲೆ ಕೊಂಚ ರಡ್ಡು ತಿಂಗೋದು ದುಂಬು ಯಾನೆ ದಾಲ ಬೇಲೆ ಇತ್ತದಾಲ ಬೇಲೆ ಓಲ್ಲ ಬೇಲೆಗಿದ್ದ ಇತ್ತ ದುಂಬು ಬೇಲೆಗಿತ್ತೆ ಓಲು ಒಂಜಾರ ತಿಂಗೋಲು ದುಂಬು ಯಾನು ಮುಕ್ಕುರುಂ ಪೋಯಟ್ಟು ಕೇಸವನ್ನ ಎಂಚಿ ಮಲ್ಪಿನ ಅಂದಿಟ್ಟು ಯಾನು ಬೇಲೆಗಿತ್ತೆ ಏನಿ ಮಲ್ಪುಡಿ ಏನಿ ಮಲ್ಪುಡಿ ಅಲ್ಪ ಅವಳು ಬುಟ್ನೆ ತಾರು ಬೇಲೆ ಹಿಡ್ದಿತ್ತೀನಿ ಹೌದೇ నేను కాండెడుతు బయ్య ముట్ట పరొందే పోడు ఎన్న అల్ప శిస్తు దక్కలిత్తిన మాత్ర బేలే ఈ నమ్ముడే పర్యందాడ ముల్తు మర్యాద ఇరుబోడు అండి పిదై ఉడుపు చేరి నీగంటు కొత్తాండు ఉలై బత్తన పిదై ఉడుపు చేరుతు నీగంటు కొత్తాండి ఆ రోజు మల్ల ಒಂಜಿ ಏನಿ ಮಂತಿತ್ತೀವಿ ವಾರಿ ಮಲ್ಲ ಏನಿ ಅಂದು ಎಂಚ ಉಂಡು ಹೊರ ತೂದು ಬಲ್ಲ ಅಂತ ನಾನು ಕಡಪುಜಿ ಏನಿಡಿ ಸೀದಾ ಮಿತ್ತರ್ನಿ ಪೆಗಿದಾಗಿನಿ ಸೀದಾ ಸಂಪಿ ಹೊರತು ಸೀದಾ ಕುಂಬ್ರಾಗ ಹೋಯ್ತು ಸೀದಾ ಅವೆರ್ದು ಬೊಕ್ಕ ನನ್ನ ಕಡತ್ತು ಕಾರದಿಯ ನೆಂದು ತುಯರ ತಿಕ್ಕಿಯದ ಜಾಗೃತೆ ಅಂಡಿ ನಂಚ ಐದು ಬೊಕ್ಕ ತುಯರೇ ತಿಕ್ಕದಿಜಿ ಇಂದು ಮುಗಿ ಮುಕ್ಕ ಒಂಜಿ ಏನಿ ಧರ್ಮವು ಬೋಡಲ ಮಲ್ಲೆಕ್ಕಿಂದ ಅವಿಟ್ಟ ಹಾಕದ ಕೆರ್ಪೇರ್ ಮಾಡ್ತಾರೆ ಈ ಸಹಿತ ನಿಜಿನ ಇನ್ನಿಲ್ಲ ಬರ್ತದೆ ನನ್ನ ತೂತನ ಕಲ್ಲಡ ಹಾಕದ ಕೆರ್ಪೇರು ಸೇರ್ ಸಾಯ್ತೀನಿ ಯಾನ ಬಗೆ ಯಾನಾಳ ಪನ್ನಿ ಲೆತ್ತನಾಯ ಇರ್ನ ಸಿದ್ಧ ನೆವಲುಳ್ಳಿ ನಂಜ ಯಾನ ಧೂಮೆಂದು ಬೇರೆ ನಿಕ್ಕೆ ತಾರಿಗೆ ಮೆತ್ತಾರೆ ಗೊತ್ತು ಈ ಜನ ಈ ಪೆದ ತಾರೆಗೆ ಬರ್ತದೆ ಆ ಪೆದ ತಾರೆ ಜಪ್ಪೆರಾವ್ ಅದೇ ಬೇಲೆ ಬೇಲೆ ನಮ್ಮ ಇಲ್ಲ ಉಂಟು ಅನ್ನ ಬೇಲೆ
ತಾರೆ ದಿಮಿತಾರುವೆ ಇರು ತಾರೆನ ಅಡಿ ಇರ್ದು ಕಡ್ಪೋಡು ಇನ್ನು ಅಡ್ಡ ಮಾಡೋದು ಅಡ್ಡ ಮಾಡ್ದು ಯಾನ ಸೀದಾ ಬಡ್ತೊಂದು ಕೊಡಿ ಇತ್ತಿನ ಬೊಂಡ ತಾರ ಇನ್ನು ಪೂರ ಯಾನ ಕಲಿ ಕರ್ತಿರೋದಕ್ಕೆ ಬೊಕ್ಕ ಈನೆ ಪುಡಿದ ತಿತ್ತಿನ ಏರೋದೆ ಪುಡಿ ಈ ಬೆಂಚಿನ ತಾರದ ಪಕಾಸನ ತೆರಬಾಡ್ರ ಅಂತೀನಿ ಈ ಬೆಲೆಗ್ಗ ದಾಯಿ ನಮ್ಮನೆ ಪಟ್ಟು ಸೈಪ ಮರ ಓ ಈತು ಕೊಡ್ತು ನಿಮ್ಮ ಮರ್ಯಾದೆ ಕೊಡ್ತು ಮಾತಾಡ ಒಂದು ಎಡ್ಡೆ ಜನ ಇದು ಗಂಗಾಸರಣ ಸತ್ಯವರಡು ಸತ್ವಂ 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 ಐನು ಲೆಕ್ಕೊಡ್ದು ಜಾಸ್ತಿ ಪರಿಯಂಡ ಈ ಸತ್ವಂ ಒಂಜಿ ತುಳಿ ಕರ್ಪುಣಗಳ ಕಮ್ಮಿದ ನೀರಾಪುಜಿ ಐದು ಬಹುಶ ಬೆರಕೆ ಬರ್ತದೆ ಎಂಚೂರು ಬರ್ತು ದೂರ ಮರ್ಲೇಕ್ ಹಾಗೆ ಈತು ಬೋಡು ಜೀರೆ ಈರೆಗೆ ಚಮಚೋಡಿ ಯಾವುದು ನಮ್ಮ ಆಯರ ಪಾತ್ರೆಯನ್ನು ನಮ್ಮ ಆಯರಿಗೆ ಪೋಯ್ಲೆತ್ತಾನೆ ಎಂಕಂದು ಇದು ಅರ್ನಂಡ ಗೊತ್ತಾಂಡ ಎನ್ನ ಗೊತ್ತಾಯ್ಯ ಇಂದು ಮಾರಪ್ಪೆ ಮಾರೆ ಮಾರೆ ಜವಳಿದ ಬೇರೆ ಅಂದ ಎನ್ನ ನ್ಯಾನೆ ಬಂದ ಈರ ಇನ್ನು ನಾಚಿಗೆಟ್ಟಾದ ಬಂದು ಧ್ಯಾನ ಮಾಡ್ಬಿಟ್ಟೆ ಈಗಲೇ ಬಿರಾವಣದಲ್ಲಿ ಎತ್ತು ಬಂದಿರೋ ಜನ ಬೇತಾವ ಸಂಕೊಡ್ದು ಬತ್ತಿನವೇ ತೀರ್ತಾತ ಈರ್ನ ಬಾಯಿರ್ದೆ ಬರ ಉರಿಪುಣ ಸಂಕೊಡ್ದು ಮಡ ನೀರು ಬರ್ಪುಡಮ್ಮ ಅವು ದೇವರನ್ನ ಸಂಪುಟ ದಿನ ಎಲ್ಲಿಯ ಐನು ಉರಿಪ್ಪೆರಜ್ಜಿ ಶಂಕನೆ ಮತ್ತೆ ಎಂಕಲ ಮೂಳು ದಾಸಯ್ಯ ಉರಿಪುಣ ದಿನ ಮಲ್ಲ ಸಂಕ ಯಾನ ಐನು ಮೊನ್ನೆತ್ತಿ ಎಂಕಲ ಮೂಳೆ ಸಂಕೊಡು ಬರ್ಪುಣ ನೀರು ಅವು ಸುದತ್ತ ನೀರು ಮಾರ ಅವೇ ಸಂಕೊಡೆ ಬರ ಯಾನು ಜೌಲ್ದ ಬೇರೆದೆ ಮಾರಪ್ಪೇನು ಕುಂಟು ಅವೇ ಯಾನು ಕುಂಟು ಮಾರ್ನೇ ಪೂರ ಮಾಡ್ದು ಬೊಕ್ಕ ಜಾಡೆಗೆ ಹೋಗೋಣ ಈ ಕುಂಟು ಅತ್ತನ್ನ ಕುಂಟದ ಅಂಗಡಿಗಳು ಪೂಜಿನಾಳ ಅಂಗಡಿಗಳು ಸಂಜೆ ಸುಟ್ರ ಅಮ್ಮೆ ಎಂತ ಸಂಜೆ ಸುಟ್ರ ಅಮ್ಮೇರ ಎಂಕ ಮುಟ್ಟಡಿಯರುಲ್ಲ ಇದು ಏನ್ ಮುಟ್ಟಡಿಯರು ಯಾನ ಐಕೆ ಇಂಚ ಪೆದಂಬು ಪಾತೇರ್ ಬರಂದೆ ಇದೆ ಬರ್ಪೂಜಿ ಇದು ಬಂದು ಯಾನು ಬುಪ್ಪಲ ನಿಂಗೊಂಡಿ ಎಮ್ಮಲ್ಲ ಹೊರ ಬರ್ಪನೆ ನಮ್ಮ ಅಧಿಕಾರ ಯಾನ್ ಒಂತೆ ನಿಂಗೋನು ಮಲ್ಲ ತಾರ್ ಜನ ಮಲ್ಲ ಒಂಜಿ ಅನ್ನ ಪ್ರಶ್ನೆ ಇಂದು ನಾಯ್ದ ಉಗುರ್ದೆ ಕೆಕ್ಕಿಲ್ಲು ಅನ್ನ ಸಂಗೀತ ಕಲ್ತಿಲ್ಲ ಬೊಕ್ಕ ಬೇತ ವಾ ಬರಲಿಲ್ಲ ಎನ್ನಡೆ ಬರಡೆ ಹಿಂಗೆ ಇತ್ತ ಬುಡ್ಸೋತಿಜ್ಜಿ ನನಗೆ 10 ದಿನ ಬಿಡ್ತು 10 ದಿನ ತೀರೆ ನಾನು ಇತ್ತು ಎಲ್ಲ ನೀ 15 ಬಿಟ್ಟ ಬೊಕ್ಕ ಇರ್ಲ ಬಿಟ್ಟಿದ್ದಾರೆ ಅಂದ ಈರ್ನ 10 ದಿನ ಬರ ಈರೆಗೂ ಬುಡ್ಸೋದುಂಡು ಎನ್ನ ಎಲ್ಲೆಡ್ರು ಬೊಕ್ಕ ಶುರು ಆಪುನಿ ಯಾನೋಡೆ ನೋವು ಶುರು ಆಪುನಿ ಎನ್ನ ಬೇಕೇನೆ ವೈಟ್ ಮಾತಂದು ಎಲ್ಲ ಮುಟ್ಟ ಪರ್ಪುಣೆಂದು ಪರಕ್ಕೆನ ನಾನು ಇಂದು ನಾಯ್ದ ಉಗುರ್ದೆ ಕರ್ಕೊಂಡು ಇಂದು ನಾಯ್ದ ಅವು ನಾಯ್ದತ್ತಮ್ಮ ಅವು ಆನೆದ ದಂತದ ತುಂಡತ್ತ ಈರು ಆನೆನು ದೂರ ಹೊಡೆದು ತೂಸ್ನಂದಪ್ಪ ದಂತದ ತುಂಡು ಈರೇಡ್ ತಾಜ ನಾವು ಎದುರು ನಾಯ್ದ ಅಂಜನಿ ಯೋಜನೆ ಬಿಳಿತ ಒಬ್ಬ ಬಿಳಿತ ಈ ಬೋಣಗ ಬೋಯ್ಲೆ ಕುಣಿಯರು ಸಾದಿರು ಅಂತ ಬೇರೆ ಉಂಟ ಉಣಕ್ಲೇರಿ ಇಲಾಖೆ ನಮ್ಮದಲ್ಲ ಪಿಲಿತ್ತ ಜೀವದ ಪಿಲಿತ್ತ ಅತ್ತವು ಅವು ಪಿಲಿತ್ತ ಗೊಂಬೆ ಹೋಯ್ತಿದ್ವಿ ಇತ್ತ ನಮ್ಮಡನ ಅನ್ನ ಈ ದಾಯನ್ನ ಅವತ್ತಾನೆ ರೆಂಬೋಂದ್ರೆ ಗೆಡ್ಡ ಪಣೀರ ಗೊತ್ತಿತ್ತು ನನ್ನ ಮರ ತೋದಿತ್ತು ಏನ ಈಕೆತ್ತ ಏನ ಉಗುರು ದೆಪ್ಪ ಅಂದನ್ಯ 10 ಇರಕ್ಕೆ ಪರ್ಣ ಮಲ್ಲ ಬಿಲ್ಲಿಯೋಡು ಮಲ್ಲ ಬಿಲ್ಲಿ ಏನಮ್ಮ ಇದನ್ನ ಉಗುರು ದಾಯ ಕಂಡ ನರಮ್ಮ ಪರ್ಪಿನೇಡಿ ನಮ್ಗೆ ಸುಮಾರು ನಷ್ಟ ಉಂಡು ಕಾಸು ನಷ್ಟ ಆರೋಗ್ಯ ನಷ್ಟ ಮಾನ ನಷ್ಟ ಮರ್ಯಾದೆ ಪೋಪುಡು ಐತೊಟ್ಟುಗು ಬರೆಯರಾನ್ನ ಕಾಯಿಲೆಲ್ಲಿ ಬರ್ಪ ಇಂದು ಈತು ಮಾತ ಪರ್ಣ ನಷ್ಟ ಉಂಡತ್ತ ಅಪ್ಪಗ ಈರು ಬರೋಡ್ಚಿ ಯಾನು ಬರ್ಪೆ ಅಂಚತ್ತಾಯ ಬಿಡ್ತೀನಿ ಈ ಹೆಚ್ಚಿನ ಆತೇನೆ ನೀವು ಆಯ ಈ ನರವಂಟೆಲ ಕಾತನೆ ಪರ್ತೆ ಯಾರು ಬಂದರೆ ಕಡೆ ಬಾರಿ ಪುಳಿ ಮಾತಿರ್ತೆ ಬೇರೆ ಈರು ಏಷ್ಯೆ ಬೇಲೆ ಕೊರಳಿ ಎನ್ನ ಜೌಲ್ ತಂಗಟ್ಟು ಬೇಲೆ ಎನ್ನ ಎನ್ನೊಟ್ಟಿಗೆ ಬರೋಡು ಪರಿಚಯ ಬಲ್ಲಿ ಕುಂಟುನು ಮಡಿಪುನು ಉಡುಪವನು ಮಡಿಪು ನಡೆ ಬೇಲೆ ಬತ್ತನಾಗಲೇ ಕುಂಟುನು ತೋಜಾವನು ಪುಗರು
ಎಟ್ಟೆಗುಂಟು ಇಕ್ಕು ಬರ್ತಂದು ಎಕ್ಕು ಬರ್ತದೆ ಬೊಕ ಈ ಕೆಲವು ಕೊಂಜನಕ ಜಿಂಜ ಚೊರೆ ಮಲ್ಪದೆ ಈ ಆಸೀರೆ ಅಂತ ಅವು ದೆಪ್ಪಲೆಂದು ದೆಪ್ಪಲೆಂದು ಅಪ್ಪ ಸುರುಗ ಬುದ್ಧಿವಂತಿಗೆ ಹೇಳ್ಕೊಡು ಮೂಜಿ ಸೀರೆ ದೆಪ್ಪು ನಾಲ್ಕು ಸೀರೆ ತಿಂಚಾಳು ಇದಕ್ಕೆ ಇಂದು ಈರುಗು ಉಪ್ಪಿಲೆ ಬಂದೇನೊಂಜಿ ತುತ್ತ್ಯಾರ ಬೆನ್ ತುತ್ತನ ಜನ ಮಿಂಜಿ ಇಂದು ಈರು ಮುನಿ ತುತ್ತ್ಯಾರ ನೀರಿನ ಖಂಡನೆಯಾಗೆ ಆಶ್ಚರ್ಯ ಅವು ಗುರ್ತ ತಿಕ್ಕಂದು ಈತು ಪಂಡ ಈ ಕೈವ ಏರ್ಸಲ್ಲ ದೆತೊಂದು ಉರ್ತತಿಕ್ಕಂದು ಪಂಡದ ಸೀರೆ ಕೊಂಡ ಅಲ್ಲಿ ಖಂಡಿತ ತುತ್ತ ಬೇತೇನ ಮೀನಾಡೋದು ಬೈಂಡ ಅಲ್ಲ ಉರ್ತತಿಕ್ಕಂದ ಇಲ್ಲ ಖಂಡನೆ ಗುರ್ತ ತಿಕ್ಕರ ಬಲ್ಲಿ ಅಂಚಿನ ಸೀರೆ ಕೊಡ್ಲೆಂದಿಗೆ ನಮ್ಮ ನಿಕ್ಕ ಮದ್ಮ್ಯಾತ್ ಜತ್ತ ಮದ್ಮ್ಯಾತ್ ಜತ್ತ ಮದ್ಮ್ಯಾನ ಕಡೆ ಒಂಚೂರು ಅನುಭವ ಕೇಳಿ ಮದುವೆ ಅದಾವು ಗೋಡೆ ಪೇಂಟೆಡ್ ಒಂದು ಪೊಣ್ಣನ್ನು ಕೈಗೆ ಬರ್ತದೆ ಹಾ ಗೊತ್ತಾ ನಾವು ಬೇತೆಕಲ್ನ ಬಿಡಿದ್ದಿ ಅದು ಬೇತಾಗಲ ಬಿಡಿದ್ದೀನಿ ಅಂತ ಕೈಗೆ ಬರ್ತವೆ ಯಾನ್ ತೂತೆತ್ತ ಏನೆಂತು ಯಾನ್ ತೂತೆ ಇರ್ಲಕ್ಕೇನೆ ಒಂಜಿ ಉಂಟು ಅದು ಎನ್ನಲ್ಲೇ ಕೊಂಡಿ ಸುಮಾರು ಜನ ಉಳ್ಳೇಡ ಅಂದ ಸುಮಾರು ಜನ ಸುಮಾರು ಜನ ಇನ್ನು ಅಮ್ಮೆ ರಂಚಿಗಳ ಹೋಗ್ತೀರ ಅಂದ ಎಣ್ಣೆ ರಂಚ ಹೋಗ್ತಿದ್ದ ಜನ ಆರು ಸಾಧಾರಣ ಹೆಚ್ಚ ಬಂಡ ಇಡೀ ಉಬ್ಬಾರು ದೇವಸ್ಥಾನ ಬಿಟ್ಟ ತಿಪ್ಪೆ ಆ ಏರ್ನಲ್ಲ ಸಾವು ಈ ಪರ್ಪುಣಿನ ಬಿಟ್ಟು ಎನ್ನೊಟ್ಟಿಗೆ ಬರ್ಪುಣ ಎನ್ನ ಜೌಲ್ ತಂಗಡ್ಡು ಇನ್ನ ಬಾಲ್ಯ ಮಾರ ಆಯೊಂದು ಸಂಗೀತ ಕಲ್ಪಡಿಯ ತುಗೋರ ಕಲ್ಪನೆ ಒಂಚೂರು ಸಂಗೀತ ಮೂಡು ಬರ್ತಿ ಇಲ್ಲಡೆ ಬರಡು ಸಂಗೀತ ಒಂದು ಪಕ್ಕದಿಂದ ಬರಡು ಎಂದು ಸಂಗೀತ ಕೇರಳ ಸಂಗೀತನೇ ಆವಡುಂದಲ್ಲ ಏನು ಸಂಗೀತ ಸಂಗೀತ ಇರ್ನ ಮಾಮಿನ ಮಗಲಿನ ಮನೆ ಅಂತ ಸಂಗೀತನೇ ಆವಡುದು ಇಜ್ಜಿನ ಕೇರಳ ಸೈವೆ ಓಡಿ ನನ್ನ ಒಯ್ಪುನು ಏನೇಗು ಒಯ್ತದು ಗೊತ್ತುಂಟು ನಾನೇ ಗೊತ್ತು ನನ್ನ ಒಯ್ಪೆ ರೀತೆ ಕೋಡೆ ನಮ್ಮ ತೂತೆ ಕಡಪುಗ ಮಾರ ಕಾರ್ಯಕ್ರಮ ಬ್ರಹ್ಮಕಂಠ ಮುಗಿಯುವಪ್ಪ ಕಾರ್ಯಕ್ರಮ ಬರ್ಬುನೇನು ಬಿಡೋಲಿಕ್ಕೆ ಅಮ್ಮಲೈನಿಂದ ಅದ ಅವು ಐನಾತಿಗೆ ಜಪ್ಪು ಐನಾತಿಗೆ ಜಪ್ಪು ಸಂಗೀತವನ್ನು ಆರಿಗೆ ಬರೋಂಡ ಆರಿಗೆ ಬರೋಂಡ ಈರ್ನ ಅಂಗಡಿ ಬೇಳೆ ಕೊರಪೆ ಬಂಡಿ ಹೋಗ ಬರಂದೆ ಅಪ್ಪ ಹೆಂಗ ಈರ್ನ ಅಂಗಡಿ ಅವಳು ಇತ್ತದ ಹೆಂಗ ಬೆತ್ತ ಸುದೆತ್ತ ಇಪ್ಪದ ಬೇಯ್ತು ಬೇರೆ ಅಂತೀರ ಎನ್ನ ಜೌಲ್ತ ಅಂಗಡಿ ನಮ್ಮನೆ ಬರ್ದ ನಾನು ಬರ್ಪ ಹೊಡ್ಚಿ ಬುರ್ಪುಡತ್ತಾಗಿ ಚಿಕನ್ಯಾಗ ಮಂತ್ರ ಒಂಜಿ ಎಲ್ಲಿಯ ಸಮಸ್ಯೆ ಆತ ನಿಖಲ್ನೊಟ್ಟಿಗೆ ಯಾನು ಓಡೋಡು ಆಯ ರೆಕ್ಕು ಬರೋಡು ಇತ್ತೆ ಯಾನು ಈ ನಮ್ಮನೆ ಇತ್ತದ ನಿಖಲ್ನ ಓಡೋಡು ಕುಳ್ಳಿ ಅಂದ ಅಂಡ ನಮ್ಮ ಓಡಗ ಅಂಕನೆ ಊರಂದ ಅಂಜಾದ ಪುನಗ ಓಡ ಒಚ್ಚುನೆ ಆಡ ಒಂಜಿ ಬನ್ಲೆ ಆ ಓಡನು ಒಂಜಿ ಇಂಚನೆ ಸಮತಟ್ಟಿತ್ತಿನ ಪ್ರದೇಶೋಡೆ ಮಾರ್ಗೋಡೆ ಕೊನೆಯರ ಮನ್ಪರು ಓಡನು ಮಾರ್ಗೋಡೆ ಕೊನೆಯರ ನೀಡೆ ಬೇರೆ ಅಂತ ಆಪ್ತವ ఆయన నుంచి బరీతుకుల్లాగ కొందరి నమ పై ಓಡದ ಎಂಗಲ್ಲೇ ಪರುವೆನೆ ಪಾಟದಿ ಮೋನಿಡಿಲೆ ಎಂಗಲ್ಲೇ ಪಾಟದಿ ಮೋನಿಡಿಲೆ
ಕೊಡು ಮಾರೆ ಅಡಿಗೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಅದಿಗೆ ಅಲ್ಪ ಮುಖ ಸಟಕ ಅವು ಅಡಿಗೆ ದತ್ತಿ ಅವು ಎನ್ನವು ಎಂಕ್ ಬೋಡಾಯ್ನವು ಹೇಳ ಗೊತ್ತಾನೆ ಜನ ಹೇಳ ಗೊತ್ತಾನೆ ಏನಂತೆ ಓಡದ ಎಂಕನ್ನಿ ಓಡದ ಎಂಕನ್ನಿ ಎಂಕನ್ನಿ ಬುದಲಿ ಹಾ ಏನೇ ಅವು ಬುಕ್ಕೊಂಜಿ ಚೇದಾದ ಗೊತ್ತಿನೇನ ನಮ್ಮ ಮತ್ತೆ ಎಂಕ್ಲ ಮತ್ತೆ ಪಾಪ ದಕ್ಲತಿ ಎಂಕ್ಲ ಮತ್ತೆ ಪುಟ್ನಾಗ ಬೊಲ್ಪ ಆತನಿ ದೇವೇಲಗ್ಲೆ ಯಾರು ದಾತನಿ ಬುಕ್ಕ ಸೈತ ಬಾಡಿನ ಎಂಕ್ಲ ಪುಟ್ಟ ಅದ್ಭುತ ಮಂಡ್ಯದ ಮತ್ತೆ ಬಲೆತ್ತಿ ಜಲಿಗೆ తెలినాకలు దాని వండేది అన్నట్టు బలైనవు మన్నెట్టు ఆకనల్ల బాగుంది తలెట్టు బలైనవు ఇలెట్టు వచ్చినల్ల బాగుంది బుక్క పాప దక్లాది పుట్టేది బలవు మత మందికి భర్తీ నిజ్జతి సాలేకి పోతాని సాలే పోతే మూచినే పోతే ಮೂಚಿನೇ ಮುಟ್ಟಬೋತನಂತೆ ಮೂಚಿ ದಿನ పోతుంది ಹೌದಾನೆ ಕಾರ್ಯಕ್ರಮ ಮತ್ತೆ ಶುಕ್ರವಾರ దాన్ని ನಾನು ಸಾಲೆಗೆ ಸೇಲೆಲ್ಲ ಒಂಜಿ ದಿನ ಪೋಯೇನಾ ಐದು ಬುಕ್ಕ ಶನಿವಾರ దాన్ని ಎಂಕ ಸುರು ಪೋಪುನತಿ ಸುರು ಪೋನಕ ಬೊಲ್ಪುಗೆ ದಯ ಪೋಪುನು ಆ ಬೊಲ್ಪುಗೆ ಪೋಪುನು ಬಚ್ಚು ಅಂತೆ ಬೊಲ್ತು ಕತ್ತೆಲ್ಲ ನನಗ ಪೋಯಿನ ಮಧ್ಯಾಹ್ನ ಪೋಯೆ ಶನಿವಾರ దాన్ని ಮಧ್ಯಾಹ್ನ ಪೋನ ಬಾಕಿಲ್ ಬರ್ತೀನಿ ಬಾಕಿಲ್ ಬರ್ತೀನಿ ಸಾಲಿಗೆ ಅವಳ ಯಾನ್ ಬರ್ಪುನ ತೋಚಿಂದ ಬಾಕಿಲ್ ಬರ್ತೀನಿ ಅನ್ನಾಕ ಬುಕ್ಕ ಐತಾಲ దాన్ని ಬೊಲ್ಪುಗೆ ಬೇಗ ಪೋಯೆ ಐತಾಲ దాన్ని ಬೊಲ್ಪುಗೆ ಬಾಕಿಲ್ ಬರ್ತೀನಿ ಮಂಗ ತಾನೆ ಶನಿವಾರ ಮಧ್ಯಾಹ್ನ ಬುಕ್ಕ ಐತಾಲ ರಜೆ ಶಾಲೆಗೆ ಎಂಕ್ ಬೆಚ್ಚಾಯಿ ನಾವೇ ರಜತ್ತಾನಿಯೇ ಮುಕ್ಕಳು ಶಾಲೆಗೆ ಬಾಕಿಲ್ ಮಾಡ್ಬೇಡಿ ಮುಕ್ಕಳಿಗೆ ರಜತ್ತಾನಿ ಬೇಡ ದಿಂಜಾಪ್ನೆ ಗೊತ್ತುಜ್ಜ ಗದಂಗಗೆ ಸಮೇತ ಐತಾಲ ಪುಡ್ಸೋತುಜ್ಜಿ ಮುಕ್ಕಳನ್ನ ಶಾಲೆಗೆ ರಜೆ ಕೊಡೋದ್ಯಾ ವಾರಡು ಒಂಜರ ದಿನ ರಜೆ ಐಕೆ ಬೆತ್ತೋಡು ಬುಕ್ಕ ಪೋಯ್ ನಿಜ್ಜಾನಿ ಅಂದಂದು ಬುಕ್ಕ ಬಲವ ಮತ ಕಲ್ಪುಂಡೈತಿಕ್ಕಿ ಬಲವ ಮತ ಕಲ್ಪೊಂದು ಕಲ್ತಿದೆ ಮತ ಮಲ್ಲ ಜನ ಪುನ ಕಲ್ಪನ್ನಕ್ಕೆ ಮಲ್ಲ ಜನ ಇನಜ್ಜ ಏಳ್ ಬನ್ನೆ ಕಲ್ಪೋದು ಒಂದು ನಮ್ಮ ದೇಶವನ್ನು ಮುಕ್ಕಾಲ್ವಾಸಿ ಲಗಾಡಿ ಮಾಡ್ತೀನಿ ಕಲ್ತನಕ್ಲೆ ಲೆಕ್ಕೊದ್ದೆಚ್ಚ ಗೊತ್ತುಂದಿ ಬುಕ್ಕ ಬುಕ್ಕ ಕಲ್ತನಕ್ಲೆ ಅಲ್ಪ ಅಲ್ಪ ಬುಡಪ್ಪನು ಅಲ್ಪ ಅಲ್ಪ ಬುಕ್ಕೋಲಿಯನ್ನು ಲಗಾಡಿ ಕೊಲ್ಪುನು ಪಾಪದೇ ಆಗ ಬೋಡೈನಾಥ ತಿಂದದ ಮನ್ಪನ್ನೆ ಗುಲ್ಲುಬಿ ಲೆಕ್ಕೊದ್ದೆಚ್ಚ ಕಲ್ತನಾಯನೆ ಬೋಡೈನಾಥ ನಿಂಗದ ಬುಕ್ಕೋಲಿಯನ್ನ ಪುದಾರ್ದಿತ್ತಿನ ಜಾಗಲ್ಲ ಆಯ್ನ ಬುದಾರ್ದು ಬಲಿಪೌನು ಆದ್ರೆ ಈರಗೊಂದು ಈಚೆ ಗೊತ್ತಿನ ಕಲ್ತಿದೆ ಪುದಾರ್ ಮಾಡ್ಕೊಂಡು ನಿಂತಿ ನಲಮಣಿ ಹುತ್ತುನಾಗ ಕೊನವನ್ನ ಸೈನಾಗ ಕೊನವನ್ನ ಉದಾದ ಗೊತ್ತಿದೆ ಪುದಾರ್ ಪುತ್ತನಾಗ ನರಮಣಿಗೆ ಬುದಾರ್ ಪುನ ಪುತ್ತದು ಒಂಚೆ ದಿನ ಕಲಿಬುಕ್ಕತೆ ಬುದಾರ್ ದೀಪುನ ಸೈನಾಗ ನರಮಣಿ ಪುದಾರ್ನ ಕುಣಪೇನ ಸೈನಾಗ ಬುದ್ದು ಒಪ್ಪೆ ಅಪಗಾನ ನಮ್ಮ ಪುದಾರ್ನ ಎದ್ದೆ ಮಲ್ಪೋಡು ನನ್ನ ದಾದ ಅನ್ಪೋಡು ದಾದ ನಮ್ಮನೆ ಕೋತಿಗಟ್ಲೆ ಬೋದುಂದಿಚ್ಚಿಯೇ ಎದ್ದೆ ಮನಸ್ಸತ್ತು ನಾಂದಿ ಇತ್ತ ಮತ ಸಮಾಜ ಮತ ಆಲಾತಿಂಗಿ ಅನ್ನಂದಿ ಯಾನೆ ವಿಜ್ಞಾನ ಸಮಾಜ ಅವು ಅಚ್ಚೆ ಪರೀಕ್ಷೆ ಮಾಡ್ಕೊಳತ್ತಾವು ಸಮಾಜ 4 ಜನ ಸೇರಿ నేను ಸಮಾಜ ಅನ್ಪೇಲತಿ ಅವು ಆಲಾತನಿ ಬೊಕ್ಕ ನನ್ನಮ್ಮನಿ ಒಲಿ ಅಂತುಂಡ ಒಲಿಯಗಾಪಿಜಿ ಎನ್ನ ಬಗ್ಗೆ ಬಾರಿ ಎಂಕೇನ್ ಮಾತ ಬೇಲೆ ಮಾತ ಇಚ್ಚತಿ ಯಾನ ಶಾಲೆಗೆ ಹೋಯ್ತಿಲ್ಲ ಓಡದ ಬೇಲೆ ಶುರು ಮಾಡ್ತೀನಿ ಓಡ ಬುಕ್ಕ ಯಾನೆ ಎದ್ದ ಬೇಲೆಗಿಂದ ಪೋಯ ಬೇರೆ ಯಕ್ಷಗಾನಗೂ ಸೇರಿ ಪೋಯ್ ಆತವು ಭಾರಿ ಎಡ್ಡೆ ಮಾರೆ ಓವು ನಮ್ಮ ಸಂಸ್ಕೃತಿ ಅತ್ತೆ ಓವು ಸಂಸ್ಕೃತಿ ಯಕ್ಷಗಾನ ಎಡ್ಡೆ ನಿಕ್ಲೆಗನ್ನ ಬೊಲ್ಪಾಯಲೆ ಬುಟ್ಟ ಮೂಜಾಲೆಕ್ಕೆ ಬರ್ತದೆ ಬೊಲ್ಪುಗ ಐನಾಳೆ ನನಗ 3000 ಕೊನ ಪುನಃ ನಿಕ್ಲೆಗೆ ಎದ್ದೆ ಎಂಕ್ಲೆಗೆ ಮಾತ ಎದ್ದೆ ಅತ್ತಿ ಏನಿ ಕಾಸು ಕೊಲ್ಪೇವು ಎನ್ನ ಬನಿಯಲದ ಆಯ್ತೊಂದು ನಮ್ಕು ಕೊಲ್ಪುಜೆಲತ್ತ ಆತೋಗು ಪೋಯನಾ ಸುರು ತಾಟದನಿಯೇ ಆತದ ದನಿಕ್ಕುಲು ನೋತುದು ಬೆಳಿ ಬರ್ತನೆ ನಾನು ಯಾನ ಆತದ ಪೋಯನಾ ಪೋಯ್ ಬೆತ್ತಿಗೆ ಎಂಡ ಬಂದಲ್ಲಿ ಏಸ ಮಲ್ಪನ ಬಲ ಮಂದಿರು ಎಂಕ ಬಾರಿ ಖುಷಿ ಅನ್ ಏಸ ಮಲ್ಪನತಿ ಆನ್ ಯಾನು ಪೋಯ್ ನಾನಿ ಸತ್ತ ಹರಿಶ್ಚಂದ್ರ ಪ್ರಸಂಗ ಸತ್ಯ ಹರಿಶ್ಚಂದ್ರ ಸತ್ತ ಹರಿಶ್ಚಂದ್ರ ಪ್ರಸಂಗ ಎಂಡ ಬಂದೇಲಿ ಹರಿಶ್ಚಂದ್ರನ ಮಗನೇ ಏಸ ಮಲ್ಪುಂದು ಮಗೆ ಮಲ್ತೇನೆ ಮಗೆ ಮಲ್ತ ನನಗ ಅಪ್ಪೆ ತತ್ತೊಂದು ಪೋಯಲೆ ತತ್ತೊಂದು ಪೋತನಗ ಉಚ್ಚು ತುಚ್ಚುನಿಗೆ ಎಂಕ ತುಚ್ಚು ತುಜ್ಜಿ ತುಚ್ಚನಿಗೆ ಆ ಒಂಜಿ ಪೊಂಜು ಏನನ್ನ ಅದ್ದಬಾರ್ದು ಬುಲ್ತಿನ ಅಂದಾನ ಬುಲ್ಪುನಗೆ ಎರಡು ಮುಚ್ಚಾಲ್ತಿಲ್ಲ ಅಕ್ಕೆ ಬುಲ್ಪು వచ్చి ಬನ್ನಿ ಲಕ್ಕನಗ ಪೊಂಜು ಒತ್ತುದೇ ಬರ್ತಂದು ಲಕ್ಕ వచ్చి ಜಪ್ಪು ಜಪ್ಪು ಪೊಂಜೋನ ಕನ್ನಡ ಮೂಂಕುಡು ಮಾತ ಅರಿಂದಿಯೇ ಬುಲ್ಪುನ ಎಂಕ ತಡೆಯಲೆ ತಿರ್ಜಿ ಪೊಂಜೋ ಒನ್ನೆ ಬನ್ನಿ ಒಂಜಿ ಶಬ್ದ ಅಂಡಲ ಪಾತೇಲಿ ಮಗ ಲಕ್ಕ ಲಕ್ಕ ಎಂಕಲ ತಡೆಯಲೆ ತಿರಂದ ಲಕ್ಕದ ಬಂಡೆ ಇಲ್ಲಿ ದಾಯ ಬುಲ್ಪುನಪ್ಪೆ ಯಾನು ಸೈತೀಜಿ ಜೂ ಒಲ್ಲೇನು ಆತೇ ಪಂತ್ ನನ್ನ ಆತದ ಯಜಮಾನಾರೆ ಉಳ ಇಲ್ಲೇ ತೊಂಬೋಯ್ನು ನಾಯಿಗೆ ಹಾಕಲೆಕ್ಕ ಹಾಕನಿ
ನಿನ್ನ ಏಸೋಕು ಪಾತೇಲೆ ಉಂಡ ಈ ಎಂಚಿನ ಪಾತೇರು ನೀನು ಅಂತ ಐದು ಬುಕ್ಕ ಆಟ ಬುಡಿಯನ ಮುಲ್ಪ ಬತ್ತದ ಓಟದ ಬೇಳೆ ಸುಲಭತೆ ದಾಲಜ್ಜಿ ನೆನ್ನೆಲ್ಲ ಅಡ್ಡಿ ಸರ್ ತಿಂತ ಹೋಯ್ತು ನಾನು ಓಟ ಆಪೇದ ಮೇಲ್ಗೆ ಹೋಗ್ಬೋದು ರಡ್ಡೆ ಸರ್ತಿದ್ದು ಎಂಚಿ ನಾವು ಒಂದೇ ಓಟ ಆಪೇಕೆ ಎತ್ತಿನ ಹೋಯ್ಪಡು ದಿನ ಮುಲ್ಕೊಂಡು ಬುಕ್ಕ ನಾನು ಇಲ್ಲಾಡಿ ಬಣ್ಣ ಬತ್ತೊಂದು ಹೋಗ್ಬೋದು ಮುಲ್ಪುಜಲ್ಲಿ ಎನ್ನೆಲ್ಲ ಕಂಡುದುಕೊಂಡು ಪೀಳಿ ಕಂಡುದುಕೊಂಡು ಪುಣ್ಯದ ಮುಲ್ಪ ಯಾನು ಓಟ ಕಚ್ಚದ ಹೋಪೇನಾ ಯಾನು ಮುಲಾನಿ ಒಂಜಿ ದಿನ ಮಧ್ಯಾಹ್ನ ಬರ್ಪೇ ಬೇರೆ ಯಾರ ಬತ್ತ ನಕಲು ಅಮ್ಮಸರ ನಕಲು ನೆಟ್ಟು ಅಕ್ಕಲೇ ಓಟೋನು ಒಚ್ಚೊಂದು ಆಪೇದ ಮೇಲ್ಗೆ ಹೋಗ್ತೀನಿ ಬುಕ್ಕ ನಾನು ಬುಕ್ಕೋಲೇನು ಓಟೋಡು ಬೋದು ಅಂಚಿದ್ದು ಎನ್ನ ಓಟ ನಿಂಚಿಕೊಂತೀನಿ ಓಟ ಕೊನೆಯಲ್ಲ ಅಲ್ಲ ಕೊಂಡ ಅವನ್ನ ಮೂರಾನಿ ಒಂಜಿ ಜನ ಅಂದೇನು ಕೊಂಡೋದುಂಡತೆ ಕೋಟ ಗಜ್ಪು ಮಗುತ್ತೊಂದುಂಡು ತೂನಗ ತುಯ್ಯಲ ಅಂತೇನು ಒಟ್ಟಾರೆ ಮಾತು ನೈಕೆ ಬೆಟ್ಟು ಜನ ಇಲ್ಲ ಪುನಃ ಬತ್ತೊಂಬು ಅಂಚ ಇತ್ತೆ ಇನ್ನಿತ್ತೆ ಏರ್ಲ ಬಲ್ಪುನ ತೋಜಿದ್ದು ಬೇರೆ ಬತ್ತೆಲ್ಲ ಒಂಜಿ ಅಂಚೆ ಕೊನ ಪುನಃ ಬೇರೆ ಧೋನಿ ಲಜ್ಜಿ ಕೊಯ್ಲಿ ಲಜ್ಜಿ ಲಡ್ಡಾಲ ಬೋತ ಆ ಧೋನಿ ಅಂತ ಓಡ ನಮ್ಮ ಬನ್ನಿ ನಿನ್ನಡ ಧೋನಿ ಧೋನಿ ಬಂದೆ ಧೋನಿ ಬಣ್ಣ ಈಯೆ ಓಡ ಓಡದ ಓ ಓಡ ಓ ಓಡ ಓ ಧೋನಿ ಹಾಗೊಂದು ಅಡ್ಡ ಬುದಾನ್ ಈ ಓಡದ ಎತ್ತ ಓಡದ ಎಲ್ಲ ಓಡ ಒಚ್ಚುನೆ ಎಲ್ಲ ಬೆತ್ತ ಉಂಡೆ ಪಂಡಿತರೆ ಓಡ ಈರೇನು ಅವಳು ಅಟೀಲ್ದ ಕೋಣೆದವಳು ನಾಡೊಂದುಲ್ಲೇರ ನುಪ್ಪುಗು ಪಾಡ್ನ ಕೈಲನ್ನು ಇಡೇ ಬತ್ತೊಂದು ಬೈದಾರ ಅವತ್ತು ನುಪ್ಪುದ ಕೈಲ ಅತ್ತಾವು ಅತ್ತ ಸತ್ಯ ಬಣ ನಿನ್ನ ನುಪ್ಪುದ ಕೈಲ ಅಂದ ಬುಕ್ಕ ಇಂಚಿನ ಒಂಚೂರು ಸಂಸ್ಕಾರ ಮಾಡುದಾಳೆ ನಿಕ್ಕೆ ಸಂಗೀತ ಗೊತ್ತುಂಡ ನನಗೆ ಸಂಗೀತ ಗೊತ್ತುಂಡ ಎಂಕಲ್ನ ತಿಳ್ತಾ ಇಲ್ಲ ದಾಳಿ ಅಲ್ಲಿ ಬೆಳ್ತಿದ್ದಲ್ಲ ಮುರಾಲಿ ಬೇತೇನೆ ಸಪ್ತ ಸ್ವರ ನಿಕ್ಕೆ ಸಂಗೀತನೂ ಗೊತ್ತುಂಡ ಸಂಗೀತನೂ ಗೊತ್ತುಂಡು ಕೋಡ ಪದವು ಶುಭನ ಗೊತ್ತುಂಡ ಅವು ಗೊತ್ತಿಪ್ಪ ಅನ್ನ ಇಲ್ಲಿ ನಾಗಧರಿಪದ ಮೂಲಕೇನು ಮಂಗ ಸಂಗೀತ ಕೋಡ ಪದದ ಸುಬಾಂಡ ಅಧಿಕೃತ ಅನಧಿಕೃತ ಕೆಲವುಂಡು ಬನೋಡಾನೆ ಸಂಗೀತ ಸಂಗೀತಗೆ ಬೈಪಾಡಿ ನಿಕ್ ಶ್ರುತಿ ಗೊತ್ತುಂಡ ಬೈಪಾಸ್ ಸಂಗೀತ ಬೈಪಾಸ್ ಶ್ರುತಿನ ಗೊತ್ತುಂಡು ಕಪ್ಪು ಮುಜತ್ತಿ ಅವು ನಮ್ಮ ಮಹೇಂದ್ರನ ಬುಡಿಯಜ್ಜಿ ಸಿಟಿಯತ ಅಲ್ಲಿನ ಕಂದನಿ ಬುಡಿಯಗೆ ಅಂದ ಅವು ಶ್ರುತಿ ಎತ್ತ ಮಾರಾಯ ಒಂದು ರಡ್ಡೆ ಕಪ್ಪು ಮೂಜಿ ನೀನು ಜೋಕ್ಲಾಕಲೆ ಒಟ್ಟು ಒಂದು ಲಡ್ಡು ಕಪ್ಪುದ ಮೂಜಿ ಅಪ್ಪಗ ಮೂಜಿ ಕಂಡನ್ನೆನ ಲಡ್ಡು ಅಯ್ಯೋ ಮಾರೆ ಅಂಚತ್ತಿ ಅವು ನಿನ್ನ ಕೂಲಿ ಕಪ್ಪಾತ್ರೆ ಅವು ಇದೆಂತ ಕಪ್ಪು ಎತ್ತ ರಟ್ಟ ನಾ ಶ್ರುತಿ ಬೆಟ್ಟಿಗೆ ಎನ್ನುಂಡು ಅರ್ಥನಾ ಬೆಂಕಿ ಬೆಟ್ಟಿಗೆದ ಫಲೆ ಅನ್ನೊಂದು ಪುನತ್ತ ಬೆಟ್ಟಿಗೆದ ಸಿದ್ಧಿಯಮ್ಮಿ ಅವ ಕೇನುಡತ್ತ ಅಲ್ಲ ಅವು ಶ್ರುತಿ ಅಲ್ಲ ಅಂಚ ಬಣ್ಣದ ಶ್ರುತಿ ಬಣ್ಣ ವೇದ ಗೊತ್ತುಂಡು ನಿಕ್ಕೆ ವೇದ ಗೊತ್ತುಂಡು ಎಂಕಲ್ನ ಮಿತ್ತ ಇಲ್ಲದ ಅಲ್ಲಿ ಅವು ಅತ್ತಮ್ಮ ಪೂರ ಅದು ಇದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅವು ವೇದ ಪೂರ ಒಂಜಿ ರಾಶಿ ಆದಿತ್ತು ಬೊಕ್ಕ ಒಂಜಿ ಸರ್ವೇದ ಒಂಜಿ ಸರ್ವೇದ ಒಂಜಿ ಮುಕ್ವೇದ ನಿನ್ನ ಓಳು ಮಾತೊಂಡು ಎಂಕಲ್ದ ಗೊತ್ತು ನಮಯ ಏನೈಕೆ ಬರ್ಪುಜಿ ಬೊಕ್ಕದ ನಿಕ್ಕೆ ವೀಲ್ಯ ಕೊಟ್ಟು ಲೆತ್ತಿನ ಬೊಕ್ಕ ನನ್ನ ಅಲ್ಲೇ ಪೋತ ಮಗ ಅವ ಅಣ್ಣ ವೇದ ಪೂರ ಒಂಜಿ ರಾಶಿ ಆದಿತ್ತು ವೇದದ ರೇಸಿ ಆದಿತ್ತು ವೇದದ ರೇಸಿ ಆಯ್ತು ಮಾರಾಯ ವೇದ ಪೂರ ಒಂಜಿ ರಾಶಿ ಆದಿತ್ತು ಅಯ್ಯನ ತುಂಡು ಮಾತನಾಡಿ ಏರು ಗೊತ್ತುಂಡ ವ್ಯಾಸರು ಲೂಯಿಸೇಲತ್ತ ಮಾರೆ
ಪಾಯಸ ಲೂಯಿಸೇರಿ ಲೂಯಿಸೇರಿನ ಬತ್ತಿದ್ದೀರಿ ಇದು ವ್ಯಾಸ ವೇಸ್ಟೇಜ್ ಆರೆಗೆ ವೇದ ವ್ಯಾಸ ಎನ್ನುವುದು ಪುನರ್ಬರ್ತೀನಿ ಐದು ತುಂಡು ಮಾಲ್ತಿರ್ದ ಅವರು ವೇದ ವ್ಯಾಸರ್ಯರು ಗೊತ್ತುಂಟಾ ಗೊತ್ತುಂಟು ಯಾರಿಗೂ ಕುದೊಂದು ಕುದೊಂದು ವೈನ್ ಶಾಪ್ ದಾಯನ ವೈನ್ ಶಾಪ್ ವೈಶಂಪಾಯನ ಎಂಚಿನ ಎಂಚಿ ಸಾವು ಮಾರ ವೈನ್ ಶಾಪ್ ದಾಯನ ನಿಕ್ಕೆ ವೇದ ವ್ಯಾಸರನ್ನ ಗೊತ್ತಿದ್ದ ವೇದವ್ಯಾಸ ಎರಡು ಸರ್ತಿ ಮತ್ತೆ ಗೊತ್ತುಂಡು ಕಾಮತ್ ಅಮ್ಗೆಲ್ಲ ಕಾಮತ್ ಮಾಮ್ ಆರತ್ಯ ಈ ಕಡೆ ಹೊಂಡತ್ತ ಕೃಷ್ಣ ದ್ವೈಪಾಯನ ಕೃಷ್ಣ ದ್ವೈಪಾಯನ ಕೃಷ್ಣ ದ್ವೈಪಾಯನತ್ತು ನಿನ್ನ ಕೃಷ್ಣ ದ್ವೈಪಾಯನ ಅಂದ ಒಂದು నీకు రామే గొత్తుండమ్మా రామే గొత్తుండా రామే గొత్తుండు ఏరు తుకలామి భగవాన్ శ్రీరామచంద్రే త్రేతాయుగದ ಮರ್ಯಾದಾ ಪುರುಷೋತ್ತಮೆ ರಾಮದೇವರು ಗೊತ್ತುಂಡು ರಾಮದೇವರು ಗೊತ್ತುಂಡ ಈರ್ಲ ದಾದ ವಿದ್ವಾಂಸ ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ ಶ್ರೀರಾಮ ದೋಸೆ ನಾವು ದೋಸೆ ನಿನ್ನೇನಂದ್ರೆ ನಿಕ್ಕೆ ಸ್ವಾಮಿ ವಿವೇಕಾನಂದರ ಗೊತ್ತುಂಡ ಬೇರೆ ಆಜಿ ಗಂಟೆ ಆಗ್ತಂದ್ರೆ ಎಂಕಲೇನು ಹುಡುಕುದೇ ಗೊತ್ತಿದ್ದ ಐಕ್ಯ ಬಂದ್ರೆ ಶಾಲೆಗೆ ಮಾಡುದೊಂದು ಐಕ್ಯ ನಿರಕ್ಷರ ಕುಕ್ಷಿ ಅಕ್ಷರದ ಅಂತರಾಯ ಅಕ್ಷರ ಏರಿಗೆ ಗೊತ್ತಿದ್ದ ಅಯ ಸಾಕ್ಷಾತ್ ಪಶು ನಿರಕ್ಷರ ಕುಕ್ಷಿ ಸತ್ಯ ನಿಕ್ಕಿ ಪುರಾಣ ಸಂಗೀತ ಎಂತೆಲ್ಲ ಗೊತ್ತು ಜನಕ ದಾಲ ಗೊತ್ತುದಲ್ಲ ಮತ್ತೆ ಕಾಸಲ್ಲ ಮಲ್ಕೊಡಿಯ ವಿವೇಕಾನಂದೆಲ್ಲ ಗೊತ್ತಿದ್ದು ಬೇತೆ ನಮ್ಮ ಬೇತೆ 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 ನಿಕ್ಕೆ ಕೃಷ್ಣ ಗೊತ್ತುಂಡ ನಿಕ್ಕೆ ಕೃಷ್ಣೆಲ್ಲ ಗೊತ್ತಿದ್ದು ಐಕ್ಯ ಬಂದ್ರೆ ಶಾಲೆಗೆ ಮಾಡುದು ಮೂಡು ಓಡೋಚ್ಚಿನತ್ತೆ ಒಕ್ಕಡೆ ಈಲ ರದ್ದಕ್ಕೆ ಎಂದರತ್ತ ಅಂದೆ ಯಾನ್ ಇಟ್ಲ ಒಂಜಿಕೆ ನೋಡ ಎಂಚಿನಕೇನು ಈಲಗೆ ಸುಂದರ ಗೊತ್ತುಂಡ ಸುಂದರ ಗೊತ್ತಿದೆ ಏನು ಸುಂದರ ಅವು ಹನುಮಂತ ದೇವರಿಗೆ ಪುದರ ಅಂತ ಸುಂದರ ಏನು ಹನುಮಂತ ಸೇವೆರತ್ತಿ ಬುಕ ಅವು ನಮ್ಮ ಅತಿಲ್ದ ಬೇಲೆ ಮಲ್ಪನ ಸುಂದರ ಗೊತ್ತುಂಡ ಉಪಾರ್ಥ ಸುಂದರಿ ಉಪಾಲದ ಸುಂದರ ಉಪಾರ್ಥ ಅತಿಲಿ ಮಲ್ಪನ ಸುಂದರ ಕುಂಬಳದ ಸುಂದರಿ ಗೊತ್ತುಂಡ ಸುಂದರಿ ಮಂದಾರ ಬುಕ ಗೊತ್ತಿದ್ದ ಐಕ್ಯ ಬರ್ಪುನು ದಿನಾಲ ಬೇಗ ಇಲ್ಲದೆ ಬೋಡು ಇನ್ನ ಬುಡದಿದ್ದಕ್ಕೆ ಎಲ್ಲಿ ಗೊತ್ತಿಪ್ಪು ಮಾತ ಶಾಲೆಗೆ ಬೋರ್ಡು ಜನ ಗೊತ್ತಾಯಿದೆ ಬೇಗ ಇಲ್ಲದೆ ಬೋಂಡಲ ಕೆಲವು ಗೊತ್ತಾಪುನು ಐಕ್ಯಾನು ಬರ್ಪುಜಿ ಅಂತೀನಿ ಈಗ ಮೂಲ ನಾಚಿಗೆಟ್ಟವನು ಹಿಡಿದೆ ನನ್ನ ಅವಳೆ ನಾಚಿಗೆಟ್ಟಗೊಳ್ಳಿ ಅಂತ ಅವಳು ನಾಚಿಗೆಟ್ಟಲು ಈತ ಜನಕ್ಕೂ ಗೊತ್ತಾಪುನ ನಿನ್ನಾನೆ ಬರ ಅವಳು ಬರ್ಪುಜಿ ಆಯ್ತು ನಮ್ಮ ಇದೆಲ್ಲ ನಿಕ್ಕಿ ಕೇಶವ ಶೆಟ್ಟಿಗಾರನ ಗೊತ್ತುಂಡ ಕೇಶವ ಶೆಟ್ಟಿಗಾರ ಈಶ್ವರ ಶೆಟ್ಟಿಗಾರನ ಗೊತ್ತು ಏರಿಯಾ ಅವ ಅಮ್ಮಿ ಇದೆ ಎಂಕ್ ಕೇಶವ ಶೆಟ್ಟಿಗಾರಲತ್ತಿ ಕೇಶವ ಅಮೇಂದು ಒಲಿಯುಳ್ಳಿ ಅಣ್ಣಂಡ ಗೊತ್ತುಂಡು ಆದ್ರೆ ಮುರಾನು ಎಂಜಿಲ್ ಎಂಚು ಕೊಟ್ಟು ಹೋಗ್ತೀರಿ ಎಂದು ಕೊನತ್ತು ಇಲ್ಲೋಕ್ಕೆಲ್ಲ ದಾಯಿ ನಿಕ್ಕೆ ಸುದೆಗಳಪ್ಪಿ ಅಲ್ಲ ನಿಕ್ಕು ಕೊರ್ನೆದಾರ ಮಾತ್ರ ಗೊತ್ತಿಪ್ಪುನ ಕೊರ್ಜಿನ ಗೊತ್ತೇ ಪುಜತ ಅಂದಮ್ಮ ಮೂಳು ದಾದ ಬಂತು ಮುಲ್ಲೈ ಮುಲ್ಪ ಅಡಿಪುನೆ ಮಾರ್ಗ ಅಡಿಪುನೆ ಓಡತೆ ಓಡ ಓಡ ಕಡಪುಣ್ಯಾಗ ಒಂಜಿ ಜ್ಞಾನ ಬೋಡು ದಾನೆ ಓಡ ಕಡಪುಣ್ಯವನ್ನು ದಾದ ರಾಮಾಯಣ ಕಾಲದ ರೀತಿಯ ಓಡ ಕಡಪುಣ್ಯ ಗೊತ್ತು ನನಗೆ ಬೇರೆ ಏನಕ್ಕೆ ಎರಡದಾನೆ ಅವು ರಾಮಾಯಣ ಓಡ ಕಡಪುನೆ ಬೇರೊಂದು ಪುಸ್ತಕ ಓದುದು ಏನೆಲ್ಲ ಅಡ್ಯಾರು ಮಾಡೋದು ಪುಜಿ ಏರಿಯ ರಾಮಾಯಣ ನೋಡಿತ್ತೀನಿ ಏರ್ ರಾಮಾಯಣ ನೋಡಿತ್ತೀನಿ ಈ ಪಂಪತ್ತ ಪಣ ಮಲ್ಪುಡು ಕಾಸು ಮಲ್ಪೊಡಿ ರಾಮದೇವರನ್ನು ಗಂಗಾತುದ ಕಡಪಾಯಿನೆ ಗುಹೆ ಅಣ್ಣ ಗುಹೆ ಗುಹೆ ಗುಹೆ
ಅಂಚಿನ ಪುಣ್ಯಾತ್ಮೆ ರಾಮ ಭಕ್ತಿ ಇಲ್ಲಿ ರಾಮ ಭಕ್ತಿ ಆಯಮ್ಮಿ ಪನ್ಪಳತಿ ಯಾವ ಎಂಕ್ಲ ಗೊತ್ತುಂದು ನಿಕ್ಲೇನು ಮಾ ಬೇತೆ ಬೇಲೆ ಮಲ್ಪನಕ್ಲೇನು ಪುಗಾಲು ಇಲ್ಲ ಭಜನೆ ಎಂಕ್ಲೇನು ಭಜನೆ ಪುಗಾಲು ಇಲ್ಲ ಭಜನೆ ಅಂಬೀಗ ನಾನಿನ ನಂಬಿದೆ ಅಂಬೀಗ ನಾನಿನ ನಂಬಿದೆ ಜಗದಂಬಲ ಮನ ನಿನ್ನ ನಂಬಿದೆ ತುಂಬಿದ ಹರಿಗೋಳಂಬಿಗ ಅದ ಕೊಂಬತ್ತು ಚೀಟ ಅಂಬಿಗ ಅಂಬಿಗ ನಾನಿನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ಅಂಬಿಗ ನಾನಿನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ನಿನ್ನ ನಂಬಿದೆ ಏರಾವಳಿ ಪಿಲೌಡು ದೊಂಕುದೆ ಮಂಡ್ಯ ಮಂಡ್ಯಾನಿക്ക് ಈ ಎಂಚಲ ಸರಿವಿಲ್ಲ ಎಂದು ಪರ್ತಿನ ಅಕಲುಂಡೇರೆ ಪದ ಆಯಣ ಈ ದೈನಳಿತೀನಿ ಪದ ಆಯಣ ಈ ದೈನಳಿತೀನಿ ಅಂದು ಎಕಡೆ ಏರೇರ್ನ ಪದಕ್ಕೂ ಅಕ್ಕಲು ನಳಿತುದೇರಿಗೆ ಯಾನ್ ನಳಿಪೇರೆ ಅಪ್ಪಗ ಎಂಕಲ ಮಣಿ ಪಂದೆ ಕುಳ್ಳು ಇದೆ ನಾವೇನಾಲು ಮಣಿ ಪಂದೆ ಕುಳ್ಳು ಇದೆ ಎಂಕಲ ನಳಿಪುಳಗ ನಿಕ್ಕಲು ಮಣಿ ಪಂದೆ ಕುಳ್ಳು ಪಂಡಿಲೆ ಕೊಡು ಪಿತ್ತೆ ಬೂರಾದ ಇಲ್ಲಡು ಮಾರ ಆಯ್ ನಮ್ಮೊಟ್ಟಿಗೆ ಬರ್ತೀನಿ ಮೇಲೊಟ್ಟಿಗೆ ಸೇರುಂಡೆ ಅಂದಪ್ಪ ಯಾನ್ ಪಂಪಿನಿಂದೆ ನಿನದ ನಾಲ್ ಪಣ ಉಂಡು ಒಂದು ರಡ್ಡು ಒಂಜಿ ಆತ ತುಳ ವಿಷಯ ಅಂಡಿ ಬೊಕ್ಕ ಈರ್ಲೊಂಜಿ ಪಂಡಿತೇನೆ ನಾನೊಂಜಿ ಪಕ್ಷಾಂತರಿ ಅವಡ ವಿದ್ವಾಂಸರೇ ಈರೆಗಾಲೊಂಚೂರು ಅಕಲ್ ನಮೋಂಜಾವ ಒಂಜಿ ಪಾಂಡಿತ್ಯದ ಬಗ್ಗೆ ಪಾತೆರ್ನಗ ಒಂಜಿ ಪಾಮರ ನಮ್ಮ ಒಂಜಿ ಅಕ್ಕ ನಮ್ಮನ್ನು ಚಲ್ಲು ಮಲ್ತು ಪಾತೆರ್ ಒಂದು ವಿದ್ವಾಂಸಂದ ಈರು ಕಲ್ತಿನ ಯಾನಂಜಿ ಕಾಸುದೆ ನಮ್ಮ ಈ ದಾಲಾ ತೆರಿಯನ್ನ ಜ್ಞಾನ ಜನ್ನ ಒಂಜಿ ಮಂಗನಗಟ ಹಳ್ಳಿದ ಪೊಡುಂಬೆರೆ ನಿಕ್ಕೊಂಜಿ ವಿಷಯ ಗೊತ್ತುಂಡ ಹೊರ ಕತ್ತೆಗಳ ಸಿಂಹಗಳ ಭಾರಿ ಚರ್ಚಾಣಿಗೆ ಕತ್ತೆಗಳ ಸಿಂಹಗಳ ಭಾರಿ ಚರ್ಚಾಣಿಗೆ ದೂರ ಬೋದು ಮಹಾರಾಜರ ನಡೆ ದೂರ ಗಲಾಟೆ ಆಪುಂಡು ಮಹಾರಾಜರ ನಡೆ ದೂರ ಬೋಡು ಮಹಾರಾಜರ ನಡೆ ದೂರ ಪೋಯಟ್ಟಿಗೆ ಆ ರಡ್ಡೆಲ್ಲ ಆಸ್ಥಾನಕ್ಕೂ ತರ್ಪಾದು ಸಿಂಹನು ಕರ್ಪಿಲ್ದೊಲೈ ಬಾಡಿಗೆ ಸಿಮ್ಮುನು ಆನಮನೆ ಮಲ್ಪೆರೆ ಬಳ್ಳಿ ಸಿಮ್ಮುನು ಕಡಿಪಿ ಅಲ್ಗು ಅಡಿ ಸಿಮ್ಮುನು ಕಡೆಪ್ಪಿ ಸಿಮ್ಮುನು ಕಡೆಪ್ಪ ತಿಗಲಿಗೆ ಬಾಡಿ ಸಿಮ್ಮು ಸಿಂಹ ಸಿಂಹ ಮಲ್ಲ ಸಿಂಹ ಎಲ್ಲಿಯ ಸಿಂಹ ಎಲ್ಲಿಯ ತುಂಡು ಮಲ್ಲನೆ ಮಲ್ಲವ ದಾಯಕೇನೆ ಅದು ಬಂದಿದ್ದಾರೆ ಇತ್ತೆ ಸಿಂಹ ಕತ್ತಡವಾದ ನಿಜವಾದ ಕತ್ತೇನು ಮಾಡುತ್ತ ಸಿಂಹ ದಯವಾಡಿ ದೂರುಂಡು ಅಪ್ಪ ಕೇಂದ್ರ ಬಾಕಿ ತಗಲಿ ಸಿಂಹ ಏಪಲ ತಪ್ಪು ಮಲ್ಪುಣತ್ತಿ ಅವು ದಾಯ ಪಾಡ್ನಿ ಬಣ್ಣದ ಮಹಾರಾಜರ ಕೊರ್ನ ಉತ್ತರ ಒಂಜಿನೇ ತಪ್ಪು ಸಿಂಹ ಕತ್ತಡ ವಾದ ಮಲ್ತರವೇ ತಪ್ಪು ವಿತರ್ತಾಂಡ ಇತ್ತು ಈ ಸಿಂಹ ಈ ಕತ್ತೆಡ ದಾಯವಾದ ಮಲ್ಪೋಡು ಸಿಂಹನು ದಾಯ ಕಲ್ಪಿಲ್ಗೆ ಬಾಡ್ನೆಂದು ಗೊತ್ತುಂಡ ಸಿಂಹ ಹೆಚ್ಚಿನಂಶ ಒಂಜಿ ಲಡ್ಡರ ಸಾವಿರ ಪೊನ್ನುಲೆಗ್ ಮಂಗೆ ಅಲ್ತೇನೆ ಐತ ಎಂಚಿನ ಇತ್ತುಂಡು ಬೇಂಡಾಯಿ ಒಳ್ಪಾಯ ಬೇಂಡಾಯಿ ಯಾಕಡ ಬೋನಸ್ ಗಿಟ್ಟಿನ ಕಾರ್ಯಕ್ರಮ ಬೇಂಡಾಯಿ ಐಕು ಕೊನದು ಸಿಂಹನು ಉಳಾಯಿ ಮಾಡ್ತೀನಿ ಈವ ಗಟ್ಟದ ಸಿಂಹನು ಮಲ್ಪುಂಡ ಊರ್ದನ ಆಸನ ಸೈಪನೆ ಕೆಂಚಿನ ಒಂದಂತ ಮತ್ತೊಂದ ಕತ್ತಡ ಸಿಂಹ ವಾದ ಮಲ್ಪೋಳಿಯ ಅನ್ನ ಯಾನಿರ್ದೊಂಜಿ ಪನ್ನೋಡ ಈಗ ದಾಯ ಎಂಕ್ಲೇನಿ ಎಲ್ಲಿಯ ಮಲ್ಪೋಳು ಈಲೆ ಗುಂಡತೆ ಈಲೆ ಕೊಂಚ ಕತೆ ಗೊತ್ತಿನಿ ಎಂಜಿನ ಕತೆ ಒಂಜೆಡ್ಡು ಪತ್ತು ಮುಟ್ಟ ಸಂಖ್ಯೆ ಉತ್ತಾಗೆ ಒಲ್ಬ ಬುಟ್ಟ ಸಂಖ್ಯೆ ಉತ್ತ ಒಂಜಿ ದಿನ ಪುಲ್ಯಕಾಂಡ ಲಕ್ಕಿ ಬೆಟ್ಟಿಗೆ ಆಯನ ಬೇಲೆನೆ ಆಯ ಒಲೊಲ ಬೆಕ್ಕು ಬೇಲೆ ಎತ್ತಿನ ಮಾತ್ಲೆ ಕಾಲಿಪ್ಪುನೆ ಇಜ್ಜಿನಾಂಡ ಅಲ್ಪ ಕುಂಬಳಾಡ್ಲ ಪರ ಒಂದೇ ಎಪ್ಪುನ ಅಲ್ಪ ಕುಳೊಂದು ಮಲ ತಮ್ಮದೇದು ಗೊತ್ತು ಏರ್ ನಿನ್ನ ಅಮ್ಮೆ ಬಂತೀನಿ ಮಾರಿ ಬರ್ತಾನೆ ನನ್ನ ಬರೇ ಒಂದೆರಡು ವರ್ಮ ಮುಟ್ಟ ಸಂಖ್ಯೆ ಇತ್ತು ವರ್ಮ ಮುಟ್ಟ ಸಂಖ್ಯೆ ತುಂಬ ಬಂದ ನಾನು ನಿನ್ನದ್ದು ಮಲ್ಲೆಂಬೆ ಐಕಿನ ಓದ್ತೀನಿ ಆತ ಕೊಡ್ತು ಎನ್ಮಲ ಮಲ್ಲೆ ಅಂತ ಓದುತ್ತಾ ಏಳೆಲೆಕ್ಕೆ ತಿರುಗಿದು ಏಳೆತ್ತೆ ಗೆಪ್ಪುಗುದೀನಿ ಆತ ಕೊಡ್ತು ಏಳಕ್ಕೆ ಅಂತ ದಯಮಲೆ ಅಂತ ನೋಪ ಎನ್ಮ ಬಂದು ನಾನು ನಿನ್ನದ್ದು ಮಲ್ಲೆಂಬೆ ಐಕಿನ ಓದ್ತೀನಿ ಏಳೆಕ್ಕಲ ಬೆತ್ತೀನಿ ಏಳೆ ತಿರುಗಿನ ಆಜೆಕ್ಕೆ ನೋತೀನಿ ಆಜೆ ತಿರುಗಿದು ಐನೇಕು ಐನ ನಾಳೆಕ್ಕೆ ನಾಳೆ ಮೂಜೆಕ್ಕೆ ಮೂಜಿಲ ಅಡ್ಡಕ್ಕೆ ರಾಟು ಒಂಜೆ ಗೆಪ್ಪು ಒಂಜೆ ಬೆಟ್ಟಿದ್ದೀನಿ ಒಂಜಿಕೆ ನಾಯನ್ನ ಇಂಕು ನೋಪಲ್ ಯಾನ್ ಒಂಜೆ ಪುನತ ದಯ ನೋಪಲ್ ಯಾನ್ ನಿನ್ನಂತ ಮಲ್ಲೆಂಬೆ ಅಂಚ ಗೊತ್ತಾಯಲ ಪಡೋದು ನೋತು ನೀನು ಒಂಜಿಲ ತಿರ್ಗುಡು ತಿರ್ಗುದು ಒಂಜಿ ದೀಕಂತುನಾಗ ಸೊನ್ನೆ ಪುನಃ
ಒಂಜಿ ಆಲೋಚನೆ ಮಾಡ್ತೀನಿ ಯಾನು ನೋಪುನ ಸೊನ್ನೆಗೆ ನೋಪುದು 4 ಜನ ಸೊನ್ನೆಗೂ ನೋತುದು ಯಾನು ದಾಯಮಲ್ಲ ಜನ ಅವರು ಐಕೆ ಸೊನ್ನೆ ಎತ್ತದ ಕೈ ತಲ್ದಿ ಒಂದಿಗೆ ಅಪ್ಪಗ ಏತಾಂಡಿ 10 ಆಯ್ ಬೆಟ್ಟಿಗೆ ಒರಂಬೊಣ್ಣು ಎತ್ತಿದ ಒಂದಿಗೆ ನಮ್ಮೆ ಒರಂಬ ಯಾನಿತ ನಿಕ್ಲೆತ್ತು ಮಾತೆಲ್ಲ ಮಲ್ಲ ಮನಸ್ಸು ಮಾಡ್ತಲ್ಲ ಮಿತ್ತಿದ್ದು ತಿರ್ತು ಮುಟ್ಟ ಪಾಡ್ವೇನು ಗೊತ್ತಾನ ಏಪಲ ಎಲ್ಲಿಯಕ್ಲೇನು ಎಲ್ಲೇ ಮಲ್ತದ ನಿಕ್ಲು ಮಲ್ಲೆ ಅಪ್ಪನತ್ತು ಎಲ್ಲಿಯಕ್ಲೇನು ಮಲ್ಲೆ ಮಲ್ತದ ಮಲ್ಲೆ ಅಲ್ಲಿ ಬಾಬಾ ಯಾನು 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 ಸೊನ್ನೆ ಯಾನು ಸೊನ್ನೆ ಒಂಜಿಲ ಸೊನ್ನೆಲ ಕತ್ತಿ ಒಂಜಿಲ ಸೊನ್ನೆಲ ಕೈತಲದೀರೊಟ್ಟಿಗೆ ವಾ ಪುಡೆಟ್ಟುನುಂಡವು ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿ ಸಂಬುಲಿಂಗಾಯ ನಮಃ ಎಂಚಿನ ಮರೆ ಬ್ರಹ್ಮಾಂಡ ನಾವು ಆರು ನಾಕೇರಿಗೆ ಮೋಕ್ಷ ಕೊಡೋದು ಮೋಕ್ಷ ಕೊಡ್ಬಿಡ ಅಂಚನ ಮಾರೆ ಅರ್ಧೋಡು ಅಂತ ಇರಿಂದ ಇನ್ನು ಬರ್ತೀವ ಅಂತ ಪೆದನಾಳಿಗೆ ಪೆದನಲ್ಲ ದುಃಖದಾದ ಗೊತ್ತುಂಡಿಯಾ ಪೆದಂಬುದಲ್ಲಿಗೆ ಪೆದಂಬು ಬೆದ್ದಿನ ಯಾನಿನ್ನೋಟು ಪೆಜ್ಜಿನಲ್ಲಿ ಬೀಜದ ಓ ಉಂದಾ ಓ ಓ ಎಂಕಣ್ಣಿ ಎಂಕಣ್ಣೆ ಯಾರಗಣ್ಣೆ ಮೈ ಎಂಗಳು ಒಂಜಿ ಯಾನು ಸೊನ್ನೆ ಒಂಜಿ ವಿದ್ಯದ ವಿತ್ತನಿಕ್ಕೆ ಹಿಡಿತಜ್ಜಿನ ವಿದ್ವಾಂಸರಗಣ್ಣಿ ಯಾನಲ್ಲತ್ತ ಪಂಡಿತರ ಯಾನಿಜ ವಿದ್ವಾಂಸರಿಗೆ ಯಾರನ್ನ ಮರ್ಯಾದೆ ಕೊರ್ಪೇರು ವಿದ್ವಾನ್ ಸರ್ವತ್ರ ಪೂಜ್ಯತೆ ನಿನ್ನಲಕ ಓಡ వచ్చిన ಏತರ ತಿಕ್ವೆ ಸರಸ್ವತಿ ಮಲ್ಲ ಈ ಪ್ರಪಂಚ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂಚಿನ ಪಾತ್ರೆ ಮಾರೆ ನಿನ್ನ ಅಂಬೆ ರಮಣತೆ ತತ್ರದು ಎಕ್ಸ್ಟ್ರಾ ನಾರಿ ಅಂತ ಒಂತೆ ತತ್ರದು ಪಕ್ಕುಲ್ ದೇವತಾ ತತ್ತು ಮಾರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ಎನ್ನ ಒಂಜಿ ಪ್ರಶ್ನೆ ಓಲೆ ಪಾತ್ರೆ ಹೊಚ್ಚಿ ಮಾಲೆ ಒಂಜಿ ಇತ್ತ ಭಾರಿ ಮೊಲ್ಲ ಒಂಜಿ ಸಂಗೀತ ವಿದ್ವಾಂಸರು ಈರೆಗೆ ಕಾಮ ವೃದ್ಧಿ ರಾಗ ಗೊತ್ತುಂಡ ಕಾಮ ವೃದ್ಧಿ ರಾಗ ಅಂತ ಈತೆ ಕಾಮವರ್ಧಿನಿ ಕಾಮವರ್ಧಿನಿ ರಾಗ ಇಕ್ಕಿದ್ದೇನೆ ಮತ್ತೆ ಮತ್ತೆ ಯಾನ್ ಬಂದೆ ಕಾಮವರ್ಧಿನಿ ಪಂಪುನವು ರಾಗದ ಪುದರ ಹತ್ತಿನ ಬಂದ್ಬಿಡೈ ಮತ್ತೆ ಅವೇ ಇರೆ ಗೊತ್ತುಂಡ ಯಾನ್ ಕೇಳಿ ಆಯ್ತಾ ನನೊಂಜಿ ಪುದರ ಎಂಜಿನ ಗೊತ್ತು ನನಗೆ ಎಂಕ್ ನನೊಂಜಿ ಕೊಡ್ಚಿ ಎಂಕ್ ಐತ ಮಾತ್ರ ಐತವೇ ಬುಕ್ಕೊಂಜಿ ಪುದರ್ ಪಂತ ವರಾಳಿ ಪಂತ ವರಾಳಿ ಕಾಮವರ್ಧಿನಿ ಬಂದ್ಬಿಡೈ ಅದಕ್ಕೇನು ಮಾಡೋದ ಈ ಒಂಜಿ ಫಂಡೆಟ್ಟಿಗೆ ಕಾಮವರ್ಧಿನಿ ರಾಗ ಇಜ್ಜಿ ಯಾನು ಈತ ರಾಗ ಕಲ್ತಿರಿಗೆ ನಾನು ಅರ್ಥ ಇದ್ದೆ ಈರೆ ಮಲ್ಲ ವಿದ್ವಾಂಸರಾದಪ್ಪು ಈರೆಗೆ ಶರಣು ಶರಣಾಗ ಆ ಕಾಮವರ್ಧಿನಿ ರಾಗ ದಾದಂದು ಇಂದೆ ಓಡ ವಚ್ಚಿನ ಆಗಿದಾಯ ಬಂದ್ಬಿಡಿ ಅಂದ ಅತ್ತಂದೀರು ಮನೋಡು ಈ ವಿಷಯ ಪಂಡಿತರನ್ನ ಎಲ್ಲಾರು ಹೊಸತ್ತೆ ಮದಿಮೆ ಮದ್ಮಾಲ ಇತ್ತು ಎಲ್ಲ ಇಂಬ್ಯಾಗ ಮದಿಮೆ ಅಣ್ಣ ಬಂದೋಳಿ ಕಾಮವರ್ಧಿನಿ ರಾಗ ಎದುರು ಆಯ್ತು ಬೀಜಾಕ್ಷರ ಎತ್ತಿ ಬೀಜಗ ತೂದಿಲ್ಲ ಕಾಮವರ್ಧಿನಿ ಯಾನ ಸೊನ್ನೆ ಯಾನಂಬೇನು ಸೊನ್ನೆ ಇತ್ತು ಎಂಟಂಜಿನ ಬಾತು ಸೊನ್ನೆ ಕಾಮವರ್ಧಿನಿ ರಾಗ ಆಯ್ತಾ ನಾನೊಂದು ಪುದಾರು ಪಂಡದ ಬರೋಲ್ಲ ಎಂಚಿನ ಪಂಡಿತ ಬರೋಡುತ್ತೆ ಪಣಂದೆ ಬರೋಡು ಕಳುವ ಪಂತ ವರಾಳಿ ಬರೋಲಿ ಕಾಮವರ್ಧಿನಿ ರಾಗ ಎಂಚ ಗೊತ್ತು ಸೊನ್ನೆದೆ ದೂರ ಸೊನ್ನೆ ಸೊನ್ನೆ ಬರಲ್ಲ ಓ ಸೊನ್ನೆ ಇನ್ನ ಸಾವ ಓಟದ ಮಾರಪ್ಪ ಓಟದ ಮಾರಪ್ಪ ಓಟದ ಎಂಕನ್ನೆ ಮಾರೆ ಮಾಲಪೇರಿ ಈ ಜಿಂಬಿ ನಿಗಂಡು ಫೋನಾಗ ಪೆಟ್ಟಿದ್ದೀನಿ ಕೋರ್ದಟ್ಟ ಗೊತ್ತಿಲ್ಲ ಕೋರ್ದಗಟ್ಟ ಗೊತ್ತಿಲ್ಲ ಕೋರ್ದಟ್ಟ ಗೊತ್ತಿಲ್ಲ ಗೊತ್ತುಂಡ ಐಟೊಂಜಿ ಕಣೆನರಮ್ಮದು ಪೆಟ್ಟಾಗ್ಬಿಡು ಎಂದು ಗೊತ್ತುಂಡ ಕಣ್ಣೆನರಮ್ಮ ಅಪ್ಪ ಅಂಚ ಬೋಪೆ
ಸೈಪಿನ ನಿಖಿಲ್ ಇಜ್ಜಾಂದಿನೇನು ಮಾತ ಮೂಳು ಬಗ್ಲಿ ಓಕೆ ನಿಖಿಲ್ ಇಜ್ಜಾಂದಿನ ಮಾತ ಎಂದ ಕೆಂಡ ನಾನೆಂಚಿನ ಸೈಪಿನ ಮಾರೆ ಓಟ್ ಹಾಕಿಂಡೆ ಪುನಃ ಹೆಂಗೆ ಬರ್ತದೆ ನಿಕ್ಕ ಅವು ಗೊತ್ತುಂಡ ಒಂದು ಗೊತ್ತುಂಡ ಹೇಗೆ ಓಟ ಬಿಡ್ತೆ ಎಂಚಿನ ಪಣ ಪಣ ಕೊಣರುಂಡ ಪಣವು ಪಣವು ಓ ಬೇರೆ ಜೌಲ್ದಾರೆ ಹಾಗೆ ಓಟ ಬಿಡ್ದೆ ಕಾಸು ಹಾವಡುಂದಿ ತುಂಬು ಆಯ್ ಕುಯ್ಯಿ ಎಡ್ಲ ಸುಮಾರು ಕಾಸು ಮಲ್ಲ ಮಾರೆ ನಿಖಿಲ್ ಒಯ್ಯದ ಸುದ್ದಿ ಆ ಜನನೇ ಮುರ ನೆತ್ತದು ಒಟ್ಟು ಕುಗುಲದ ಬಾಜೇರ್ ಬರ್ತದೆ ಆಲತಿ ಮಾರೆ ಅತತೆ ನಿಖಿಲ್ ಪುಡ ಬಯ್ಯಂತ ಅತ್ತೆ ದುಮ್ಮರಿ ಪಂಡೆಗೆ ಏತುಂಡಿಯ ನಿನ್ನಡ ಕಾಸು ಮಾರಿ ಉಂಡೆಯ ಕಾಸು ಅಪ್ಪಗ ಆಯ ಪಂಡೆಗೆ ಎನ್ನ ಕಾಸು ಮುಗಿಯೋಡ ಬಂಟ್ವಾಳದ ಪೊಯ್ಯ ಮುಗಿಯೋಡು ಈ ಜನ ಬರ್ಪುನ್ ಪೊಯ್ಯದಾಡಿಗೆ ಮಾರೆ ಬರನೆ ಸೈಪಿನ ಬೊಕ ಈ ಆನ ಬಿಡು ಅವತ್ತೇನು ಮಣ್ಣು ಇತ್ತ ಈ ಪಂಟ ಈತೆ ನಿಕ್ಕು ದಾಲ ಒಂಜಿ ಗೊತ್ತಿಗೆ ಮಾರ ನಿಕ್ಕು ಓಡ ನಡಪಾರೆ ಮಾತ್ರ ಗೊತ್ತು ನಮ್ಮ ಯಾನು ಸೊನ್ನೆ ನಿನ್ನ ಎನ್ನೊಟ್ಟು ಗುಲ್ಲಕ ಗುದ್ದುಗೊಲಿಯಲ್ಲಿ ಬಲ್ಲಿ ಬೇರೆ ಇದೆಲ್ಲಿ ಹೆಚ್ಚಿನ ಮತ್ತೊಂದು ತಿಪ್ಪು ಮಾರುವೆ ತೂಕ ಮಾಡ್ತದೆ ಮಾರುವೆ ತೋಜಿನ ಪತರ್ ಮಾರ ಕುನು ಇಂದೆಲ್ಲ ಕುನು ಬಿಡೋಣ ಎಂತ ದಾಳ ತೊಂದರೆ ಕುನು ಹೊರಕ್ಕೊಂಜಿ ಅರ್ಧ ಗಂಟೆದ ಈಶ್ವರನ ಸುಧಾರಿಕೊಳ್ಳಿ ಈಶ್ವರನ ಸುಧಾರ್ಪೇಳೆ ಮುಲ್ಪ ತಿನಿಸುಲ ಬರೆಯುವುದು ಹೌದಾಗಿ ಅತ್ತೆ ಮೆಕ್ಲು ಪೈಸೆ ಕಾಸಿನ ಬಂದಿರತ್ತ ನಿಕ್ಲು ಇತಿಹಾಸ ಗೊತ್ತುಂಡ ಇತಿಹಾಸ ಬಂಟ್ವಾಳಡು ನಂದರ ಸೇರಿ ಅಕ್ಕಿಲ್ಲವೇ ಆಳ್ವಿಕೆ ಪಣದ ಚರ್ಮದ ಪಣ ಮಲ್ತೆರಿಗೆ ಅಕ್ಕಿಲ್ಲ ಆಳ್ವಿಕೆ ಪಣಗ ನಾಯಿ ತಿಂದನಿಗೆ ನಂದರ ಬದುಕು ನರಿನಾಯಿ ತಿಂದಿತ್ತು ಒಂದು ಹಣದ ಬಗ್ಗೆ ಮಾತಾಡ ಈಗ ಮಲ್ಲ ಮಲ್ಲ ಪಾತ್ಯಲತಿ ಇಲ್ಲ ಒಟ್ಟಾರೆ ಪಾತ್ಯಲ ಯಾನು ಇಲ್ಲ ಕೆಲವು ಕೇನ ಇಲ್ಲಕ್ಕೆ ಗೊತ್ತಿಲ್ಲ ಎಂಜಿನ ಕೇಳುವ ಇಂಡಿಯಾ ಕುಡಿ ಇದೆಯಲ್ಲ ಅಮಸರಾನ್ ಕೊಡ್ತೀನಿ ನಿಧಾನವೇ ಪ್ರಧಾನ ನಿಧಾನ ಪ್ರಧಾನತ್ತಿ ಯಾನಾದಂತ ಕೆಲವು ಸಾಧಾರಣದ ಎಂಜಿನ ಉಳ್ಳ ಆರು ಸಾಧಾರಣದ ಆರು ನಿಖಿಲ್ನ ಅಮಸರಗೂ ಬೈತೀನಿ ಅಜ್ಜಾರು ಬಾರಿ ಅಂಚಿಪುರ ಬಾರಿ ಆರು ಎಂಚಿನ ರಿಪ್ಪನ್ ಮಾಲೆ ಜಾಗ್ರತೆ ಓಡದ ಮಾರಪ್ಪ ವೆಂಕಪ್ಪಿ ಯಾನಿಲ್ಲ ಕೆಲವು ಪ್ರಶ್ನೆಗೆ ಸುಲಭದ ಉತ್ತರ ಕೊಡ್ಪಲ್ಲ ಸುಲಭದ ಬುರಕೆ ನೋಡ್ತೀರಡ ಯಾನಿಲ್ಲ ಪ್ರಶ್ನೆಗೇನು ಸುಲಭದ ಕೇಳು ಕಷ್ಟದಕ್ಕೇನು ಈವಾಗ ಉತ್ತರ ಕೊಡಲಿಲ್ಲ ಆಗಿನ ನನ್ನ ಹೆಂಕ್ಲೇನು ಎಲ್ಲ ಅಂತ ಹೇಳಿ ಮನಿ ಪಂದೆ ಇಲ್ಲ ಅಲ್ಪ ಬೀಲಾಡಿಕೆ ಬಂದು ಓಡೋದು ಈ ಪಣ ತುಕ ನಿನ್ನ ಕೇಂದ್ರ ಒಂಜಿ ಇಮಾನದಿ ಒಂಜಿ ಇಮಾನ ಜನಗಳು ಇಮಾನ ಗೊತ್ತ ಯಾರಲ್ಲಿ ಇಮಾನ ಕಾಲೋಡು ಅಂದು ಪುರಾಣ ಆರು ಇಮಾನ ಹೊಡೆದು ಪೈತಿನ ಪುಷ್ಪಕ ವಿಮಾನದ ಬಗ್ಗೆ ಆ ಇಮಾನ ಇಂದು ಬೇತೆ ಬಜ್ಪೇದ ಇಮಾನ ಆ ಇಮಾನ ಗೊತ್ತುನಾ ಇಮಾನ ನೋಡು ಒಂಜಿ 500 ಇಟ್ಟಿಗೆ ಕೊನೊಂದು 500 ಇಟ್ಟಿಗೆ ವಿಮಾನೋಡು 500 ಕಡೆ ನಮ್ಮ ಭಾರತ ಹೊಡೆದು ಪಿಜಾಯವ್ರಿಗೆ ಒಲ್ಪದ ಕೊಣ ಒಂದು ಓಟೆಗಳಾಡಿ ಪೆರ್ಮುದೆಗೆ ಅಡಿರದೆ ಉತ್ತರ ಕೊಡ್ಬಿಡ ಉಳ್ಳಾರ ಯಾಕೆ 500 ಒಂಜಿ ಇಟ್ಟಿಗೆ ತಿರ್ತು ಬುಕ್ಕ ಏತು ಒಳಿಯುವುದು ಮೇನ ಮಂಡ್ಯ ಸಮಾಜಿಯ 500ರಿಂದ ಒಂದು ಕಳೆದರೆ 499 ಮಾರಾಯ 499 ಮಲ್ಲ ಪ್ರಶ್ನೆ ಮೇನ 499 ಪಾಂಡವ್ಯ ಒಂಜಿ ಲುಂಗಿ ಒಂಜಿ ಅಂಗಿ ಐತಟ್ಟು ಒಂಜಿ ಕೈಟ್ ಬರ್ತದೆ 499 ಆಯ್ತಾ ಒರ್ಮೆನ ದೆತ್ತದ ಒಂಜಿ 90 ಇದ್ದಿದ್ದಿ 499 ಪಾಡ್ನೆ ಮಾತ್ರ ದೆತ್ತನೇರ 500 ದೆತ್ತನೇರ ಒಂಜಿ ಪ್ರಶ್ನೆ ಇಲ್ಲಿ ಮಿತ್ತು ಪುಳಿಯ ನನಂಜಿಕ್ಕೇನದ ಒಂಜಿ ಆನೆಯನ್ನು ಪೆಟ್ಟಿಗೆ ಎಂಚ ಬಾಡೋಲಿ ಆನೆ ನಂಜಿ ಪೆಟ್ಟಿಗೆ ಬಾಡ್ರಾಪಣ ಮಾರ ಆಪುಂಡು ಎಂಚ ಬಾಡೋಲಿ ದೆತ್ತದ ಪೆಟ್ಟಿಗೆ ಬಾಡ್ನು ಅತ್ತಿ ಪೆಟ್ಟಿಗೆದ ಮುಚ್ಚಲ್ ದೆಪ್ಪುನು ಆನೆಯನ್ನು ಪಾಡು ಪೆಟ್ಟಿಗೆ ಸುರುಕು ಬನ್ನೋಡು ಮುಚ್ಚಲಿತ್ತು ನನ್ನ ಪೆಟ್ಟಿಗೆ ಇಲ್ಲಿ ಕೇಳೋಡು ಮುಚ್ಚಲಿತ್ತು ನನ್ನ ಜನ ನಾನು ಇನ್ನ ತಾಲ ಮತ್ತಲೇಡು ಮಾತಾಡ ಮತ್ತೆ ಕತೆಟ್ಟು ಮುಚ್ಚಲ ಉಂಡಾಯ್ತು ಒಂದು ಸುರುಕು ಬನ್ನೋಡು ಏನತ್ತ ಸುರುಕು ಬಿಡು ಬಿಡುಕ ಒಂಜಿ ಜಿಂಕೆಯನ್ನು ಕೊನದು ಪೆಟ್ಟಿಗೆ ಎಂಚ ಬಾಡೋಲಿ ಮನಿಗಳು ಯಾನ್ ನಿನ್ನೊಟ್ಟು ಯಾನ್ ಸೊನ್ನೆ ಬಾಯಿ ದೆತ್ತದು ಅತ್ತಿ ಬಾಯಿ ದೆತ್ತದು ಆನೆಯನ್ನು ದೆತ್ತದು ಜಿಂಕೆಯನ್ನು ಪಾಡು ಅವು ಎಲ್ಲಿಯ ಪೆಟ್ಟಿಗೆ ಒಂಜೇ ಪೆಟ್ಟಿಗೆ ಆ ಒಂಜಿ ಪೆಟ್ಟಿಗಿಡಿ ಲಕ್ಷ ಪೆಟ್ಟಿಗೆ ಒಂದು ಮಲ್ಲ ಕಾಡು ಮಲ್ಲ ಕಾಡು ಮಸ್ತ್ ಪಿಲಿಕುಲುಪ್ಪ ಕಾಡು ಮರಕ್ಕುಲುಪ್ಪು ಮರಕ್ಕ ಪಿಲಿಕುಲು
ಮರ ಬರೋದು ಮರ ಪಿಲಿಕುಲುಪ್ಪ ನನ್ನೊಂಜಿ ಕಾದು ನನ್ನೊಂಜಿ ಕಾದು ಒಂಜಿ ಸಿಂಹ ಪುಂಡು ಸಿಂಹ ಒಂಜಿ ಬಾರಿ ಮಲ್ಲ ಆಚೆ ವೈಭವ ಮಲ್ಪ ಒಂಜಿ ಪುಂಡು ಅಥವಾ ಹಾಸ್ಯ ವೈಭವ ಮಲ್ಪ ನಡೆದಿ ಒಂದು ಸಂಗೀತ ಕಾರ್ಯಕ್ರಮ ಮಲ್ಪ ಹಾಸ್ಯ ವೈಭವ ಸಿಂಹ ಮಲ್ಪ ನಾನೇ ಎತ್ತನ್ನೆನ್ನ ಮೇಲ್ನ ಸಿಂಹ ಪೋದು ಕತ್ತೆದ ವಾದ ಮಲ್ಪೊಲಿ ಎನ್ನ ಸಿಂಹ ಪೋದು ಹಾಸ್ಯ ವೈಭವ ಮಲ್ಪ ಎರಿದ್ದ ಎಂಕಲ್ ಒಂಜಿ ಬಳ್ಳೆ ತೆಲಿ ಅಂಗಿ ಪೊಲ್ಲ ಹಾಸ್ಯ ವೈಭವವು ಸಿಂಹವು ಪಿಲಿಕ್ ಸಮವಸ್ತ್ರ ಬೋಲ್ನ ಯಾನೆ ಪೊಲ್ಲದು ದುಡ್ಡು ಮಲ್ಪುನದೇ ಉಳ್ಳೆ ಸಿಂಹ ಹಾಸ್ಯ ವೈಭವ ಮಲ್ಪ ಒಂದು ಪುಂಡು ಮಾತ ಮುಲ್ಕೊಲ್ಲ ಹಾಸ್ಯ ವೈಭವ ಪೋಪ ಒಂಜಿ ಮುಲ್ಕ ಪೋಪುಜಿ ಅವು ಕುದುಕೆ ಅವು ಕುದುಕೆ ಅವು ಬುದ್ಧಿವಂತ ಪ್ರಾಣಿ ಉಂಡವು ಅತ್ತಿ ಅತ್ತಿ ಕುದುಕೆ ಅತ್ತಿ ಕುದುಕೆ ಅತ್ತಿ ಇರ್ಸೋತಾರ ಅತ್ತಿ ಇರ್ಸೋತಾರ ನಾಯಿ 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 ಅತ್ತಿ ನಾಯಿ ಬಾತೆಲ್ಲ ಊರು ಸಾಕು ಈ ರಾತ್ರಿ ತೀರ್ಥಪುರ ಬರಬಲ್ಲಿ ನಾಯಿ ದಡೆ ಮಾತ್ರ ಪ್ರಾಣಿ ಅತ್ತ ಈರುಪುರ ಮಲ್ಲದ ಕೂಡಿ ಅಲ್ಲ ಬನ್ನಿ ಅತ್ತಿ ಏರಿಯಾ ನಾಯ್ದಾಡಿ ಹೋಯ್ನಿ ಏರಿಯಾ ಖಡ್ಗ ಮೃಗ ಬೋತು ಅತ್ತೆ ಸೋತೆ ಬಲ್ಲೆ ಅಂತ ಸೋತೆ ನೆಟ್ಟು ಒಂಜಿ ಎತ್ತು ಅಕ್ಕಲ್ ಬನ್ನೆಲ್ಲ ಕಣಿ ಜಿಂಕೆ ಹೌದಾನಿ ಬತ್ತುಜಿ ಜಿಂಕೆ ಪೆಟ್ಟಿಗೆದಲ್ಲ ಬುಕ್ಕ ಎಂಚ ಹೋಗು ಅದ ಒಂದೇ ಜಿಂಕೆ ಪುಣ್ಯ ಒಂಜೆ ಎತ್ತೀನಿ ಅಂಕಲ್ ಎಂಕಲ ಕಟ್ಟೆಟ್ಟು ಒಂಜಿ ಎತ್ತು ಮಾತ ಮಾಡ್ದ ಎಂಕಲ್ ಇವತ್ತ ಇತ್ತಿನ ಇಲ್ಲ ಬಿತ್ತಲು ಮಾಡ್ದಾಗ ಎಂಜಿ ಜಿಂಕೆ ಏನು ಮಾಡ್ಯಾರ ಅವು ಎಂಕಲ್ಲ ದಿಸೆಟ್ಟು ಒಲಿತ್ತಿನೇ ನಮ್ಮ ಜಿಂಕೆದ ಸುದ್ದಿಗೆ ಪೋಡೆ ಒರಿ ನನ್ನಲ್ಲ ಉಳ್ಳಯೇ ಉಲ್ಲಾಯಿಸ್ತನೇ ಕುರು ಬಾಕಿಲ್ದೆ ಬರುವೆ ಎಂಕಲ ಪ್ರಶ್ನೆ ಉತ್ತರ ಇಲ್ಲಿ ಉತ್ತರ ಕೊಡ್ಲಿ ಅವು ಬಿಡ್ಕ ನನ್ನೊಂದು ಕೇಳಿ ಅವು ಆ ಒಂದು ಮಲ್ಲ ಕಾಡು ಬಂದೈತೆ ಬಿಳಿ ಮಾತಾಡ್ತಿನ ಕಾಡು ಐಟೆ ಇಂಬೇರ್ ನಮ್ಮೇಲೆ ಹೋಗೋದು ಯಾರು ನಮ್ಮೇಲೆ ಸೈತದ 7 ವರ್ಷ ಮಾರಾಯ ಕುಡೋರ ಕೇಳ್ಪಾಣ 7 ವರ್ಷ ನನಗೆ ಇಲ್ಲದ ಬೆಲೆಗೆ ಲೆಕ್ಕ ಉಂಟು ಮಾಡಿದೆ ಅದು ನಮ್ಮೇಲೆ ನಂಗೆ ಪರಿಚಯ ನಿಕ್ಕುಂಡ ಅಂಚ 7 ವರ್ಷ ತುಂಬಿ ಅವು ಗೊತ್ತು ಇಲ್ಲಿ ನಮ್ಮೇಲೆ ಅವು ಇಲ್ಲಿತ್ತಲ್ಪ ಪುರ ಏನು ನಮ್ಮೇಲೆ ಇಲ್ಲಿ ನಮ್ಮೇಲೆ ಕಾಡಿನ ಹೋದು ಆಂಡಲ ಒಂಜಿ ಪಿಲಿಕುಲ್ಲ ಇಲ್ಲಿ ನಮ್ಮೇಲೆ ದಾಲ ಮಲ್ಪು ಬಂದು ಏನು ನಮ್ಮೇಲೆ ಕೆಲವರ ಕೈತೆ ಈ ಗರುಡ ರೇಖೆ ಎತ್ತಿನ ಉಚ್ಚುಳು ದಾಲ ಮಲ್ಪು ಅಂಚ ನಿಂಬೆರ್ ನಮ್ಮೆರ್ನ ಕೈ ರೇಖೆ ನಮ್ಮ ಅಂದ ಅಮ್ಮೇರು ಎನ್ನ ಇಂಚುಂಟು ಅದು ಗರುಡ ಎನ್ನಮ್ಮೇರ ಕೈಟ್ ಗರುಡ ರೇಖೆನ ಪಿಲಿತ್ತ ರೇಖೆನ ಯಾನ್ ಬಂದ್ಬಿಡಿ ಈ ಅತ್ತು ಹೆಚ್ಚಿನ ಸಂದೇರ್ ನಮ್ಮೆರ್ನ ಕೈಟು ರೇಖೆ ನಿಂತ ರೇಖೆ ಎತ್ತಿ ಇತ್ತೆ ಆರ್ನ ಅಮ್ಮೆರ್ನ ಕೈಟು ಸರಿ ಗರುಡ ರೇಖೆ ಬಹುಶಃ ಮೇನ ಅನುಭವ ಬಂದ ಮೇನ ಬಲತ್ತ ಕೈಟು ರೇಖೆನೇ ಇತ್ತೆ ಕರೆಕ್ಟ್ ಸರಿ ಗರುಡ ರೇಖೆ ಇಚ್ಚಿಂది ಬಂದ್ಬಿನತ್ತ ಓಕೆ ನಿನ್ನ ಅಮ್ಮೆರು ಉಚ್ಚು ಚುಚ್ಚಿದೆ ಅಂತ ಸಹಿತೀನಿ ಅಪ್ಪಾಗ ನಮ್ಮೆರ್ನ ಕೈಟು ಗರುಡ ರೇಖೆ ಕೈತು ಯಾಕೆ ಎತ್ತಿನ ಮರೆ ಉಚ್ಚು ಕಾರ್ದು ಚುಚ್ಚಿದ್ದೀನಿ ಬೇಕಿನ ಬತ್ತು ಇದಿದ್ಯಾ ಅವು ಎಕಡೆ ಬಂತೆ ಬರ್ಪುಣಕ್ಲೆಗೆ ಉಚ್ಚು ತುಚ್ಚು ಚುಚ್ಚು ಮೇನ ಅಮ್ಮೇರ ಫರ್ನಾತ್ ಪ್ರಪಂಚದ ಎಲ್ಲ ಬಂತು ಎನ್ನ ಕುಟುಂಬನೇ ಪರ್ಪುಣ ಬೇಡ ಇದೇ ಸಮಾಧಾನ ಇಲ್ಲಿತ್ತೇವೆ ಅಣ್ಣ ಅಣ್ಣ ಇಲ್ಲಿ ಅಮ್ಮೇಲೆ ಒಂದು ಆಂಡಲ್ಲ ಒಂದು ಬಿಳಿ ಕುಲ್ಲ ದಾಲ ಮಂಟು ಜಡೆ ಅವು ಆರು ಬಿಳಿಯ ಅತ್ತೆ ಬಿಲಿಕುಲ ಮಾತಾಲ್ಪ ಆಸೆ ವೈಭವ ಹೋಗ್ಬೋತ ಸಭೆ ಕತ್ತಿ ಆಸೆ ವೈಭವ ಅಂತ ಇಲ್ಲಿ ನಮ್ಮ ಮೇಲೆ ದಾಲ ಮಾಡ್ತದೆ ಆಕಡೆ ಕೂಡ ನಿನ್ನ ಜನಕ್ಕೂ ಅಕಲ್ದ ಮುರಾನಿ ಬಂತೆ ಪುರ ಬಂದು ಆಂಡಲ ಇಲ್ಲಿ ನಮ್ಮ ಮೇಲೆ ಸೈತೇನೆ ಎಂತ ಸೈಪುಣ ಇಲ್ಲಿಕ್ಕಿನ ಆಸೆ ಹೋಗ್ಬೋದು ದಿನ ಪೂಜಾ ಕಿರಿಯತ್ತೆ ಎಂತ ಸೈಪು ಆಕೆರೆ ಇಲ್ಲಿ ನಮ್ಮ ಮೇಲೆ ಆಂಡಲ ಸೈತೇನೆ ಎಂತ ಎಂತ ಸೈಪುಜಿ ಎಂತ ಸೈತೇನೆ ಸೈತೇನೆ ಅಂದು ತಿಗಲೆ ಪುಡ ಇಲ್ಲಿ ಅತ್ತೆ ತಿಗಲೆ ಪುಡ ಆರೆಗೆ ಬೇಜಾರಾಣಿ ಈತ ಮಲ್ಲ ಕಾಡಿನ ಒಂಜಿಲ ಮೃಗಕ್ಕಲು ಇದ್ದತ್ತ ಅಚ್ಚದ ಆರು ತುಂಬ ಪರಿಸರ ಪ್ರೇಮಿ ಅತ್ತೆ ಅದನ್ನ ಪರಿಸರಗೂ ಸೂದಿಲ್ಲ ಅತ್ತೆ ಆಂಡಲ ಇಲ್ಲಿ ನಮ್ಮ ಮೇಲೆ ಸೈತೇನೆ ಎಂತ ಇತ್ತೆ ಸೋತೆ ನೀರು ಬಂಡನ್ನ ಮಾತ್ರ ಉತ್ತರ ಬರ್ತದೆ ಎಂಗೊತ್ತಾನೆ ಆತ್ಮಹತ್ಯೆ ಮಂತಂಡೆ ಈ ನಮ್ಮಿದೆ ಈ ಊರು ಸಂಗೀತ ಕಚೇರಿ ಈ ಪೋಯಿನ ತಮಿಳ್ನಾಡು ತಂಚಿ ಪೋಯಿನ ಒಂದು ವಾರ ಬೈತಾರೆ ಆತ್ಮಹತ್ಯೆ ಬಂದ್ರೆ ನಿನ್ನ ಕುಟುಂಬ ಎನ್ನ ಕುಟುಂಬ ಇನಿಬಿಟ್ಟ ಬೇಜಾರ್ ಮಾಡ್ಬೋದು ನಿಖಿಲ್ ಜನ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಂಡು ಆರೆಗೆ ಬೇಜಾರಪ್ಪನ ಬಿಟ್ಟು ಇಲ್ಲಕ್ಕೆ ಬೇಜಾರಪ್ಪನ ಕೊಟ್ಟು ಇಲ್ಲ ಅಮ್ಮೇಲೆ ಸಾಯ್ತೇನೆ ಟೈಮಲ್ಲಿ ಎಂತ ಸಾಯ್ತಾರೆ ಬನ್ನಿ ಸುಳು
ಕೊಂಡು ವಿಮಾನ ಇಟ್ಟಿಗೆ ಬುದ್ಧುಜ ಅವಿಲ್ ನಮ್ಮೆಲ್ಲ ಮಂಡೆಗೆ ಬಿಟ್ಟು ಬರ್ತಾ ಇಲ್ಲ ಅನ್ನಮ್ಮ ವಿಮಾನಡು ಪಿದೈವರೆಗೂ ಇನ್ನ ಆಮೇಲೆ ಈಶ್ವರ ಶೆಟ್ಟಿಗಾರರ ಕೊಂಡು ಹೋಗ್ತೀರಿ ಇಟ್ಟಿಗೆ ಇತ್ತಂದು ವಿಮಾನ ಸುರುಗು ಗೊತ್ತಿದೆ ಅಂದೆ ಅಪಗ ಬುಡ್ತಿದೆ ಇಟ್ಟಿಗೆ ಅಂದೆ ಈ ಹಾಸ್ಯ ವೈಭವಾದ ಪಿಲಿಕ್ಕುಲು ಸಿಂಹದ ಪುರ ಕಥೆ ಇಟ್ಟಿಗೆ ಹೋಲಿತ್ತಿದೆ ಅವು ಬಲವೊಂದಿತ್ತುನಾ ಬರೋದು ಪುನಃ ಒಂಜಿ ದಿಕ್ಕಡು 25ನೇ ವರ್ಷದ ಒಂಜಿ ಬಾರಿ ಗೌಜಿದ ಒಂಜಿ ಕಾರ್ಯಕ್ರಮ ಒಂದಿತ್ತು ಅಲ್ಪ ಉಪೋದು ಸುಮಾರು ಬೊರ್ಲುಡು ಉಂಡುದು ಬುಕ್ಕೊಂತೆ ಮತ್ತೆ ಪದ್ಯ ಮತ್ತೆ ಕೇಂದ್ರ ಪದ್ಯ ತೊಟ್ಟುಕೊಂತೆ ನಲ್ತಿದ್ದು ಮತ್ತೆ ಬುಕ್ಕ ಬತ್ತಿಂದೆ ನಮ್ಮೆನ್ನ ಮಂಡೆ ಉಂಟು ಉಂಟು ಪುಷ್ಪಾವತಿ ಇತ್ತೆ ಮರಪ್ಪ ಎಂಕಪ್ಪ ಇಟ್ಟಿಗೆ ಒಲ್ಪಡ್ದು ಬೂರ್ನಿ ವಿಮಾನ ಇಟ್ಟಿಗೆ ಏರ್ನ ಮಂಡೆಗೆ ಬೂರ್ನಿ ಇಲ್ಲಿ ನಮ್ಮೆಲ್ಲ ಮಂಡೆ ಇಂಬಿಯಾಗದ ಮಂಡೆ ಇತ್ತ ಈಗ ಏರ್ನ ಹೊಡಿತಿಲ್ಲ ಅದು ಕೋಡಿ ಸತ್ತು ಎನ್ನೊಂದರ ಮಂಡೆಗೆ ಇಟ್ಟಿಗೆ ಬೂರ್ದು ಸೈತ ನನ್ನ ಈದಾಗಿ ಹೇಳಿ ಇಟ್ಟಿಗೆ ಏತು ಬರ್ತಿಗಳ ಬೂರಣ ಬಂಡೆ ಇಟ್ಟಿಗೆ ಬೂರ್ದು ನಿಂದು 500 ಇಟ್ಟಿಗೆ ನಮ್ಮೆರಿಗೆ ಪುರ ಇತ್ತೆ ಇಂತ ಕಡಪಾವನ ಆಪಗಿ ಕಡಪವನ್ನ ಇಲ್ಲ ನಮ್ಮ ಮನಿ ಬಣ್ಣ ಪೂರ ತೆತ್ತಿನ ಮೀಂದೋಡ ಆರಿಗೆ ಸಣ್ಣಿ ಮೀನು ಅವತ್ತಿತ್ತೆ ಎಂಕ ಪ್ರಶ್ನೆ ಅವತ್ತು ಈ ಇಟ್ಟಿಗೆ ವಿಮಾನ ನೋಡುವುದಾಯ ಬೋಪಿನಿ ಇಯಲ್ಲ ಮಲ್ಪದ ಕುಲ್ಲು ಮಾರೆ ಆ ಇಟ್ಟಿಗೆ ಎಲ್ಲ ದುಂಬೆ ಆಗ್ತದೆ ಕುಲ್ಲು ನನ್ನ ಇಲ್ಲ ಮುಟ್ಟಾರ ಬಾತಿಲ್ಲ ಕಾಸು ಇತ್ತು ಗೋಪುರ ಓಪನ್ ಆಡ್ರೆ ಮತ್ತೆ ಕಾಸು ದಾಲಜ್ಜಿ ಒಲಿಯಾಗ ಓಲ್ ಬಂಜಿ ದಿಂಜಿ ನಾನು ಕೂಗ್ಲು ಮಾಡೋಡ ಯಾವ್ದು ಕೂಗ್ಲು ಮಾಡ್ಕೋ ದೈತೆ ಕೋರ ಬರಿಯಲ್ಲ ದೈ ಹಾ ಇದು ಬೋಚಿ ಬೋಚಿ ಉಂಟೋನು ಹಾ ಇತ್ತೆ ಯಾವ್ಗಿ ಅವು ದುಂಬು ಇಂಚತ್ತು ಗೊತ್ತಿದೆ ದುಂಬು ಫೋನಾಗ ಮಾತ್ಲೆ ಕಾಸು ತೆತ್ತೊಂದಿಲ್ಲ ಬಣ್ಣ ಕಾಸು ತೆತ್ತೊಂದು ಅನ್ನಂದೆ ಅವು ಐದು ಬುಕ್ಕ ಅವು ತುಳುನಾಡ ಸಿರಿಯಿಂದ ಒಂಜಿ ಇತ್ತೇನು ಗೊತ್ತಿದೆ ತುಳುನಾಡ ಸಿರಿ ಕತೆ ಗೊತ್ತಿದೆ ಎಂಕ್ ಐತಿಹಾಸಿಕ ಪ್ರಸಂಗ ಚಾರಿತ್ರಿಕ ಪ್ರಸಂಗ ತುಳುನಾಡ ಸಿರಿ ಬರಿತಿನೇರನ್ನು ಗೊತ್ತಿಲ್ಲ ಏರು ಮರೆ ತುಳುನಾಡ ತುಳುನಾಡ ಸಿರಿ ಬಂಡ ಅವು ತಾಜಾ ಬಂಟೆನ್ನ ಕತೆ ಅವು ಗೊತ್ತು ನನಗೆ ತುಳುನಾಡ ಸಿರಿನ ಸುರುತ್ತ ಖಂಡನೀಯರೆಂದು ಗೊತ್ತು ನನಗೆ ತುಳುನಾಡ ಸಿರಿನ ಕತೆ ಬಂದು ಬೇರೆ ತುಳುನಾಡ ಸಿರಿನ ಖಂಡನೀಯರೆಂದು ಎಂಕ್ಲೇ ಗೊತ್ತು ಸಿರಿಕು ಗೊತ್ತಾಂಡ ಯಾವ ಅದೇ ತುಳುನಾಡ ಸಿರಿತ ತುಳುನಾಡ ಸಿರಿನಿ ಏತ್ತು ನಮನಡಿ ಏರೇರು ಬರುತ್ತಾರೆ ಗೊತ್ತು ನನಗೆ ಅಯ್ಯೋ ದೇವರೇ ಎಂಕ ಆತ ಗೊತ್ತುತ್ತದನ ಯಾನ್ ಅಲ್ಪ ಇಪ್ಪೇನ ಯಾನೆಲ್ಲ ಒಟ್ಟಿಗೆ ಹೋದ ಹನುಮಗಿರಿ ತಿಪ್ಪು ಜನ್ನ ಇಲ್ಲಿ ದಾಯ ಒಟ್ಟಾರೆ ಈ ಹನುಮಗಿರಿಗೆ ಜನ್ಮಗು ಬರಯ ಅಲ್ಪ ಪರಪು ಮಾಡ್ತದೆ ವರ್ಮಸಾರ ಪತ್ಸಾರ ಆಡಗ ಬರ್ಪಾಡ ಮರ್ಯಾದೆ ಮಾತಾಡಿ ಎಪ್ಪಲ್ಲ ಯಾಂದಾಯ ನಿನ್ನೊಟ್ಟಿಗೂ ಸೇರೋಂಡೆ ಇತ್ತೆ ತುಳಿ ಬರಪ್ಪುಗು ಸನ್ನಿ ಮಿರಡಿ ಎನ್ನ ಕಥೆನೆ ಮರತ್ತಿನ ಮರೆ ಆ ತುಳುನಾಡ ಸಿರಿ ಅಪ್ಪಗ ಆರು ಅಲ್ಪ ಇಲ್ಲಲು ದಾಯ್ತ ನಾಲ್ಕಲೆಗೆ ಕಂಡನೆ ಬಿಡಿದ ನ್ಯಾಯ ಅದು ಪೋಯಲ್ಗೆ ಪೋನಗಾಯ ಓಡದ ಕುഞ്ഞ് ಓಡದ ಕಲಿಯಲ್ಲಿ ಅವು ಎನ್ನ ಅಮ್ಮೆಲ್ಲ ಓಡದ ಕುഞ്ഞೆತ್ತು ಓಡದ ಕರಿಯೆ ಓಡದ ಕಲಿಯ ಏನು ಕುഞ്ഞೆಲ್ಲ ತಂದ್ರೆ ಎನ್ನ ಅಮ್ಮೆಯನ್ನ ಕುಟ್ಮ ಇಲ್ಲ ಅಮ್ಮೆಯನ್ನ ಕುಟ್ಮನ ಏನು ಓಡದ ಬುಕ್ಕ ಬುಕ್ಕ ಇದನ್ನ ಆ ಓಡದ ಆಕುಜಿ ಮಾಯ ಆತ ದೈಲ ಬಿಡು 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 ನಿಧಾನ ಇತ್ತೆ ಆ ಜನ ಅಲ್ಪ ಮೇಲಿನ ಕಡಪಾಯಿಜಿ ಕಡಪವನ್ನಪ್ಪಗ ಬಾಲೆದಿಲ್ಲ ಅಂಚಿದ ಮೇಕಿ ಪೋಯಿರು ಬಾಲೆದಿಲೆ ಅರಳಿ ಮರದ ಅಡಿಯಲ್ಲಿ ಎರಡೆರಡು ಉರುಟುಂಟು ಅರಣ್ಯಗಳು ಹೊರಲಾಡಿದವು ಮನೆ ಮಾಲೆ ಮೊಳೆ ಬಾಲೆ ಉಲು ಉಲು ರಕಾರ ಬರ್ಪುಜಿ ರಕಾರ ಬರಂದ ಇಂಜಿನ ಬರ್ಪಡು ಗೊತ್ತಿಲ್ಲ ಬೇಜಾರು ಮಾಡ್ತಾರೆ ಬಲ್ಲಿ ಕುರ್ಲು ಮಂಡೆ ಗೀಸಿನಕಲ್ಲ ಮಂಡೆ ನಕ್ಕೋಡು ಕೊಂಚ ಬಲದ ಮಳೆ ಬೊಡ್ಚಿ ಬೊಡ್ಚಿ ಐನು ನಕ್ಕಿಯರ ಪೋಡ್ಚಿ ಯಾನ್ ಎಕ್ಕಡು ನಕ್ಕದು ಎಂಕ ಅನುಭವ ಆತಲ್ಲ ಅತ್ತಿ ಎಂಕ್ ಬೊಲ್ಪು ಗಂಡೆಲ್ಲ ಸಮ ಬಲಡು ಒಲ್ಲ ನಕ್ಕದು ಅಲ್ಪ ಬಾಗದಿರತ್ತು ಬೈರೆ ದುಂಬರ್ತಿ ದುಂಬರಿ ನ್ಯಾಯವಾದಿ ವಾದ ಮಂತೆಗೆ ನನ್ನ ದೇಬೆಲ್ನಾಗ ಈ ಜನ ಲೆಪ್ಪಾಯ ದುಂಬರಿ ನ್ಯಾಯವಾದಿ ವಾದ ಮಂತೆಗೆ 3 ದಿನ ಮಾರ ನೆಲವಾದ ಮಗ ಬಿದ್ದು ಸತ್ತ ಮಗ ಬಿದ್ದು ಸತ್ತ ಹಾಗೆ ಮೂರ್ತಿ ಸಾಯ್ತಿ ಅಂಚತ್ತು ಮಂಡೆಗೆ 3 ದಿನ ಮರ ಆಯ್ಕೆ ರಕಾರ ಬರ್ಪುಜಿ ಮರ ಒಂದು ಮಗ ಆಯ್ತು ಆಯ ಎಂಚಿನ ಮಾರೆ ಆ ನ್ಯಾಯವಾದಿ ಆಯ್ಕೆ ರಕಾರ ಬರ್ಪುಜಿ
ಏಪಲ ರದ್ದು ಕಡಪುಜ್ಜಿ ನಾನು ಒಂದೇ ಕಡಪು ನಿಕ್ಲೇಗು ಆಜಿ ತಿಂಗಳು ಮಾತ್ರ ನಿಕ್ಲೇಗು ಆಜಿ ತಿಂಗಳು ನಿಕ್ಲೇಗು ಕಡಪುಲ ಆಜಿ ತಿಂಗಳು ಓಡೊಂದು ಎತ್ತದ ಮಿತ್ತು ಮಾಡೋದು ಮಂದಿ ಓಟನ್ ಮಿತ್ತು ಮಾಡಿ ಹೇಳ್ಕ ಈ ಬಂಜಿಗೆ ತಿನ್ನುಚ್ಚ ಬಂಜಿಗೆ ತಿನ್ನದತ್ತ ನಾಚಿ ಮುಲ್ದಾದ ಅಲ್ವಾ ಆಜಿ ತಿಂಗಳು ಎಂಕ್ಲ ದುಂಬು ಮತ್ತೆ ಒಂಜಿ ಮೇಯ್ಗೆ ಪೋನಾಗ ಮಾತ್ರ ದುಡ್ಡು ತೊಂತನಕ ಎಂಕ್ಲ ಮಲ್ಲ ಮಂದಿ ಭಕ್ತರ ಮಾಡುವ ಅಂಚ ಇಪ್ಪರು ನಿಕ್ಲು ಕುಳ್ಳಲಿ ಓಡೋಡು ಕುಳ್ಳಲಿ ನಾಗರಿಕರಿಗೆ ನಿಜ ಹಿರಿಯ ನಾಗರಿಕರಿಗೆ ಎಂಚಿನವು ಎನ್ನವು ಅಂದು ಕೊಂಜನವಲೆ ಧರ್ಮ ಕೊಟ್ಟು ಹೋಗಾರ ಗಾಡಿ ಏಲೆ ಗಮಲೆ ಆಜನ ಹಿರಿಯ ವಾನ ಮುನಿದ ಎಂಕಲ್ ನಕ್ಲೆಗ್ ಬೇತೇನೆ ವ್ಯವಸ್ಥೆ ನಿಕಲ್ ನಕ್ಲೆಗ್ ಬೇತೇನೆ ಅವನ ಎಂಕಲ್ ಇರ್ದಾದೆ ಪೂರ ಐತೆ ನಡಪು ಅಂದಿ ಅಂದಿ ಎಂಕಲ್ ಬರ್ಪಿನೇನು ಜಾಸ್ತಿ ಮಾಡ್ತದೆ ಪೂರ ರೇಗಲ ಫಸ್ಟ್ ಉನಗೆ ಎಂಕಲೆಗೆ ತಾನ ಸೌಲಭ್ಯನೇ ಐಕೆ ಕಾರಣ ಎಂಚಿನ ಗೊತ್ತುಂಡ ಮಾತೆಲ್ಲ ಒಂಜಿ ಚೂರು ಒಂಜಿ ಲಡ್ಡು ಎಚ್ಚಂಡಲ ಗಲಾಟೆ ಅಲ್ಪೇರು ನಿಖಿಲಿ ಪಾರ್ಪಣ ಗಂಗಸರಗು ಒರೋಣೆ 35-40 ನಿಖಿಲ್ ಮಣಿ ಪೂಜಾ ದಾಯೇ ಪಲ್ನ ಈ ಪಾಪದಾಯಗ ಮಣಿಪುನ ತಾಕತ್ತಿದ್ದಿ ಮಲ್ಲಯ ಪರ್ಪೆತ್ತ ಆಯೆ ತಾಕತ್ತಿನ ಮಣಿ ಪೂಜೆ ದಾಯೆ ಇಂಡಿಯ ಪರ್ಪೆಯನ್ನು ಊರಿರ್ಕ ಗೊತ್ತಾಪುಂಡ ತಾಯ್ಕ ಮಣಿ ಬಂದೆ ಗುಳ್ಳು ಅಪಕದ ಎಲ್ಲದು ಬೂವ ಪೂಜೆ ಮಧ್ಯ ಪ್ರಿಯರ ಸಂಘ ಖಂಡಿಸವ ಸರ್ಕಾರ ನಡಪುಡುಂಗಾಡ ಮರಡುಂದೆ ಇದ್ದೀಯ ನಮ್ಮ ಅಂಚಿಗೆ ನಮ್ಮ ಕೇರಳ ನಡಪುಜ ಕೇರಳ ನಡಪು ಎಂಚ ಕೇರಳ ಬುದಲ್ ನಡಪುಂಡು ಅವು ಗೊತ್ತು ಏರ್ ಬನ್ನಿ ಇನ್ನು ಇಲ್ಲ ಬಾಕಿ ಬಂದು ದೇವಣ್ಣ ಇಲ್ಲದೆ ಮಾಡುವ ಸಾಗಲಿ ಮೋದೆ ಹೋಗಲಿ ದೂರಲಿ ಮೋದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳುತ್ತೇಳು ಮೇಗಡಿ ಸಾಗಲಿ ಸಾಗಲಿ ಮೋದೆ ಹೋಗಲಿ ಸುಳಿಯೊಳು ಮುಳುಗಿದೆ ನಂಬಿದ ಎನ್ನ ಸೆಳೆದು ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗರ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಇತ್ತೆ ಈರೆಗೆ ಓವುಲಾಗ ಎದ್ದಾಪು ಇತ್ತೆ ವಾರಾಗ ಬಾಡಿಗ ಇದೆ ಶಿವರಾಜಿನಿ ಓಡದ ಎಂಕನೆ ಕಾತನೆ ಎನನು ಓಡದ ಎಂಕನೆ ಕಾತನೆ ಎನನು ನೀರ ಪಾಲಾತುವೆನೆ ನೀರ ಪಾಲ
ಮಾಡದ ಶಕ್ತಿಯೇ ಮಾಡದ ಶಕ್ತಿಯೇ ಕಾಪಡು ನಿನನು ಎಟ್ಟನ ಪೋಲ ಬಾಲೆ ಎಂಕಣ್ಣ ಎಟ್ಟನ ಪೋಲ ಬಾಲೆ ಓಡನು ಓಡದ ಇಂಕ ಕಾತನೆ ಆ ಕಾತನೆ ಏನೋ ನನಗೆ ಓಡ ಮುರ್ಕದು ಸೈಪುನೊಂದು ಬೋಡಿಗೆ ಎಲ್ಲೇ ವಯಸ್ಸುನ್ನರಡು ತಾಳ ಮದ್ದಲೆ ಉಂಟು ಅವು ಹೋಗ್ಕೊಂಡಾರೆ ಯಥಾರ್ಥ ಕಾಂಡಲ ಎನ್ನ ಪಾಲ್ದ ದೇವರಿ ನರಮಾನಿನ ಆಯುಷ್ಯನು ಬರೀತ್ರ ಏರು ಹುಟ್ಟುದು ಬಣ್ಣಗನೆ ಮುಂಡದ ಫಲ ಇಡು ದೇವರು ಅಕ್ಷರ ರೂಪಡು ನಮ್ಮ ಬದುಕನ್ನು ಕಟ್ಟುವೆರಿಗೆ ಮಂಡೆಡೆ ಬರೆಯನೇನು ಇರಟ್ಟು ಪೂಜಿಡಲ್ಲ ಪೋ ಪೂಜಿ ಒಂಜಿ ಬೆಂಡು ಒಂಜಿ ಗುಂಡು ನರಮಾನೆಗೆ ಪುಟ್ಟಿನಗನೆ ದೇವರು ಕಟ್ಟಿದು ಬಿಟ್ಟು ನೀಂದೊಂದು ಲೆಕ್ಕ ಗುಂಡು ನೆತ್ತಿದ ಮಿತ್ತು ಪರ್ತದ ಕತ್ತಿನ ಸಪುರದ ನೂಲ್ಡು ನೇಲಾದ ಗುರುಪೇರಿಗೆ ಆ ನೂಲು ಏಪ ತುಂಡಾದ ನಮ್ಮ ನೆತ್ತಿಗೆ ಪರ್ತದ ಕತ್ತಿ ಜಪ್ಪುವ ಪನಿರ ಸಾಧ್ಯ ಅವಾಗ ಮೂಜಿ ದಿನದ ಜೀವನ ಪುಟ್ಟಿರಂಜಿ ಬದುಕಿರಂಜಿ ಸೈಯರಂಜಿ ಈ ಮೂಜಿ ದಿನತ್ತ ಬಾಳ್ವೇಡಿ ನರಮಾನಿ ಏರ್ಲಾ ಮಲ್ಲಲಾತ್ತು ಏರ್ಲಾ ಎಲ್ಲಿಯಲಾತ್ತು ಕಾರ್ದಡಿತ ಧೂಳುಗಾಂಡಲ ನಮ್ಮ ಎಡೇನ ಶಕ್ತಿಡ ದೊಂಕೆನ್ನಾಂಡ ಆ ಧೂಳೆ ಲಕ್ಕದ ನಮ್ಮ ಮಂಡಗ ಮಿಟ್ಟುಕೊಳ್ಳು ಈ ಪ್ರಪಂಚಡು ಏತೇ ಎಲ್ಲಿ ಅಕ್ಕಲಾಂಡಲ್ಲ ಅಕ್ಕಳ ದೇವರುಳ್ಳಿರು ಭಗವಂತನ ಸೃಷ್ಟಿದ ಆತ್ಮದ ಪೂರ ದೇವರನ್ನ ಚಲನೆ ಉಂಡು ದೇವರನ್ನ ಸಂಬಂಧ ಉಂಡು ಪಂಪುನಂಚಿನ ಒಂಜಿ ಯಥಾರ್ಥದ ತೆರೆಂಡ ವಿದ್ಯೆ ಇದ್ದನಾಯಲ್ಲ ವಿದ್ಯೆ ಇಜ್ಜಂದನಾಯಲ್ಲ ದುಡ್ಡು ಇದ್ದನಾಯಲ್ಲ ದುಡ್ಡು ಇಜ್ಜನ್ನಾಯಲ್ಲ ಮಲ್ಲ ಎಲ್ಲ ಎಲ್ಲಿ ಆಯಲ್ಲ ಮಾತೆಲ್ಲ ದೇವರನಲ್ಲೇ ಕೊಡು ಸರಿ ಎಂಕ ಸಂಗೀತದ ಬಗ್ಗೆ ಗೊತ್ತುಂಡು ಇಮ್ಯಾಗ ಬೇರದ ಬಗ್ಗೆ ಗೊತ್ತುಂಡು ಆಯ್ದು ಪರ್ಪುಣ ಬಗ್ಗೆ ಗೊತ್ತುಂಡು ನಿಕ್ಕ ಓಡೋಚ್ಚರ ಗೊತ್ತುಂಡು ಅಕ್ಕಲಕ್ಕಲ ವಿದ್ಯೆಡು ಅಕ್ಕಲಕ್ಕಲ ಕಲ್ಪನಂಚಿನ ಸಾಧನೆಡು ಮೂವಾಂಡಲ ಒಂಜಿ ವಿಶೇಷ ಪುಡು ಎಡ್ಡೆ ದಿನೊಟ್ಲ ಹಾಳುಗಳಿಗೆ ಪುಡು ಹಾಳು ದಿನೊಟ್ಲ ಎಡ್ಡೆಗಳಿಗೆ ಪುಡು ಅಪಗ ಈ ಲೋಕೊಡು ಭಗವಂತನ ಸೃಷ್ಟಿ ಪಂಪನ ಭಾವನೆಡಿ ಸರ್ವ ಸಮಾನ ದೃಷ್ಟಿಡಿ ಮಾತಿರಲ್ಲ ತೂಯರಲ್ಲ ಅಂಡ ಏರ್ಲ ಎಲ್ಲಿಲತ್ತು ಸಂಪಾದನೆ ಮಾಡ್ತದೆ ಐನು ಊರುಗೊಂತೆ ಪರ್ತದೆ ಪಾಪದ ಕೆಳಗಿದಾಳ ಕೊರಿಯಂಡ ಊರು ನೆಡ್ಡೆ ಮಾಡ್ತಾರೆ ಆಪು ಇಲ್ಲೆಲ್ಲ ಕೋಟಿ ಕಟ್ಟಲೆ ಕಾಸು ಉಂಟು ಕಾಸತ್ತಿನ ದಾದಾರ್ ಬೇರೆ ಆಪನನ್ನ ನೀಂದೆಲ್ಲ ಗೊತ್ತಿದ್ದ ಮೇಲೆ ಮುನ್ಕುದು ಸೈಯೊಚ್ಚ ಕಾಸು ಮೇಲೆ ಎತ್ತೊಂಪುನ ನಮ್ಮಡ ಕಾಸು ಎತ್ತಿನಲ್ಲ ಪೇಂಟದ ಜಾಗದ ಬೇರೆ ಹಾಕುದು ಮಸ ನಡ್ಬೋದು ಜಾಗದ ಪೊಣ್ಣ ಕಾಸು ಕೊಡ್ತಾಪುಜಿ ನಮ್ಮ ಜುವ ಕೊಡ್ದೇ ತೆಪ್ಪೋಡಾಪು ಅಂಚಪ್ಪುನಾಗ ಕಾಸು ಉಂಟು ಬಂಡದು ಪಾಪದ ಎಲ್ಲೇ ಮಾಡ್ಕೊಚ್ಚಿ ಈಲೆಗ ವಿದ್ಯೆಂಡು ಬಂಡದು ಎಂಕ್ಲೇನು ಎಲ್ಲೇ ಮಾಡ್ಕೊಚ್ಚಿ ತೀರ್ನ ಏನನ್ನ ಮೇಲೆ ಬರೀಟು ಕುಳ್ಳಾದಿ ಈಲೆಗ ಗೊತ್ತಿದ್ರೆ ಒಂದು ಎಂಕ್ಲೆ ಕಲ್ಪಾಲಿ ಬಾಕಲ್ ಕಾಪುರ ನಗಲ್ಕಾರದ ಪ್ರಾಣಿಗಳ ನಮ್ಮ ಕಲ್ಪಿರೋ ಚೆಕ್ ಕಡೆಕ್ಲಿ ಜನ ನಾಯಿ ಮಾಡ್ತೀನಿ ಮಳೆ ನಾಯಿ ಶ್ವಾನ ನಿದ್ರ ನಮ್ಮ ನಿದ್ರೆ ಮಲ್ಪುನಗ ಮೈ ಮದತ್ತದು ಜಪ್ಪೆನ ಬಲ್ಲಿಗೆ ಶ್ವಾನ ನಿದ್ರ ಧ್ಯಾನ ಮಲ್ಪುನಲ್ಪ ಭಗಧ್ಯಾನ ಇಂಚ ವಿದ್ಯಾರ್ಥಿ ಜೀವನಡು ಬದುಕಿಗೆ ಬೋಡುತ್ತಿನ ಸಂದೇಶನು ಕೊರ್ಪುನಲ್ಪ ಪ್ರಾಣಿ ಪಕ್ಷಿಗಳು ಸುಖಿನೋ ಭವಂತು ಎಂಕಲ್ನ ಐತೆ ಎಂಕ್ ಬೇಲೆ ಉಂಡು ಎಂಕ್ ನನ ಇಲ್ಲ ಸುಮಾರು ಪಾತ್ರೆ ಉಂಟು ಹಿಂಗೆ ಅಂಬಿಯಾಕಲ ಬೇಲೆ ಉಂಡು ಎಂಕಲ ಬೇರದ ಕೊಡ್ತು ಎಂಚಲ ದಿಟ್ಟು ಬದುಕದ ಅಂಚಾದಾರ ನನ್ನಲ್ಲ ನಮ್ಮ ಸಂಗೀತ ವಿದ್ವತ್ತು ಪಾತ್ರ ತುಂಬಿ ಬಣ್ಣವು ಜೀವನ ನಂಗೆ
ಆಯನ ಮಹಾತ್ಮೇರು ಪುಟ್ಟನ ಲೋಕಂದು ಅತ್ತ ಏತೋ ಮಹತ್ಮೇರು ನಮకు ಪುರಾಣ ಕಾಲಡು ತಿಕ್ಕುವೇರು ಅಪ್ಪಗ ಕಣ್ಣಿತ್ತದಿಲ್ಲ ನಮ್ಮ ಸಾಧನೆ ಮಲ್ಪೇರ ತೀರಂದನೇನು ಕಣ್ಣು ಮುಚ್ಚೊಂದೇ ಮಲ್ಪೇರಿಂದಾಂಡ ಆ ಕೆಳಗೆ ಶರಣು ಅತ್ತ ಲೋಕಡು ದೇವರ ಸೃಷ್ಟಿಡು ದೇವರ ಕೊರ್ಪುಜೇರು ಪಕ್ಕಡು ಸುಳ್ಳು ದೇವರ ಏರಿಗೆ ಎಂಚ ಬೋಡು ಅಂಚ ಕೊರ್ಪೇರಿ ನಾಡಿಗೆ ಶರಣು ಬರ್ತದ ನಮ್ಮ ಮುಗಿಪ್ಪುಗಲ ಐನು ಉಪಯೋಗ ಮಲ್ತೊಂಡು ಇಂಚ ಅದಿಪ್ಪು ಕಾಸು ಮಲ್ಪುಡ ಮುಖ್ಯ ದಿನಿಮು ಟೆಂಪ್ಲ್ ಇರ್ತಾರೆ ಕಾಸು ಮಲ್ತೆ ಅವೇನು 4 ಜನಕ್ಕೂ ಕೊರದು ಒಂಜಿ ಸಂಸ್ಥೆ ಮಲ್ತದ ಆಯ್ತು 4 ಜನತ್ತ ಇಲ್ಲು ನಡಪುಲೆಕ ಅಗಳನ್ನ ಬಂಜಿಗೆ ಮುಪ್ಪು ಕೊರ್ಪುನಂಚಿನ ಯೋಜನೆ ಪಾಡನ ಮೂಲಕ ಆ ಖುಷಿನ 4 ಜನದ ಪಟ್ಟೊಂಡದ ಒಟ್ಟುಗು ನಮ್ಕೊಂದು ಅವಕಾಶ ಕೊಡ್ನ ದಡಿಪುಲೆಗಳ ಆರ್ನೊಟ್ಟಿಗೂ ಪ್ರತ್ಯಕ್ಷ ಪರೋಕ್ಷವಾದ ಕೈ ಸಹಾಯ ಮಾಡ್ತಾನ ಮಾತೆರೆಗಳ ನಮ್ಮ ಉಡಲ್ದಿಗೆ ಸೊಲ್ಮೆನ ಸಂದಾಯಿತ ಮತ್ತೊಂದು ಈ ಪೊರ್ಲುದ ಕಥೆಗೆ ಮಂಗಳ ನಲ್ಪ ದೇವರ ನನ್ನ ಅಭಿಮಾನಿಲೆಡ ದಾನವರ ಅನುಕೇಣಕ ಭದ್ರಂ ಶುಭಂ ಮಂಗಳ ರಂಗು ರಂಗು ರಂಗವಲ್ಲಿ ಅಂದ ಚಂದ ಹೂವಿನಲ್ಲಿ ಶೃಂಗಾರದ ಹೂವಿನ ವೇಣಿ ದುರ್ಗೆ ಬಂದಳು ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು ಶೃಂಗಾರದ ಹೂವಿನ ವೇಣಿ ದುರ್ಗೆ ಬಂದಳು ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು ನಂದಿನಿ ನದಿಯ ಕಟಿಗೆಯಲ್ಲಿ ಬಂದು ನಿಂತಳು ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು ನಂದಿನಿ ನದಿಯ ಕಟಿಗೆಯಲ್ಲಿ ಬಂದು ನಿಂತಳು ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು ರಂಗು ರಂಗು ರಂಗವಲ್ಲಿ ಅಂದ ಚಂದ ಹೂವಿನಲ್ಲಿ ಶೃಂಗಾರದ ಹೂವಿನ ವೇಣಿ ದುರ್ಗೆ ಬಂದಳು ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು ನಂದಿನಿ ನದಿಯ ಕಟಿಯಲ್ಲಿ ಬಂದು ನಿಂತಳು ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು ನಗುತ್ತ ನಿಂತಳು ನಗುತ್ತ ನಿಂತಳು ಆದಿದೇವತ ಕಲಾಗಮ ಪೂಜಿತ ಯಾದವ ಕುಲಮೋದಕ ರೂಪ ವೇದೋದಾರ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸಂಬುಧ ನಮೋ ನಮೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳೋ ಪಪ್ಪನಾಡು ದುರ್ಗಾಂಬಿಗೆ ಮಂಗಳೋ ಭ್ರಮರಾಂಬಿಗೆ ಮಂಗಳೋ ಕ್ಷೇತ್ರ ಬಾಲಗೆ ಮಂಗಳೋ ಶ್ರೀನಿವಾಸಗೆ ಮಂಗಳೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭ ಮಂಗಳಂ ಕರದಳು ಬರಲು ರಾಜ ಕುಶಧಾರಿ ಹರುದೀವ ಕುದರ ಹೊರಬಗೆ ಉರಗ ಭೂಷಣನ ಕುಮಾರ ಗಜ ಬತ ದಂಡ ಚರಣ ಕಮಲಕ್ಕೆ ಆರತಿ ಎತ್ತಿದೆ ಆರತಿ ಬೆಳಗಿದೆ ಗಜಮುಖದವಾಗಿ ಗಣಪತಿ ಇಷ್ಟು ಹೊತ್ತು ನಮ್ಮನ್ನು ಹಾಸ್ಯ ಲೋಕಕ್ಕೆ ಕರೆದುಕೊಂಡು ಹೋದಂತಹ ತಂಡದ ಪರವಾಗಿ ಹೃತ್ಪೂರ್ವಕವಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ರಸ ಸಂಜೆಯನ್ನು ನೀಡಿದಂತಹ ತಂಡದ ಗುರಿಕಾರರಾದಂತಹ ಶ್ರೀಯುತ ದಿನೇಶ್ ಕೊಡಪದವು ಅವರು ವೇದಿಕೆಗೆ ಆಗಮಿಸಿ ನಮ್ಮ SRK ಲ್ಯಾಡರ್ಸ್ನ ಮಾಲಕರಾದಂತಹ ಶ್ರೀಯುತ ಕೇಶವ ಮೈ ಇವರಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
ಕೇಶವನ್ನ ಹೇಳ್ತಾರೆ ರಸ ಸಂಜೆ ಅಲ್ಲ ರಸ ಮುಂಜಾನೆ ಅಂತೇಳಿ. ಮುಂಜಾನೆ ಆಗ್ತಿದ್ರು ಕೂಡ ಯಾರು ಕೂಡ ಹೋಗಲಿಲ್ಲ, ಎಲ್ಲರೂ ಹಾಸ್ಯವನ್ನು ರಂಜಿಸಿದ್ದಾರೆ. ಮಗದೊಮ್ಮೆ ತಮಗೆ ಹೃತ್ಪೂರ್ವಕವಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರವಣ್ ಬರ್ತಾರೆ. ನಮ್ಮ SRK ಲ್ಯಾಡರ್ಸ್ ರಜತ ಸಂಭ್ರಮದ ಮನರಂಜನಾ ಕಾರ್ಯಕ್ರಮಗಳೆಲ್ಲವೂ ಕೂಡ ಮುಕ್ತಾಯಗೊಂಡಿದೆ. ಕೊನೆಯ ಕಾರ್ಯಕ್ರಮ ನಾವು ಈಗಾಗಲೇ ಘೋಷಿಸಿದ ಹಾಗೆ ನಮ್ಮ ರಜತ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅಭಿಮಾನಿಗಳ ಒಂದು ಲಕ್ಕಿ ಡ್ರಾ ಮಾಡಬೇಕು ಅಂತ ನಾವು ಹೇಳಿದ್ದು. ತನ್ನಿ ಸರ್. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊನೆಯ ಹಂತ ಲಕ್ಕಿ ಡ್ರಾ ಮಾಡೋದ್ರ ಮುಖಾಂತರ ಈಗ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಈ ಲಕ್ಕಿ ಡ್ರಾ ಯಾವ ರೀತಿ ಮಾಡ್ತಾ ಇದ್ದೇವೆ ಅಂದರೆ, ಎಲ್ಲರ ರಿಜಿಸ್ಟ್ರೇಷನ್ ತಗೊಂಡು ಅಲ್ಲಿಂದ ಒಂದನ್ನು ಡ್ರಾ ಮಾಡ್ತೇವೆ. ಮೊತ್ತ ಮೊದಲಿಗೆ ಈ ರಿಜಿಸ್ಟ್ರೇಷನ್ ಕೆಲಸವನ್ನು ಮಾಡಿದವರು ಶ್ರೀ ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ 12 ವಿದ್ಯಾರ್ಥಿನಿಯರು ಹಾಗೂ ಶ್ರೀ ರಾಮಕುಂಜೇಶ್ವರ ಪದವಿ ಕಾಲೇಜಿನ 8 ವಿದ್ಯಾರ್ಥಿಗಳು, ಹಾಗೆಯೇ ನಮ್ಮ ಸ್ಥಳೀಯ 4 ವಿದ್ಯಾರ್ಥಿನಿಯರು ನಮ್ಮೊಂದಿಗೆ ಇಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಸ್ವಯಂ ಸೇವಕರಾಗಿ ದುಡಿದಿದ್ದಾರೆ. ಅವರಿಗೆಲ್ಲರಿಗೂ SRK ಲ್ಯಾಡರ್ಸ್ ರಜತ ಸಂಭ್ರಮದ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಮೋದ್ ಸರ್ ಬನ್ನಿ, RK ಸರ್ ಎಲ್ಲ ಸಂಯೋಜಕರು ಒಮ್ಮೆ ಬನ್ನಿ, ಡ್ರಾ ಮಾಡುವ. ಶ್ರವಣ್ ಎಲ್ಲಿದ್ದಾನೆ? ಹಲೋ, ಚಂದ್ರಣ್ಣ, ಶೇಖರಣ್ಣ ಬನ್ನಿ. ನಮ್ಮ ಅದೃಷ್ಟವಂತರ ಆಯ್ಕೆಯ ಕ್ರಮ ಹೇಗೆ ಅಂತಂದರೆ, ನಾವು 1ರಿಂದ 9 ಅಂಕೆಯ 4 ಕವರ್ ಮಾಡಿದ್ದೇವೆ. ಆ 4 ಕವರಿಂದ ಒಂದೊಂದು ಅಂಕೆಯನ್ನು ನಾವು ಪಿಕ್ ಮಾಡ್ತೇವೆ. ಅದನ್ನು ಜೋಡಿಸಿದಾಗ ಎಷ್ಟು ನಂಬರ್ ಬರ್ತದೆ ಅದು ಲಕ್ಕಿ ನಂಬರ್ ಆಗಿರ್ತದೆ. ಆ ಲಕ್ಕಿ ವಿನ್ನರ್ ಯಾರು ಅದನ್ನು ನಾವು ನಾಳೆ ಮತ್ತೆ ಶ್ರವಣ್ ಮೂಲಕ ಫೈಂಡ್ ಔಟ್ ಮಾಡಿ ಆ ಅದೃಷ್ಟವಂತರಿಗೆ ನಾವು ಬಹುಮಾನವನ್ನು ಖುದ್ದಾಗಿ ಕರೆ ಮಾಡಿ ಹೇಳ್ತೇವೆ ಮತ್ತು ಕಲಾಯಿಗುತ್ತಿನಲ್ಲಿ ಅದನ್ನು ಅಧಿಕೃತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ತೇವೆ. ಅಲ್ವಾ ಸರ್? ಕಲಾಯಿಗುತ್ತಿನಲ್ಲಿ ಅಥವಾ SRK ಲ್ಯಾಡರ್ಸ್ನ
ನಮ್ಮ ಕಂಪನಿಯಲ್ಲಿ ನಾವು ಅದನ್ನು ಕೊಡುವವರಿದ್ದೇವೆ. ಈಗ 4 ಕವರ್ ಶ್ರೀಕರ್ ಸರ್ ಬನ್ನಿ, ತಗೊಂಡು ಬನ್ನಿ. ಎಸ್, ಇಲ್ಲಿದೆ 4 ಜನ. ಒಂದು ಕೇಶವಣ್ಣ ನೀವು ಪಿಕ್ ಮಾಡ್ತೀರಿ, ಇನ್ನೊಂದು ಆರ್ ಕೆ ಭಟ್ರು ಪಿಕ್ ಮಾಡ್ತಾರೆ, ಆಮೇಲೆ ಒಂದು ಪ್ರಮೋದ್ ಸರ್ ಪಿಕ್ ಮಾಡ್ತಾರೆ, ಇನ್ನೊಂದು ಮಾಲತಿ ಅಕ್ಕ ಪಿಕ್ ಮಾಡ್ತಾರೆ. 4 ಜನ ಸೇರಿಕೊಂಡು ಅದೃಷ್ಟವಂತರನ್ನ ಆಯ್ಕೆ ಮಾಡಬೇಕು. ಶೇಖರಣ್ಣ ಕೇಶವಣ್ಣನನ್ನು ಕರ್ಕೊಂಡೋಗಿ ಆರಿಸಿ. ಮೊದಲ ನಂಬರ್ ಶ್ರೀಕರ್, ಅದನ್ನು ಬರ್ಕೊಳ್ತೀರಲ್ಲ? ಶ್ರೀಕರ್ ನೋಟ್ ಮಾಡಿಕೊಳ್ತೀರಲ್ಲ? ನೋಟ್ ಮಾಡ್ಕೊಳ್ಳಿ. ಎಸ್ ನಂಬರ್ ಇಲ್ಲ ಸರ್, ವ್ಯವಸ್ಥೆ ಇಲ್ಲ ಟೇಬಲ್. ಎಸ್ ನಂಬರ್ 9 ಸರ್. ಇನ್ನೊಂದು ನೀವೇ ಪಿಕ್ ಮಾಡ್ತೀರಲ್ಲ? ಇನ್ನೊಂದು ಎಸ್, ಓಕೆ. 5 ಶಿಖರ್ ಬರಿತಾ ಇದ್ದೀರಿ? 5. ಒಂದು ಸಾಕಾ? ಸರಿ. 951 ಕ್ರಮ ಸಂಖ್ಯೆಯ ವ್ಯಕ್ತಿ ಅದೃಷ್ಟ ವ್ಯಕ್ತಿ. ಅವ್ರು ಯಾರು ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೇಳ್ತೇವೆ. ಸೊ ಫಸ್ಟ್ ಅದೃಷ್ಟವಂತ 951, 951. ಎಸ್. ಎರಡನೇ ಅದೃಷ್ಟವಂತರ ಆಯ್ಕೆಯನ್ನು ಮಾಲತಿ ಅಕ್ಕ ಮಾಡಿಕೊಡ್ಬೇಕು. ಬನ್ನಿ ಮಾಲತಿ ಅಕ್ಕ. ಪ್ರಮೋದ್ ಸರ್ ನೋಡ್ಕೊಳ್ಳಿ. ಎಂಟು ಸಾಕು ಸರ್, ಇದು ಇಟ್ಕೊಳ್ಳಿ. ಎಸ್, 8. ಎಸ್. 5, 9. 859 ಎರಡನೇ ಅದೃಷ್ಟವಂತ. ಮೂರನೇದು ಪ್ರಮೋದ್ ಸರ್ ಬರ್ಕೊಳ್ತಾರೆ, ಶ್ರೀಕರ್ ಬರ್ಕೊಳ್ತಾ ಇದ್ದಾರೆ. ಮತ್ತೆ 8, 4, 1. 841 ಮೂರನೇ ಲಕ್ಕಿ ವಿನ್ನರ್. ಕೊನೆಯದಾಗಿ ಆರ್ ಕೆ ಭಟ್ರು ಸರ್. ಮತ್ತೆ 8, 4, 9. 849 ನಾಲ್ಕನೇ ಲಕ್ಕಿ ವಿನ್ನರ್. ಇರಲಿ ಸರ್, ಏನಿವೆ ಯಾರು ಲಕ್ಕಿ ವಿನ್ನರ್ ನಾವು ಫೈಂಡ್ ಔಟ್ ಮಾಡಿ ತಿಳಿಸುವ. 4 ಆಯ್ತು? 4 ಅಲ್ಲ ಸರ್, 4 ಆಯ್ತು. ಎಸ್. ನಮ್ಮ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ಕೊನೆಯವರೆಗೆ ನಮ್ಮ ಜೊತೆಗಿದ್ದು ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತ ನಮ್ಮೆಲ್ಲರಿಗೂ ಕೂಡ SRK ಲ್ಯಾಡರ್ಸ್ನ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ಸರ್ ಧನ್ಯವಾದಗಳು ಸರ್, ಕೊನೆಯವರೆಗೂ ನಮ್ಮ ಜೊತೆಗಿದ್ದು ಸಹಕರಿಸಿದ್ದೀರಿ ಸರ್. ಕೊನೆಯದಾಗಿ ಮುಕ್ತಾಯದ 2 ಮಾತು ಸರ್ ಕೇಶವ್ ಸರ್ ಮಾತಾಡಿ ಇಡೀ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ. ಕೊನೆಯ SRK ಲ್ಯಾಡರ್ಸ್ ರಜತ ಸಂಭ್ರಮದ ಮುಕ್ತಾಯಗೊಂಡಿದೆ. ಇನ್ನು ಏನಿದ್ರು ವಿಲೇವಾರಿ ಮಾತ್ರ. ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ನಾನು ಹೇಳಬಲ್ಲೆ. ತುಂಬ ಸಂತೋಷದ ವಿಷಯ ಅಂದರೆ
ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಊಟದ ವ್ಯವಸ್ಥೆ ಏನು ಬೇಕಾದರೂ ಮಾಡ್ಬೋದು. ಆದರೆ ಇಂತಹ ಒಂದು ಅದ್ಭುತ ಜನಸಂದಣಿ, ಈ ಕೋಯಿಲಾ ಗ್ರಾಮದಲ್ಲಿ ಆಗಿರುವಂಥ ಒಂದು ಅದ್ಭುತ ಜನಸಂದಣಿ, ಕೋಯಿಲಾ ಜಾತ್ರೆಯನ್ನು ಮೀರಿ ಜನ ಬಂದಿದ್ದಾರೆ. ಇದು ನಮಗೆ ಸಿಕ್ಕಿರುವಂತಹ ಒಂದು ಸಂತೋಷ ಮತ್ತು ಬೆಂಬಲ, ಒಂದು ಅಭೂತಪೂರ್ವವಾದ ಬೆಂಬಲ SRKಗೆ ದೊರೆತಿದೆ. ಹಾಗಾಗಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ನಾವು ಹೇಳ್ಕೊಳ್ಳಬಲ್ಲೆವು. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಸುಸೂತ್ರವಾಗಿ ನಡೆದಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ನಾನು 3 ಟೀಮಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಸಂಸಾರ, ಹಾಗೆಯೇ ಸಂಯೋಜಕರು ಮತ್ತು ಟೀಮ್ SRK ಹಾಗೂ ಎಲ್ಲ ಸ್ವಯಂ ಸೇವಕರಿಗೆ ನಾನು ಈ ಯಶಸ್ಸನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೃತಜ್ಞತೆ, ಅಭಿನಂದನೆ ಹಾಗೂ ಕೊನೆಯದಾಗಿ ಧನ್ಯವಾದಗಳು. ಎಲ್ಲ ಸಂಯೋಜಕರ ಪರವಾಗಿ ಪ್ರಮೋದ್ ಸರ್ ಮಾತಾಡಬೇಕು. ಎಲ್ಲರಿಗೂ ಶುಭ ಮುಂಜಾನೆ. ಬಹುಶಃ ರಾತ್ರಿ ಮುಗಿಸುವಂಥ ಕಾರ್ಯಕ್ರಮ ಬೆಳಗ್ಗೆವರೆಗೆ ಬಂದಿದೆ. ಸಾಕಷ್ಟು ಜನ ಇನ್ನೂ ಕೂಡ ಇದ್ದೀರಿ. ಮೊದಲಿಗೆ ನಾನು ಕೇಶವನ್ ಹೇಳಿದಾಗೆ ದೇವರಿಗೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಯಾಕೆಂದರೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಭಗವಂತನ ಒಂದು ಕೃಪೆ ಇತ್ತು ಅಂತ ಹೇಳೋದಕ್ಕೆ ಪ್ರತಿಯೊಂದು ಹಂತಗಳು ಕೂಡ ಅದನ್ನು ನಾವು ಕಾಣ್ತೇವೆ. ಯಾಕಂದರೆ ಪ್ರಕೃತಿಯನ್ನು ಯಾರು ಕೂಡ ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಭಗವಂತನ ಕೃಪೆ ಇದ್ದರೆ ಖಂಡಿತ ನಮಗೆ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸು ಆಗ್ಬೋದು ಅಂತ ಹೇಳೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಭಗವಂತನ ಕೃಪೆಯಿಂದ ನಮಗೆ ಮಳೆಯ ತೊಂದರೆ ಆಗಲಿಲ್ಲ. ಮುಖ್ಯವಾಗಿ ಅದು ದೊಡ್ಡ ಒಂದು ನಮಗೆ ತೊಂದರೆ ಕೊಡ್ತದೆ ಅಂತ ಹೇಳೋ ಒಂದು ಭಯ ಇತ್ತು, ಅದು ಕೊಡಲಿಲ್ಲ. ಅದರಿಂದ ಭಗವಂತನಿಗೆ ನಾವು ಪ್ರಪ್ರಥಮವಾಗಿ ಇಲ್ಲಿಯ ಸ್ಥಳ ದೇವರುಗಳು ಎಲ್ಲರಿಗೂ ಕೂಡ ಹಾಗೂ ನಮ್ಮ ಸೀಮೆಯ ಮಹಾಲಿಂಗೇಶ್ವರ ದೇವರಿಗೆ ಕೂಡ ನಾವು ತಲೆ ತಗ್ಗಿಸಿ ಪ್ರಣಾಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮ ಸಂಯೋಜನೆ ಮಾಡಲಿಕ್ಕೆ ನಮಗೆ ಕೂಡ ಒಂದು ನಾವು ಅವಕಾಶ ಕೊಟ್ಟಂಥ ಈ SRK ತಂಡಕ್ಕೆ ಎಲ್ಲರಿಗೂ ನಾವು ಚಿರಋಣಿಯಾಗಿದ್ದೇವೆ. ಯಾಕೆಂದರೆ ಈ ಸಂತೋಷದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ನಮಗೊಂದು ಅವಕಾಶ, ಅದೇ ರೀತಿಯಾಗಿ ಈ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಯಶಸ್ವಿಯಾದ ಒಂದು ಹೆಮ್ಮೆ ಕೂಡ ನಮಗಿದೆ. ಆದ್ದರಿಂದ ಎಲ್ಲ ನಮ್ಮ ಕೇಶವಣ್ಣನಿಗೆ, ಅವರ ಕುಟುಂಬ ವರ್ಗದವರಿಗೆ ಹಾಗೂ ಎಲ್ಲ ನಮ್ಮ SRK ಟೀಮ್ ಹಾಗೂ ನಡೆದಂಥ ಎಲ್ಲ ಈ ಊರಿನ ಗಣ್ಯಾತಿ ಗಣ್ಯರಿಗೆ, ಊರಿನ ಎಲ್ಲ ನಾಗರಿಕರಿಗೆ ನಾನು ಚಿರಋಣಿಯಾಗಿದ್ದೇವೆ. ಹಾಗೆ ಇಲಾಖೆಗಳು, ಪೊಲೀಸ್ ಇಲಾಖೆಗಳು ಇರ್ಬೋದು, ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಆರೋಗ್ಯದ, ಆಮೇಲೆ ನಮ್ಮ ಏನು ಹೋಮ್ ಗಾರ್ಡ್ಸ್ ಇದ್ದಾರೆ, ಪಂಚಾಯತ್ನವರು ಇರ್ಬೋದು, ಅಥವಾ ನಮ್ಮ ತಾಲೂಕು ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಗೂ ಎಲ್ಲ ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇವೆ. ಹಾಗೆ ಈ ಒಂದು ಸಂಘಟನೆಯಲ್ಲಿ ಈಗಾಗಲೇ ಕೇಶವಣ್ಣ ಹೇಳಿದ ಹಾಗೆ ಪ್ರತಿಯೊಬ್ಬರು ಏನು ನಮ್ಮ ಸ್ವಯಂ ಸೇವಕರು ಏನೇ ಅವರು ಜವಾಬ್ದಾರಿಯನ್ನು ಕೊಟ್ಟಿದೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ. ಇದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ಈ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ನಮ್ಮ ಊರಿನ ಪರವೂರಿನ ಎಲ್ಲ ಕೇಶವಣ್ಣನ ಅಭಿಮಾನಿಗಳಿಗೆ, SRK ಅಭಿಮಾನಿಗಳಿಗೆ ನಾವು ಚಿರಋಣಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಹಾಗೆ ಮುಂದೆ ಈ SRK ಇನ್ನಷ್ಟು ರಜತ ಸಂಭ್ರಮದಿಂದ ಮುಂದೆ ಸ್ವರ್ಣ ಸಂಭ್ರಮಕ್ಕೆ ತೆರಳುವುದು ಕೂಡ ನಾವು ಸಾಕ್ಷಿಯಾಗೋಣ ಎಂಬ ಮಾತನ್ನು ಹೇಳುತ್ತಾ ನಾನು ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಪ್ರಮೋದ್ ಸರ್. ಒಂದು ಕೊನೆಯದಾಗಿ ಒಂದು ಪ್ರಕಟಣೆ, ಒಂದು ಬ್ಯಾಗ್ ಇದೆ, ಅದರ ವಾರಿಸುದಾರರು ಯಾರು ಅಂತ ಗೊತ್ತಿಲ್ಲ. ನಮ್ಮ ಒಳಗೆ ಯಾರಾದರೂ ಇದ್ದರೆ ತಗೊಂಡೋಗಿ, ಅಲ್ಲಿದೆ. ಇಲ್ಲ ಅಂತಂದರೆ ಅದು ಕಲಾಯಿಗುತ್ತಿನಲ್ಲಿ ಇರ್ತದೆ ಮನೆಯಲ್ಲಿ. ಒಂದು ಬ್ಯಾಗ್ ಯಾರೋ ಬಿಟ್ಟು ಹೋಗಿದ್ದಾರೆ ಸರ್, ಒಂದು ಕೊಡೆ ಎಲ್ಲ ಉಂಟು ಅದರಲ್ಲಿ, ಯಾರೋ ಮಕ್ಕಳದಿರ್ಬೋದು. ಆ ಬ್ಯಾಗ್ ಉಂಟು, ಮನೆಯಲ್ಲಿ ಇಟ್ಟಿರ್ತೇವೆ. ನಮ್ಮ ಒಳಗೆ ಯಾರಾದರೂ ಇದ್ದರೆ ಇಲ್ಲಿ ಇದೆ, ತಗೊಂಡು ಹೋಗ್ಬೋದು. ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅಂತರಾಳದಿಂದ ಹೇಳ್ತಾ ಇದ್ದೇನೆ, ಮುಗಿಸ್ಲಿಕ್ಕೆ ಮನಸ್ಸಿಲ್ಲ, ಆದರೂ ಮುಗಿಸಲೇಬೇಕು ಸರ್. ಧನ್ಯವಾದಗಳು.
ನಮ್ಮ ಗ್ರೀನ್ ರೂಮಲ್ಲಿ ಮೆಮೆಂಟೋ ಇದೆ. ಆ ವಸ್ತುಗಳೆಲ್ಲ ಮನೆಗೆ ಹೋಗಬೇಕು. ಅಕ್ಕ, ಶ್ರೀಲತಕ್ಕ,